ಮುಕ್ತಿಯನ್ನು ಕೊಡುವಂತ ಪಾದ ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ ಓ
ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಮಧುಸೂದನ ಮೋಹನ ಮಧುಸೂದನ ಮೋಹನ ನಾರಾಯಣ ಕೇಶವ ನಾರಾಯಣ ಕೇಶವ ನಟವರಲಾಲ ಗಿರಿಧರ ಪಾಲ ನಟವರಲಾಲ ಗಿರಿಧರ ಪಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ದಾಮೋದರ ವಿಠಲ ದಾಮೋದರ ವಿಠಲ ಕೃಪಾಕರ ಮಾಧವ ಪ್ರಭಾಕರ ಮಾಧವ ಅಭಯಪ್ರದ
ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಹರೇ ರಾಮ
ನಿನ್ನಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ ನನ್ನ ಹರಿಯೇ ನಿನ್ನಾಗೆ ಇರುವೆನು ಹರಿಯೇ ನಿನ್ನಾಗೆ ಇರುವೆನು ಹರಿಯೇ ಎನ್ನ ದೊರೆಯೇ
ಬ್ರಹ್ಮಕಲಶೋತ್ಸವದ ಸಲುವಾಗಿ ಸಭಾ ವೇದಿಕೆ ಇದೀಗ ಗೌರವಾನ್ವಿತ ಅತಿಥಿಗಳು ಉಪಸ್ಥಿತರಿದ್ದಾರೆ. ಎಲ್ಲ ಭಗವರು ಕೂಡ ವೇದಿಕೆಯ ಭಾಗದಲ್ಲಿ ಬರಬೇಕು, ಆಸೀನರಾಗಬೇಕು ಅನ್ನುವ ಅಭಿಯಾನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಗೌರವಾನ್ವಿತ ಇವತ್ತಿನ ಸಭಾ ವೇದಿಕೆಯ ಧಾರ್ಮಿಕ ಪ್ರವಚನಕಾರ ಶ್ರೀ ಈ ದೇವಸ್ಥಾನದ ಇನ್ನೊಂದು ವಂಶೀಯ ಮುಖಂಡರಾದಂತಹ ಹರೀಶ್ ಆಚಾರಿ ನಮ್ಮನ್ನು ಕೂಡ ಈ ಸಭಾ ವೇದಿಕೆಗೆ ಅತ್ಯಂತ ಗೌರವವಾಗಿ ಆಹ್ವಾನಿಸುತ್ತೇನೆ. ಸರ್, ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಇವತ್ತಿನ ಕಾರ್ಯಕ್ರಮದ ಗೌರವಾನ್ವಿತಗಳಂತಹ ಶ್ರೀ ಸುಧಾಕರ್ ತಮ್ಮನ್ನು ಕೂಡ ಶೆಟ್ಟಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸಭಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಈ ವೇದಿಕೆಯಲ್ಲಿ ತಾವು ಕೂಡ ಆಸೀನರಾಗಬೇಕು ಎನ್ನುವ ಗೌರವದ ಸ್ವಾಗತವನ್ನು ವೇದಿಕೆಗೆ ಕೊಡ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಭಕ್ತರೇ, ಈ ಗ್ರಾಮದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಇದೆ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ಆಶಯ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರ ಶ್ರೀ ಸವನೀಂದ್ರಗಳು ಎಲ್ಲ ಗೌರವಾನ್ವಿತರನ್ನ ಪ್ರೀತಿಯಿಂದ ಸ್ವಾಗತಿಸುವ ವಿನಂತಿಯನ್ನು ಮಾಡ್ತಾ ವೇದಿಕೆ ಸಿದ್ದರಾಮಯ್ಯ ತಮಗೆಲ್ಲ ತಿಳಿದ ಹಾಗೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿ ಮಹೋತ್ಸವದ್ದು 2002ನೇ ಇಸವಿಯಲ್ಲಿ ನಾವು ಪ್ರಥಮವಾಗಿ ಸುಮಾರು 36 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ಇದಕ್ಕೆ ಬ್ರಹ್ಮಕಲಶವನ್ನು ಮಾಡಿ ಇವತ್ತಿಗೆ 20 ವರ್ಷಗಳು ಕಳೆದಿವೆ. ಈಗ 20 ವರ್ಷಗಳ ನಂತರ 2ನೇ ಬ್ರಹ್ಮಕಲಶ ನಮ್ಮದು ಈ ವ್ಯವಸ್ಥೆಯಲ್ಲಿ ಆಗತಕ್ಕಂಥದ್ದನ್ನು ನಾವು ಸಚಿವರು, ಮಾಜಿ ಸಚಿವರು, ನಮ್ಮ ಆತ್ಮೀಯರಾದಂಥ ಸದಾನಂದ ಗೌಡರು ಇರುವುದರಿಂದ 2 ನಿಮಿಷದಲ್ಲಿ ಹೇಳಿಕೊಡ್ತೇವೆ. ಇವತ್ತು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇದನ್ನು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಬಹಳ ಇಲ್ಲಿ ಊರಿನ ಜನರ ಒಂದು ಸಹಕಾರ. ಆವತ್ತು ಅಡಿಕೆಗೆ 32 ರೂಪಾಯಿ ಇರುವಾಗ ನಾವು 36 ಲಕ್ಷ ರೂಪಾಯಿಯಲ್ಲಿ ಬ್ರಹ್ಮಕಲಶ ಮಾಡಿದ್ದೇವೆ. ಇವತ್ತು 550 ರೂಪಾಯಿ ಇರುವಾಗ 2ನೇ
ಮತ್ತಿತರರೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ಬೆಂಗಳೂರಿನ MP ಅವರು, ಮಾಜಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ DV ಸದಾನಂದ ಬಂದಿರೋದು ನಮಗೆಲ್ಲ ಬಹಳ ಸಂತೋಷ ತಂದಿದೆ. ನನಗೆ ಮತ್ತೆ ಕೂಡ ಸ್ವಲ್ಪ ಹೆಚ್ಚಿಗೆ, ಯಾಕಂದರೆ ನಾನು ಮತ್ತು DV ಸದಾನಂದ ಅವರು ಸಹಪಾಠಿಗಳು. ಸುಳ್ಯದಲ್ಲಿ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು 3 ಜನ ಒಟ್ಟಿಗೆ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಶಾಲೆಗೆ ಹೋದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬಹಳ ಒತ್ತಡ. ಈಗಾಗಲೇ ಅವರು ಅವರ ಮಂಡ್ಯಕೋಲು ಗ್ರಾಮದಲ್ಲಿ ಅವರ ಮನೆಯ ದೇವಸ್ಥಾನದಲ್ಲಿ ಭಾಗವಹಿಸಬೇಕಿದ್ರು ನಮ್ಮ ಕೇಳಿಕೆ ಪ್ರಕಾರ ಬಂದಿದ್ದಾರೆ. ಅವರನ್ನು ಬಹಳ ಸಂತೋಷಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ದೇವಸ್ಥಾನದ ತಂತ್ರಿಗಳು, ಇವರನ್ನು ಕೂಡ ನಾವು ನೆನಪು ಮಾಡಬೇಕು. 2ನೇ ಸಲ ಕೂಡ ಅವರೇ ಈ ದೇವಸ್ಥಾನದ ಜಾತ್ರೆ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಕೆಮ್ಮಿಂಜೆ ತಂತ್ರಿಗಳು ನಮ್ಮೊಂದಿಗಿದ್ದಾರೆ. ಅವರು ಅವರನ್ನು ಕೂಡ ಆತ್ಮೀಯತೆಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಮಾಡುವುದರಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವವರು ನನ್ನ ಆತ್ಮೀಯ ಸ್ನೇಹಿತರು, ಆತ್ಮೀಯರಾದಂಥ ಸತೀಶ್ ಕುಮಾರ್ ಕೆಳಂಜಿ ಅವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ. ನಾನು ಅವರದ್ದು ಕೂಡ ಉದಾಹರಣೆ ಮಾತ್ರದಲ್ಲೇ ಇದೆ. ಅವರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಶಾಂತಿಮುಖರನ್ನ ಎಲ್ಲ ಕ್ಷೇತ್ರದ ಜನಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು. ಆದರೂ ಈ ಊರಿನ ಜನಗಳ ಒಂದು ಸಹಕಾರವನ್ನು ನಾವು ಗ್ರಹಿಸುವಂಥದ್ದು, ನೆನಪಿಸುವಂಥದ್ದು ನನ್ನ ಬಹಳ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೆಸರಿಗೆ ಬ್ರಹ್ಮಕಲಶೋತ್ಸವದ 2 ಸಲ ಕೂಡ ಅಧ್ಯಕ್ಷನಾದರೂ ಕೂಡ ಇದರ ಎಲ್ಲ ಹಿಂದಿರುವ ಶಕ್ತಿಗಳು ಇಲ್ಲಿಯ ಜನತೆ ಮತ್ತು ನಮ್ಮ ಸತೀಶ್ ಕುಮಾರ್ ಕೆಳಂಜಿಯವರು, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ವಿದ್ವಾನ್ ಬೇರಮೂರ್ತಿ ಕೇಶವ ಭಟ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಮುಕ್ತೇಸರಾದ ಹರೀಶ್ ಮತ್ತು ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದವರ ಸ್ವಾಗತ ಮಾಡೋದರೊಂದಿಗೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳನ್ನು, ಜನಪ್ರತಿನಿಧಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು, ಪತ್ರಕರ್ತ ಸ್ನೇಹಿತರನ್ನು, ಮೀಡಿಯಾದವರನ್ನು ಎಲ್ಲರನ್ನು ತುಂಬು ಹೃದಯದಿಂದ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಹಿರಿಯ ಸಹಕಾರಿಗಳು, ರಾಜ್ಯ ಸಹಕಾರ ಪ್ರಶಸ್ತಿ ವಿಜೇತರು, 10 ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಶ್ರೀ ಸವನೂರು ಸೀತಾರಾಮರೈಗಳಿಗೂ ಕೂಡ ಧಾರ್ಮಿಕ ಸಭೆಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ನಮ್ಮ ಹಿಂದೂ ಧಾರ್ಮಿಕ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿ ಎಲ್ಲ ಗಣ್ಯ ಅತಿಥಿಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸೀತಾರಾಮರೈಗಳು ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕೆಳಂಜಿ ಅವರು ಶಾಲು ಹೊದಿಸಿ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕ ಸ್ವಾಗತಿಸಬೇಕು ಹೇಳ್ತಾ ಇದ್ದೇನೆ. ಶ್ರೀ ಕೇಶವ ಭಟ್ ಇವರಿಗೆ ಎಲ್ಲ ಗಣ್ಯಾತಿಥಿಗಳಿಗೆ ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು. ಅದರೊಂದಿಗೆ ತಾಂಬೂಲವನ್ನು ಕೂಡ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಗೌರವಾನ್ವಿತ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳಿಗೆ ಶ್ರೀ ವೆಂಕಟೇಶ್ ಭಟ್ ತಾವು ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಧಾರ್ಮಿಕ ಪ್ರವಚನಕಾರರಾದ ಗೌರವಾನ್ವಿತ ಕೇಶವ್ ಇವರಿಗೆ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರಬೇಕಾಗಿ ಜನಾರ್ದನ ಅನ್ಯಾಡಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಜನಾರ್ದನ ಅನ್ಯಾಡಿ ತಾವು ವೇದಿಕೆಗೆ ಬರಬೇಕು. ಕಾರ್ಯಕ್ರಮದ ಗೌರವಾನ್ವಿತ ಧಾರ್ಮಿಕ ಪ್ರವಚನಕಾರರಿಗೆ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡ ಇವರಿಗೆ ಉಮೇಶ್ ಕಿರಣಾರ್ ತಾವು ತಾಂಬೂಲವನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು. ಉಮೇಶ್ ಕಿರಣಾರ್ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಗೌರವಾನ್ವಿತ ಅತಿಥಿಗಳಂತಹ DV ಸದಾನಂದ ಗೌಡ ಇವರನ್ನ ತಾಂಬೂಲವನ್ನು ನೀಡಿ ಸ್ವಾಗತಿಸಿ.
ಚಂದ್ರಶೇಖರ್ ಉದ್ಯಮಿಗಳು ವೇದಿಕೆಗೆ ಬರಬೇಕು. ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು. ಪುನೀತ್ ಹೊಸಕೊಳು ದಯವಿಟ್ಟು ವೇದಿಕೆಗೆ ಬನ್ನಿ. ಎಪಿಎಂಸಿ ಅಧ್ಯಕ್ಷರಾದಂತಹ ದಿನೇಶ್ ಮೇದು ಇವರಿಗೆ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿ. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಂತಹ ಸುಧಾಕರ್ ಶೆಟ್ಟಿ ಇವರಿಗೆ ಭವಾನಿ ಕಿಡಂಗಿ ತಾವು ವೇದಿಕೆಗೆ ಬಂದು ಈ ಕಾರ್ಯಕ್ರಮ ಗೌರವಪೂರ್ವಕವಾಗಿ ತಾಂಬೂಲವನ್ನು ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭವಾನಿ ಕಿಡಂಗಿ. ಯೋಗೀಶ್ ಪರಿಪಾಡಿ ದಯವಿಟ್ಟು ವೇದಿಕೆಗೆ ಬನ್ನಿ. ಕಾರ್ಯಕ್ರಮದ ಅತಿಥಿಗಳು ಅನುವಂಶೀಯ ಮುಖ್ಯಸ್ಥರಾದಂತಹ ಪ್ರವೀಣ್ ಕುಮಾರ್ ಕಿಡಂಜಿ ಇವರಿಗೆ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಮಚಂದ್ರ ಪರಿಪಾಡಿ ತಮಗಿದು ವೇದಿಕೆಗೆ ಸ್ವಾಗತ. ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಂತಹ ಮೋಹನ್ ಗೌಡ ಇಟ್ಯಡ್ಕ ಇವರಿಗೆ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕು. ರಾಮಚಂದ್ರ ಗೌಡ ನಮಗೆ ಗಣ್ಯ ಅತಿಥಿಗಳಂತಹ ಮೋಹನ್ ಗೌಡ ಇಟ್ಯಡ್ಕ ಇವರಿಗೆ ತಾಂಬೂಲವನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಂದ್ರಶೇಖರ್ ತಾವು ಮತ್ತೊಮ್ಮೆ ವೇದಿಕೆಗೆ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸೀತಾರಾಮ ರೈಸವನವರು ಇವರಿಗೆ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯೋಗೀಶ್ ಪರಿಪಾಡಿ ದಯವಿಟ್ಟು ನಿಮ್ಮ ವೇದಿಕೆಯ ಬನ್ನಿ. ಈ ಕಾರ್ಯಕ್ರಮದ ಅನುವಂಶೀಯ ಮುಖ್ಯಸ್ಥರಾದಂತಹ ಹರೀಶ್ ಆಚಾರ್ ತಾವು ತಾಂಬೂಲವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಕಿಡಂಜಿ ಇವರಿಗೆ ಭರತ್ ನಡುಮನೆ ತಾವು ವೇದಿಕೆಯತ್ತ ಬಂದು ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಹೊತ್ತು ಅವರು ಕೂಡ ನಮ್ಮ ಅತಿಥಿಗಳು ಆದಂತಹ ಸತೀಶ್ ಕುಮಾರ್ ಕಿಡಂಜಿ ಇವರಿಗೆ ಈ ಧಾರ್ಮಿಕ ಕಾರ್ಯಕ್ರಮದ ಸಲುವಾಗಿ ಗೌರವಪೂರ್ವಕವಾಗಿ ತಾಂಬೂಲವನ್ನು ನೀಡಿ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಉತ್ತಮವಾಗಿ ನೀಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ನಡೆದಿದೆ. ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಸೇರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ಅತ್ಯಂತ ಸುಸೂತ್ರವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟವರು ಬ್ರಹ್ಮಶ್ರೀ ನಾಗೇಶ್ ಶ್ರೀಗಳು. ಎರಡು ಬ್ರಹ್ಮಕಲಶೋತ್ಸವಗಳನ್ನು ಕೂಡ ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಟ್ಟವರು ನಮ್ಮ ಗೌರವಾನ್ವಿತ ಮಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳಿಗೆ ಈ ಸಭಾ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾದ ಸನ್ಮಾನವನ್ನು ನಡೆಸಿಕೊಡಬೇಕು ಎನ್ನುವ ಆಶಯದಂತೆ ತಾವು ಸನ್ಮಾನ ವೇದಿಕೆಯನ್ನ ಸ್ವೀಕರಿಸಬೇಕು. ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯೊಂದಿಗೆ ಈ ಕಾರ್ಯಕ್ರಮದ ಎಲ್ಲ ಗಣ್ಯಾತಿಥಿಗಳು ಕೂಡ ಸೇರಿಕೊಳ್ಳಬೇಕು. ಗೌರವಾನ್ವಿತ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸೀತಾರಾಮ ರೈಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವ ಅನ್ನೋ ವಿನಂತಿಯೊಂದಿಗೆ ಇದೀಗ ಒಂದೆರಡು ಮಾತು ಗೌರವಾನ್ವಿತ ತಂತ್ರಿವರ್ಯರ ಬಗ್ಗೆ ವೆಂಕಟೇಶ್ ಭಟ್ ಇವರಿಂದ. ಸನ್ಮಾನ್ಯ ನಾಗೇಶ ತಂತ್ರಿಗಳೇ, ತಾವು ಎರಡೂ ಬಾರಿ ಕೂಡ ನಮ್ಮದೇ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ತಂತ್ರಿಗಳಾಗಿ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದ್ದೀರಿ. ಒಂದು ದೇವಸ್ಥಾನದ ಬ್ರಹ್ಮಕಲಶದ ಯಶಸ್ವಿ ಅದರ ಸೂತ್ರಧಾರನ ಕೈಯಲ್ಲಿರುತ್ತದೆ. ಹಾಗೆ ತಾವು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಈ ದೇವಸ್ಥಾನದ ಬ್ರಹ್ಮಕಲಶವನ್ನು ಬಹಳ ಅಚ್ಚುಕಟ್ಟಾಗಿ ವೈದಿಕ ವಿಧಿವಿಧಾನಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಕಾರಣಭೂತರಾಗಿದ್ದೀರಿ. ನಾವೆಲ್ಲ ನಿಮ್ಮ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಪ್ರೀತಿಪೂರ್ವಕ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವಾನ್ವಿತ ತಂತ್ರಿವರ್ಯರೇ, ಸ್ವೀಕರಿಸಿದರೆ ನಿಮ್ಮ ಸನ್ಮಾನ. ನೀವೆಂದರೆ ನಮಗಿದೆ ಅಭಿಮಾನ. ವಂದನೆಗಳು. ಇನ್ನೋರ್ವ ಗೌರವಾನ್ವಿತ ಹಿರಿಯರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಅನ್ನುವ ಆಶಯವನ್ನ ಸಭಾ ಈ ಬ್ರಹ್ಮಕಲಶೋತ್ಸವದ ನೇತೃತ್ವ ವಹಿಸಿದಂತಹ ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷ ಸತೀಶ್ ಕುಮಾರ್ ಕಿಡಂಜಿ ಅವರ ಆಶಯ ಇದೆ. ಅದರಿಂದ ಶ್ರೀಯುತ ಸವನೂರು ಸೀತಾರಾಮ ರೈಗಳು ಕೂಡ ಸನ್ಮಾನ ಮಂಟಪವನ್ನ
ಸ್ವೀಕರಿಸಬೇಕು, ನಮ್ಮ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನೋ ವಿನಂತಿಯೊಂದಿಗೆ ಇದೀಗ ಆಶಯದ ಮತ್ತು ವೆಂಕಟೇಶ್ ಇವರಿಂದ ನಮ್ಮ ಮಿತ್ರರಾದ ಹಿರಿಯರಾದ ಸಹೋದರರಂತಿರುವ ಸೀತಾರಾಮರಯ್ಯವರೇ, ತಾವು ಇದೀಗ 2ನೇ ಬಾರಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸೂತ್ರಧಾರರಾಗಿದ್ದೀರಿ. ಹಲವಾರು ಸಭೆಗಳನ್ನು ನಡೆಸಿ ಮಾರ್ಗದರ್ಶನಗಳನ್ನು ನೀಡಿದ್ದೀರಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಅನುಭವ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಸುತ್ತಲಿನ ಹತ್ತೂರಿನಲ್ಲಿ 5 ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದೀರಿ. ನಿಮಗಿದು ಅನಂತ ಪ್ರಣಾಮಗಳು, ನಮ್ಮ ಪ್ರೀತಿಪೂರ್ವಕ ಗೌರವಗಳು. ಗೌರವದ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದಂತಹ ಸವನೂರು ಸೀತಾರಾಮರಯ್ಯಗಳಿಗೆ ವಂದನೆಗಳು. ಅದರೊಂದಿಗೆ ಈ ಸನ್ಮಾನವನ್ನು ಮಾಡಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ಅತ್ಯಂತ ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ಗೌರವಾನ್ವಿತ ತಂತ್ರಿವರ್ಯರು, ಈ ದೇವಸ್ಥಾನದ ಪಾರಂಪರಿಕ ತಂತ್ರಿಗಳಂತಹ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳ ಪ್ರೀತಿಯ ಮಾತುಗಳಿಗಾಗಿ ಈ ವೇದಿಕೆ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾಶನಮಹಂ ಪ್ರಬದ್ಧಿ. ಇಲ್ಲಿಯ ಕ್ಷೇತ್ರಾಧಿಪತಿ ಆಗಿರತಕ್ಕಂಥ ಆ ಸುಬ್ರಹ್ಮಣ್ಯೇಶ್ವರ ದೇವರನ್ನು ಮನಸ ಸ್ಮರಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಭಗವದ್ಭಕ್ತರೇ, ವಿಶೇಷವಾಗಿ ಮೊನ್ನೆ ದಿವಸ ಇಲ್ಲಿಯ ದೇವರ ಆ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಇವತ್ತು 5ನೇ ದಿವಸದ ಈ ಶುಭ ಸಂದರ್ಭದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಾಗ ನಾನು ಬೇಡ ಅಂತ ಹೇಳಿದೆ. ಆದರೂ ಅವರ ಒಂದು ಅನಿಸಿಕೆಯ ಪ್ರಕಾರ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಅಂದರೆ ಅದು ಆ ಸನ್ಮಾನ ಮಾಡುವಂಥದ್ದು ನಮ್ಮ ಹಿರಿಯರಿಗೆ ಸಂದ ಒಂದು ಆ ಒಂದು ಗುರುತ್ವ ಅಂತೇಳಿ ನಾನು ತಿಳಿಸ್ತೇನೆ. ಹಾಗೆ ನಾಳೆ ದಿವಸ ದೇವರಿಗೆ ವಿಶೇಷವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆ ಶುಭ ಮುಹೂರ್ತದಲ್ಲಿ ಆಗಲಿದೆ. ಆ ದೇವರ ಒಂದು ಚೈತನ್ಯ ಎಂಬುದು ಈ ಸ್ಥಳದಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳಗಿ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಸನ್ನಿಧಿಯಲ್ಲಿ ಏನು ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರವರ ಅಭೀಷ್ಟಗಳನ್ನು ಕೂಡ ದೇವರು ಅನುಗ್ರಹಿಸಲಿ. ಅದಲ್ಲದೆ ಈ ಕ್ಷೇತ್ರಕ್ಕೆ ನಿರಂತರವಾಗಿ ಶ್ರಮದಾನವಾಗಲಿ, ತನುಮನ ಧನಗಳಿಂದಾಗಲಿ ಅಥವಾ ಅನ್ನದಾನ ಇತ್ಯಾದಿ ಮಾಡತಕ್ಕಂಥ ಎಲ್ಲ ಸೇವೆಯನ್ನು ಆ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಿ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಸುಖ, ಶಾಂತಿ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಸರ್ವರ ಸಕಲ ಮನಸೋಭಿಷ್ಟವನ್ನು ಅನುಗ್ರಹಿಸಿ ಈ ಕ್ಷೇತ್ರ ಇನ್ನು ಮುಂದಕ್ಕೂ ಕೂಡ ಮಹಾಕ್ಷೇತ್ರವಾಗಿ ಅಭಿವೃದ್ಧಿಯಾಗಲಿ ಎಂಬ ಇದರಿಂದ ನಾನು 2 ಮಾತನ್ನು ಹೇಳಿ ನಿಲ್ಲಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು ಈ ಕ್ಷೇತ್ರದ ತಂತ್ರಿಗಳಂತಹ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳವರಿಗೆ, ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಂತಹ ಶ್ರೀ ಅವನದರೊಂದಿಗೆ ಮಾಜಿ ಮುಖ್ಯಮಂತ್ರಿಗಳಂತಹ ಡಿ.ವಿ. ಸದಾನಂದ ಗೌಡರವರೇ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಇಟ್ಟು ಅತಿಥಿ ನೆಲೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ತಮ್ಮ ಸದಾಶಯದ ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಹರಸಬೇಕು ಅನ್ನೋ ವಿನಂತಿಯೊಂದಿಗೆ ವೇದಿಕೆ ತಮ್ಮ ಮಾತುಗಳಿಗಾಗಿ. ನಾವೆಲ್ಲ ನಂಬಿಕೊಂಡು ಬಂದಂಥ ಸುಬ್ರಹ್ಮಣ್ಯೇಶ್ವರನಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಸಿಕೊಟ್ಟು ನಮಗೆ ಆಶೀರ್ವಚನ ಮಾಡಿದಂತಹ ಪೂಜ್ಯರಾದಂಥ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳೇ,
ನನ್ನ ಆತ್ಮೀಯ ಮಿತ್ರರು, ಈ ಒಂದು 2ನೇ ಬಾರಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡಿದಂಥ ಅತ್ಯಂತ ಒಂದು ಯಶಸ್ವಿ ಸಮಾಜ ಸೇವಕ ಸನ್ಮಾನ್ಯ ಸೀತಾರಾಮ್ ರೇಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ವಿದ್ವಾನ್ ಕೇಶವ ಭಟ್ರೆ, ನಮಗೆಲ್ಲ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕಿರುವವರು, ಸನ್ಮಾನ್ಯ ಮೋಹನ್ ಗೌಡ್ರೆ, ನಮ್ಮ ಹರೀಶ್ ಆಚಾರ್ಯ, ರವಿಯವರೇ, ಪಕ್ಕದ ಕಾರ್ಕಳದ ಸುಧಾಕರ್ ಶೆಟ್ರೆ, ವಿಶೇಷವಾಗಿ ಈ ಒಂದು ಆಡಳಿತ ಮಂಡಲ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಕುಮಾರ್ ಕಡಂಜಿಯವರೇ ಸೇರಿದಂಥ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರೇ, ಪ್ರಾಯಶಃ ಎಲ್ಲರಿಗೂ ಎಲ್ಲ ಯೋಗಗಳು ಲಭ್ಯವಾಗುವುದಿಲ್ಲ. ಮನುಷ್ಯ ಹುಟ್ಟುತ್ತಾನೆ, ಒಂದಷ್ಟು ದಿನ ಬದುಕ್ತಾನೆ, ಒಂದಷ್ಟು ದಿನ ಜನರ ಜೊತೆ ಬೆರೆತು ಒಡನಾಡಿಗಳಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಹುಟ್ಟು ಅದೊಂದು ಆಕಸ್ಮಿಕ, ಸಾವಂತೂ ನಿಶ್ಚಿತ. ಇದರ ಮಧ್ಯದಲ್ಲಿ ವ್ಯಕ್ತಿಯಾಗಿರಬೇಕು ಅಂತ ಹೇಳಿದರೆ ಕೇವಲ ಹುಟ್ಟಿ ಯಾವುದೋ ತನ್ನ ಒಂದು ಅಸ್ತಿತ್ವದ ಬಗ್ಗೆ ಗಮನ ಹರಿಸಿದರೆ ಸಾಕಾಗುವುದಿಲ್ಲ. ಅವ ಮನುಷ್ಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ, ಆ ಮನುಷ್ಯತ್ವ ಅವನಲ್ಲಿ ಮೈಗೂಡಿಸ್ಕೊಳ್ಬೇಕಾದ್ರೆ ಒಂದು ಸಂಸ್ಕೃತಿ ಆಧಾರಿತವಾದಂಥ ಜೀವನ, ಹಲವಾರು ಸಂಸ್ಕಾರಗಳನ್ನು ಮಾಡಬೇಕಾದಂಥ ಕರ್ತವ್ಯ, ಸಮಾಜದ ಜೊತೆ ಪ್ರೀತಿ ವಿಶ್ವಾಸದ ಬದುಕುವಂಥ ಒಂದು ಅವನ ವಿಚಾರಗಳು, ಇದೆಲ್ಲವೂ ಇದ್ದಾಗ ಮಾತ್ರ ಅವನು ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿ ಹಾಗೆ ಆಗಬೇಕು ಅಂತ ಹೇಳಿದರೆ ವಿಶೇಷವಾಗಿ ಹಿಂದೂ ಧರ್ಮದ ಪ್ರಕಾರ ಆ ವ್ಯಕ್ತಿ ಆ ಧರ್ಮದ ಆಚರಣೆಯನ್ನು ಮಾಡಬೇಕು. ಆಧಾರಿತವಾದಂಥ ಬದುಕು ಮಾತ್ರ ಇದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯವೇ ಹೊರತು ಯಾವುದೋ ವ್ಯಕ್ತಿ ಅವನು ಸಾಕಷ್ಟು ಐಶ್ವರ್ಯಗಳನ್ನು ಸಂಪಾದನೆ ಮಾಡಿ, ಯಾವುದೋ ಒಬ್ಬ ವ್ಯಕ್ತಿ ಅವನು ಉನ್ನತ ಸ್ಥಾನಗಳನ್ನು ಪಡ್ಕೊಂಡು, ಯಾವುದೋ ಒಬ್ಬ ವ್ಯಕ್ತಿ ತನ್ನ ನಿರೀಕ್ಷೆಗಿಂತ ಮಿಗಿಲಾದಂಥ ಒಂದು ವ್ಯವಸ್ಥೆಗೆ ತನ್ನನ್ನು ಜೋಡಣೆ ಮಾಡಿಕೊಂಡ್ರೆ ಅವನು ಖಂಡಿತವಾಗಿಯೂ ಸಮಾಜದಲ್ಲಿ ಒಂದು ಮಾನಸಿಕ ನೆಮ್ಮದಿಯಿಂದ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಾನಸಿಕ ನೆಮ್ಮದಿ ಇಲ್ಲ ಇದ್ದರೆ ಒಬ್ಬ ಮನುಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಂತೂ ನಾವು ಒಂದು ಯಾಂತ್ರಿಕತೆ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮನುಷ್ಯನ ಆ ವ್ಯವಸ್ಥೆಗಿಂತ ಮೀರಿದಂಥ ವ್ಯವಸ್ಥೆಗಳು ಇವತ್ತು ಯಂತ್ರಗಳು ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು, ಅವನಿಗೆ ಜಗತ್ತೇ ಬೇಕಾಗಿಲ್ಲ, ಎಲ್ಲವನ್ನ ಮಾಡ್ತೇನೆ ಅಂತ ಹೇಳುವಂಥ ಭಾವನೆಗಳು ಇರ್ತವೆ. ಆದರೆ ಅದೇ ಮೊಬೈಲು ಅವನನ್ನು ಹಲವು ಬಾರಿ ಕೂಡ ಆತಂಕಕ್ಕೆ ಸೃಷ್ಟಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತವೆ. ಮನುಷ್ಯ ತನ್ನ ಅಸ್ತಿತ್ವವನ್ನೇ ಒಂದು ಸವಾಲಾಗಿ ಸ್ವೀಕರಿಸುವಂಥ ವ್ಯವಸ್ಥೆಗಳು ನಡೀತಾ ಇರುವಂಥದ್ದು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಯಾವಾಗ ಒಬ್ಬ ಮನುಷ್ಯ ನಿಶ್ಚಿತವಾಗಿ ಅವನು ಮನುಷ್ಯನಾಗ್ಬೋದು ಅಂತ ಹೇಳಿದರೆ ಮಾನಸಿಕ ನೆಮ್ಮದಿ ಸಿಕ್ಕಲಿಕ್ಕೆ ಸಾಧ್ಯ. ಮಾನಸಿಕ ನೆಮ್ಮದಿಯಿಂದ ಮಾತ್ರ ಅದು ಸಾಧ್ಯ. ಅದಕ್ಕಾಗಿಯೇ ನಮ್ಮ ಹಿರಿಯರು ಅತ್ಯಂತ ಯಶಸ್ವಿಯಾಗಿ ಧರ್ಮದ ಆಚರಣೆ ಮಾಡುವಂಥದ್ದು ಒಂದು ರೀತಿ ಅವನ ವ್ಯಕ್ತಿತ್ವ ಆ ಸ್ಪಷ್ಟವಾಗಿ ನಿಶ್ಚಿತವಾಗಿ ನಡೆಯುವಂಥ ವ್ಯವಸ್ಥೆಗೆ ಹೋಗಲಿಕ್ಕೆ ಅಂತ ಹೇಳುವಂಥದ್ದು ತಿಳಿಸಿದ್ದಾರೆ. ದೇವತಾರಾಧನೆಗಳು ಮಾಡುವಂಥ ನಾವು ನೋಡ್ತಾ ಇದ್ದೇವೆ. ಹಳ್ಳಿಯಲ್ಲಿ ಯಾವುದೇ ವಿಚಾರ ಗೊತ್ತಿಲ್ಲದಿದ್ದರೂ ಕೂಡ ತಾನು ತನ್ನ ಹಿರಿಯರು ಬಳವಳಿ ಕೊಟ್ಟಂಥ ಆ ಬದುಕಿನ ಜೊತೆಗೆ ಬೆಳಿಗ್ಗೆ ಎದ್ದಾಗ ದೇವರಿಗೆ ಒಂದು 5 ನಿಮಿಷಗಳ ಕಾಲ ಎಲ್ಲವನ್ನು ಮರೆತು ಅವನ ದೇವರ ಮುಂದೆ ನಿಂತು ಆ ದೇವರನ್ನು ಪ್ರಾರ್ಥನೆ ಮಾಡಿದಾಗ ತನ್ನ ನಿಜವಾದ ಅಸ್ತಿತ್ವವನ್ನು ಕಂಡುಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ. ಸಾಯಂಕಾಲ ದೇವತಾರಾಧನೆಗಳ ಮುಖಾಂತರ ಇವತ್ತು ನಾವು ಕೇಳಿದ್ದೇವೆ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಕೂಡ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅಂತ ಹೇಳಿದರೆ ಅಂದಿನ ದಿನಗಳಲ್ಲಿ ಆ ಸ್ವಾತಂತ್ರ್ಯೋತ್ಸವಗಳು ಕೂಡ ಸಂಘಟಿತವಾಗ್ತಾ ಇದ್ದದ್ದಂಥದ್ದು ನಾವು ಆ ಗಣೇಶೋತ್ಸವ, ಶಾರದಾ ಪೂಜೆಗಳು ಮುಂತಾದ ಉತ್ಸವಗಳ ಮುಖಾಂತರ ಅಂತ ಹೇಳೋದನ್ನು ಕೇಳಿದ್ದೇವೆ. ರೈತ ಇವತ್ತು 24 ಗಂಟೆ ದುಡಿತಾನೆ, ಆಕಸ್ಮಿಕವಾದ ವ್ಯವಸ್ಥೆಗಳಿಂದ ತನ್ನ ಎಲ್ಲವನ್ನು ಕಳ್ಕೊಳ್ತಾನೆ. ಆದರೆ ಆ ರೈತ ತನ್ನ ನಿಜವಾದ ಅಸ್ತಿತ್ವವನ್ನು ಕಾಣುವಂಥದ್ದು ಎಲ್ಲ ಕಷ್ಟಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಮಾತ್ರ.
ಒಳ್ಳೆಯ ಸಂಗತಿಗಳು. ಸೀತಾರಾಮರೇಗಳು ಹೇಳಿದ ರೀತಿಯಲ್ಲಿ ಒಂದು ಕಾಲದಲ್ಲಿ 30 ರೂಪಾಯಿ ಕೆಜಿ ಅಡಿಕೆಗೆ, ಇವತ್ತು 550 ರೂಪಾಯಿ ಕೆಜಿ ಅಡಿಕೆಗೆ. 550 ರೂಪಾಯಿ ಇದ್ದವನು ಕೂಡ ತಗೊಂಡ್ರೂ ಕೂಡ ಅವನಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುವುದಿಲ್ಲ. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಒಂದಷ್ಟು ದೇಣಿ ಕೊಟ್ಟಾಗ ಎಸ್ ನಾನು ಮಾಡಿದಂಥ ಆ ಜೀವನ ಸಾರ್ಥಕ ಅಂತ ಹೇಳುವಂಥ ಭಾವನೆಗಳು ಬರುವಂಥದ್ದನ್ನು ನಾವು ನೋಡ್ತೇವೆ. ಇದೇ ಒಂದು ಆ ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥವ್ರಿಗೆ ಉತ್ತರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಧರ್ಮ ಅಂತೂ ವಿಶೇಷವಾದಂಥ ಒಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮ. ಈಗ ತಾನೇ ಪೂಜ್ಯ ನಾಗೇಶ್ ತಂತ್ರಿ ಅವರು ಹೇಳಿದರು, ಸರ್ವೇ ಜನ ಸುಖಿನೋ ಭವಂತು. ಇಡೀ ಜಗತ್ತಲ್ಲಿ ಯಾವುದಾದ್ರೂ ಒಂದು ಧರ್ಮ, ಎಲ್ಲ ಧರ್ಮದವ್ರನ್ನು, ಎಲ್ಲ ಜನರಿಗೂ ನೀವು ಸುಖ ಶಾಂತಿಯಿಂದ ಬದುಕಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಏಕೈಕ ಧರ್ಮ ಇದ್ದರೆ ನಮ್ಮ ಹಿಂದೂ ಧರ್ಮ ಅಂತ ಹೇಳಿ ನಾವು ಗೌರವದಿಂದ, ಪ್ರೀತಿ, ವಿಶ್ವಾಸದಿಂದ ಹೇಳಲಿಕ್ಕೆ ಸಾಧ್ಯ ಇರುವಂಥ ಸಂಗತಿಗಳನ್ನು ನಾವು ನೋಡಬೇಕು. ನಮ್ಮ ಧರ್ಮ ಹೇಳ್ತದೆ, ಯಾವ ಧರ್ಮವನ್ನು ನೀನು ಅಗೌರವ ಮಾಡೋದು ಬೇಡ, ನಿನ್ನ ಧರ್ಮವನ್ನು ಆಚರಣೆ ಮಾಡೋದು ಅದು ಪ್ರಾಮುಖ್ಯ. ನಿಮ್ಮ ಧರ್ಮವನ್ನು ಆಚರಣೆ ಮಾಡು, ಪರಧರ್ಮವನ್ನು ಗೌರವಿಸು ಅಂತ ಹೇಳಿದಂಥ ಧರ್ಮ ನಿನ್ನ ಧರ್ಮವೇ ಎಲ್ಲವೂ ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ಇದಕ್ಕಾಗಿಯೇ ಹಿಂದೂ ಧರ್ಮ ಇವತ್ತಿನವರೇ ಕೂಡ ಕಾಲ ಹೊಂದಿತ್ತು. ಜಗತ್ತಿಗೆ ಎಲ್ಲ ಆದರ್ಶ ವಿಚಾರಗಳನ್ನು ಕೊಟ್ಟಂಥದ್ದು ಹಿಂದೂ ಧರ್ಮ, ಜಗತ್ತಿಗೆ ಎಲ್ಲ ಶ್ರೇಷ್ಠ ವಿಚಾರಗಳನ್ನು ಕೊಟ್ಟಂಥದ್ದು ಹಿಂದೂ ಧರ್ಮ. ಕಾರಣಾಂತರದಿಂದ ಪರಕೀಯರ ಆ ದಾಳಿಯಿಂದಾಗಿ ದಾಸ್ಯದ ನಮ್ಮ ಜೀವನ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದ ಕೊರತೆ ಆಗಿರ್ಬೋದು. ಆದರೆ ನೀವು ನೋಡ್ತಾ ಇದ್ದೀರಿ, ಸುಮಾರು 1990 ನಂತರ ಯಾವ ರಾಮ ಜನ್ಮಭೂಮಿಯ ಹೋರಾಟಗಳು ಪ್ರಾರಂಭ ಆಯ್ತಾ, ಇಡೀ ದೇಶದಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿ ಕೂಡ ಹಿಂದೂ ಧರ್ಮದ ವಿಚಾರದಲ್ಲಿ ಗೌರವ ಬರುವಂಥದ್ದಾಯಿತು. ರಾಮನನ್ನು ಪ್ರಾರ್ಥನೆ ಮಾಡುವಂಥದ್ದು, ರಾಮನ ಮಂದಿರ ನಿರ್ಮಾಣ ಮಾಡುವಂಥದ್ದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ರಾಮನ ಆದರ್ಶಗಳನ್ನು ಪಾಲಿಸುವಂಥದ್ದು, ರಾಮನ ಆದರ್ಶಗಳೆಲ್ಲ ಮುಖಾಂತರ ನಮ್ಮ ಜೀವನ ಪದ್ಧತಿಗಳನ್ನು ಮಾಡುವಂಥದ್ದು, ಸಾರ್ವತ್ರಿಕವಾದಂಥ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಅವ ದೇವನಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ತೋರಿಸ್ಕೊಡುವಂಥ ವ್ಯವಸ್ಥೆಯ ಜೊತೆ ಜೋಡಣೆ ಮಾಡಿರುವಂಥದ್ದು, ಇದೆಲ್ಲವೂ ನಾವು ಕಂಡುಕೊಂಡಂಥ ನಗ್ನ ಸತ್ಯಗಳು. ಸುಬ್ರಹ್ಮಣ್ಯನ ಆರಾಧನೆ ಇವತ್ತು ನಾವು ಕೇಳ್ತಾ ಇದ್ದೇವೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರ ಮುಖಾಂತರ ಒಬ್ಬ ವ್ಯಕ್ತಿಯಲ್ಲಿ ಅವನಲ್ಲಿರುವಂಥ ಆರೋಗ್ಯದ ವ್ಯವಸ್ಥೆಗಳಲ್ಲಿ ಪರಿವರ್ತನೆಗಳಾಗ್ತವೆ, ಅವನಲ್ಲಿರುವಂಥ ಮಾನಸಿಕ ದೌರ್ಬಲ್ಯಗಳು ದೂರ ಹೋಗ್ತವೆ, ಅವನಲ್ಲಿರುವಂಥ ಆ ಒಂದು ಆಂತರಿಕವಾದಂಥ ತುಮಲಗಳು ಇದು ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ. ಇದು ಅಕ್ಷರಶಃ ಸತ್ಯ. ಅದು ಕೂಡ ಇಲ್ಲಿಯ ಈ ಒಂದು ಕ್ಷೇತ್ರ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಒಂದು ಕಡೆಯಿಂದ ಹರಿಯುತ್ತಿರುವಂಥ ನದಿ, ಇವತ್ತು ನೀವು ಮಾಡಿದಂಥ ಈ ಒಂದು ವ್ಯವಸ್ಥೆಗಳು, ಇಲ್ಲಿ ಅತ್ಯಂತ ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಒಂದು ಕುಟುಂಬದ ಎಲ್ಲ ವ್ಯವಸ್ಥೆಗಳಿಗೂ ಪೂರಕವಾದಂಥದ್ದು. ಸೀತಾರಾಮರೇಗಳು ಹೇಳ್ತಾ ಇದ್ರು, ಏಕಕಾಲದಲ್ಲಿ 2-3 ಮದುವೆಗಳನ್ನು ನೆರವೇರಿಸಿ ಹಿಂದೂ ಧಾರ್ಮಿಕ ವಿಧಿವಿಚಾರಗಳಿಗೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಈಗಾಗಲೇ ಹೇಳಿದರು, ನಾವು ಬಂದಾಗ ತೋರಿಸ್ಕೊಟ್ರು. ಇದೊಂದು ಮುಂದೆ ಅತ್ಯಂತ ಭವ್ಯವಾದಂಥ ಸಾವಿರಾರು ಜನ ಇಲ್ಲಿ ಬಂದು ಈ ಒಂದು ಕ್ಷೇತ್ರದ ದರ್ಶನ ಮಾಡುವಂಥದ್ದು ಮತ್ತು ಇದೊಂದು ಐತಿಹಾಸಿಕ ಕೇಂದ್ರ ಆಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇಲ್ಲಿ ಒಂದು ಕಿಂಡಿ ಅಣೆಕಟ್ಟಾಗುತ್ತೆ, ಇನ್ನು ಈಗಾಗಲೇ ಬೋಟಿಂಗ್ ಬಾಕಿ ವ್ಯವಸ್ಥೆಗಳು ಮಾಡುವಂಥದ್ದು. ಈ ಮೂಲಕ ಇದೊಂದು ಸಾಂಸ್ಕೃತಿಕ ಜೊತೆಯಲ್ಲಿ ಪಾರಂಪರಿಕ ಕ್ಷೇತ್ರವಾಗಿ ಮೂಡಿ ಬರಬೇಕು ಅಂತ ಹೇಳುವಂಥ ಅವರ ಆಶಯ ಇದೆ. ಸರ್ಕಾರದಿಂದ ಹಲವಾರು ಸವಲತ್ತುಗಳನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಾರೆ. ನಾವು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅದಕ್ಕೆ ಏನು ಸಹಕಾರಗಳಾಗಬೇಕಾ ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈಗಾಗಲೇ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ನಮ್ಮ ರಾಜ್ಯ BJP ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನಮ್ಮದೇ ಕ್ಷೇತ್ರದ ಒಬ್ಬ ಶಾಸಕ ಈಗ ಮಂತ್ರಿ ಆದವರು ಇರ್ಬೋದು, ಅವರೆಲ್ಲ ಇಲ್ಲಿಗೆ ಬಂದಾರಂತೆ. ಸೀತಾರಾಮರೇಗಳು, ನಮ್ಮ ಸತೀಶ್ರು, ನೀವೆಲ್ಲ ಒಂದು ದಿನ ಒಂದು ಮುಖ್ಯಮಂತ್ರಿಗಳ ಜೊತೆ ಅಪಾಯಿಂಟ್ಮೆಂಟ್ ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ನಾವೆಲ್ಲರೂ ನಿಮ್ಮ ಜೊತೆ ಬರ್ತೀವಿ. ಅಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಸಣ್ಣ ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ತಡೆಗೋಟೆ ಏನಾಗಬೇಕು ಅಂತ ಹೇಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮನ್ನು ಉಪಯೋಗ ಮಾಡಿಕೊಳ್ಳಿ, ನಾವು ಬರ್ತೇವೆ. ಆ ಮೂಲಕ ಈ ಕ್ಷೇತ್ರ ಇನ್ನೊಂದು ಅದ್ಭುತ ಕ್ಷೇತ್ರವಾಗಿ ಪರಿವರ್ತನೆ ಆಗಲಿಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ಮಾಡೋಣ. ನಿಮ್ಮ ಈ ರೀತಿಯ ಒಂದು ಮನಸ್ಸಿನ ಭಾವನೆ, ಅದಕ್ಕೆ ಖಂಡಿತ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಕೈ ಬಿಡೋದಿಲ್ಲ ಆ ದೇವರು ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಜೊತೆಯಾಗಿ ಸಾಗೋಣ, ಧರ್ಮ ಆಚರಣೆ ಮಾಡೋಣ, ಪರಧರ್ಮವನ್ನು ಗೌರವಿಸೋಣ.
ನಮ್ಮ ಅಸ್ತಿತ್ವವನ್ನು ಉಳಿಸುವುದರ ಜೊತೆ ನಮ್ಮ ಧರ್ಮದ ಅಸ್ತಿತ್ವವನ್ನು ಕೂಡ ಉಳಿಸುವಂಥ ಎಲ್ಲ ಆ ಪ್ರಯತ್ನಗಳಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಸ್ವಲ್ಪ ತುರ್ತಾಗಿ ನನ್ನ ವೈಯಕ್ತಿಕ ಕಾರ್ಯಕ್ರಮದಿಂದ ಮುಂದೆ ಹೋಗಬೇಕಾಗಿದೆ. ಸೀತಾರಾಮರೇಗಳ ಜೊತೆ ನಮ್ಮ ಕಡಂಜಿಯವರ ಜೊತೆ ಎಲ್ಲ ಈಗಾಗಲೇ ನಾನು ಹೇಳಿದ್ದೆ. ಈಗ ಗುರುಗಳಲ್ಲಿ ಕೂಡ ಒಪ್ಪಿಗೆ ಪಡ್ಕೊಂಡು ನನಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭ ಹಾರೈಕೆ ಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದೇವಳದ ಅಭಿವೃದ್ಧಿಯಲ್ಲಿ ಸದಾ ನಾವು ನಮ್ಮ ಜೊತೆ ಇದ್ದೇನೆ ಅನ್ನುವ ಮಾತುಗಳೊಂದಿಗೆ ಅನಿವಾರ್ಯ ಕಾರ್ಯನಿಮಿತ್ತ ನಮ್ಮಿಂದ ಬೀಳ್ಕೊಡುತ್ತಿರುವ ಡಿ.ವಿ. ಸದಾನಂದ ಗೌಡರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಸಲುವಾಗಿ ಸವಿ ನೆನಪಿನ ಕಿರು ಸ್ಮರಣಿಕೆಯನ್ನು ನಮ್ಮಿಂದ ಸ್ವೀಕರಿಸಬೇಕು ಅನ್ನುವ ವಿನಂತಿಯೊಂದಿಗೆ ಕಾರ್ಯಕ್ರಮದ ಅತಿಥಿ ನೆಲೆಯಲ್ಲಿ ಭಾಗವಹಿಸಿದ್ದೀರಿ. ತಮಗೆ ಇಲ್ಲಿರುವ ಸಮಸ್ತ ಭಗವದ್ಭಕ್ತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ಈ ಸಭಾ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು ಬರಣ ಪರಿಚಯಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ದೂರದ ಕಾರ್ಕಳ ತಾಲೂಕಿನವರು 2010ರಲ್ಲಿ ಅಜಕ್ಕರು ಪದ್ಮಗೋಪಾಲ ಎಜುಕೇಶನ್ ಟ್ರಸ್ಟ್ ನ ಮೂಲಕ ಕಾರ್ಕಳ ಗಣಿತ ನಗರದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಕೇವಲ 10 ವರ್ಷದಲ್ಲಿ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೆಸಿದವರಿವರು. ಶಿಕ್ಷಣ ತಜ್ಞರಾಗಿರುವ ಇವರು ಅಮೆರಿಕ, ಇಂಡೋನೇಷ್ಯಾದಲ್ಲಿ ನಡೆದ ಗಣಿತ ಸಮ್ಮೇಳನದಲ್ಲಿ ಪಾಲ್ಗೊಂಡವರು. ಸರಳ ಸಜ್ಜನಿಕೆಯ ನಿರಾಡಂಬರ ವ್ಯಕ್ತಿತ್ವದ ಶೈಕ್ಷಣಿಕ ಕ್ಷೇತ್ರದ ಅನನ್ಯ ಸಾಧಕ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಅಧ್ಯಕ್ಷರು ಅಜಕ್ಕರು ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ಕಾರ್ಕಳ. ಇವರು ಈ ಹೊತ್ತು ಸಭಾ ವೇದಿಕೆಯಲ್ಲಿರುವುದು ನಮ್ಮೆಲ್ಲರ ಸುದೈವ ಅನ್ನುವ ಭಾವನೆಯೊಂದಿಗೆ ಗೌರವಾನ್ವಿತರೆ. ತಮ್ಮ ಆಶಯದ ಮಾತುಗಳಿಗಾಗಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯನ್ನ ತಮಗಾಗಿ ಅರ್ಪಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಸವಣೂರು ಸೀತಾರಾಮರಯವರೇ, ಸತೀಶ್ ಕುಮಾರ್ ಕೆದಿಂಜರವರೇ ಮತ್ತು ಇತರ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ನಾವು ಇಂಥ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಭಾಷಣ, ಪ್ರವಚನ ಎಲ್ಲವನ್ನು ಕೇಳ್ತೇವೆ. ಭಾಷಣ ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ ಎರಡು ಮಾತ್ರ ಇರ್ತದೆ. ಒಳ್ಳೆಯದಾದದರಲ್ಲಿ ಎಷ್ಟು ನಮಗೆ ನೆನಪಿರ್ತದೆ, ಯಾರಿಗೂ ನೆನಪಿರೋದಿಲ್ಲ. ಒಳ್ಳೆಯದು ಮಾತಾಡಿದ್ರು ಅನ್ನೋದು ಮಾತ್ರ ನೆನಪಿರ್ತದೆ ವಿನಃ ಏನು ಒಳ್ಳೆಯದು ಮಾತಾಡಿದ್ದಾರೆ ಅಂತ ಹೇಳಿದರೆ ಯಾರಿಗೂ ನೆನಪಿರೋದಿಲ್ಲ. ಹಾಗಾದರೆ ಇಂಥ ಕಾರ್ಯಕ್ರಮಗಳು ಯಾಕೆ ಬೇಕು, ಭಾಷಣ ಯಾಕೆ ಬೇಕು ಅಂತ ಹೇಳಿದರೆ, ಊಟ ಮಾಡಿದ್ದು ಇವತ್ತು 4 ದಿವಸದ ನಂತರ ನೆನಪಿಲ್ಲದಿದ್ದರೂ ಕೂಡ ಜೀವನವನ್ನು ಚೆನ್ನಾಗಿ ಕೊಂಡೋಗಬೇಕಾದ್ರೆ ಊಟ ಮಾಡಬೇಕು. ನಾವು ದೂರದ ಕಾರ್ಕಳದಿಂದ ಈ ದೇವಸ್ಥಾನದ ವಠಾರಕ್ಕೆ ಬರುವಾಗ ಬಹುಶಃ ನಾವು ಪುಣ್ಯಾತ್ಮರು ಅಂತ ಅನ್ನಿಸ್ತದೆ ನಮಗೆ. ಹಗ್ಗದಿಂದ ಕಟ್ಟಲಿಕ್ಕಾಗೋದಿಲ್ಲ, ಪ್ರೀತಿಯಿಂದ ಕಟ್ಟಿ ಯಾರೋ ಇದನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ರಾಮಚಂದ್ರ ಬರೆಪಾಡಿ ಅವರನ್ನು ನೆನಪು ಮಾಡ್ಕೊಳ್ತೇನೆ. ನ್ಯೂಸ್ ಕಾರ್ಕಳದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆ ನೆಲೆಯಲ್ಲಿ ಆ ಪ್ರೀತಿಗೆ ಕಟ್ಟು ಬಿದ್ದು ಸವಣೂರು ಸೀತಾರಾಮಯ್ಯ ಅವರ ಹೆಸರನ್ನು ನಾವು ಯಾವತ್ತೂ ಕೇಳಿದ್ದೇವೆ. ಮತ್ತು ಸಂತೋಷ ಆಗ್ತದೆ. ಯಾಕಂತೇಳಿದರೆ ಎಷ್ಟೋ ಕಡೆಯಲ್ಲಿ ಬ್ರಹ್ಮಕಲಶ ಆಗ್ತದೆ, ಆದ ಮರು ವರ್ಷ ಆ ಕಮಿಟಿಯಲ್ಲೇ ಸಮಾಧಾನ ಇರದೇ ಇರುವಂಥದ್ದಿದೆ. 32 ರೂಪಾಯಿ ಅಡಿಕೆಗಿರುವ ಅಧ್ಯಕ್ಷರೇ ಇವತ್ತು ಕೂಡ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದರೆ ಈ ಜನರು ಎಷ್ಟು ಒಗ್ಗಟ್ಟಾಗಿದ್ದಾರೆ. ಆ ಗೌರವ ಬಹುಶಃ ಅದು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ನಾನೆಂತೂ ಪ್ರವಚನ ನೀಡುವಂತಹ ಭಾಳ ದೊಡ್ಡ ಸ್ವಾಮೀಜಿಯೂ ಅಲ್ಲ. ನನ್ನ ಕ್ಷೇತ್ರ ಗಣಿತಶಾಸ್ತ್ರ, ಲೆಕ್ಕಕ್ಕೆ ಮಾಸ್ಟ್ರು ಅಂತ ಹೇಳಿದ ಹಾಗೆ. ಆದರೆ ಸೇರಿದ ಈ ಸಹೃದಯರ ನಡುವೆ, ಮಕ್ಕಳ ನಡುವೆ ಕೂತಿದ್ದಾರೆ, ಮಕ್ಕಳು ಇದ್ದಾರೆ. ಅದರಿಂದ ಸಭಾ ಮರ್ಯಾದೆಯ ದೃಷ್ಟಿಯಿಂದ ಒಂದು 4 ಮಾತಾಡ್ತೇನೆ, ಅದು ನನ್ನ ಅನುಭವದ ನೆಲೆಯಲ್ಲಿ. ಸದಾನಂದ ಗೌಡ್ ಸರ್ ಹೇಳಿದ ಹಾಗೆ ಹಿಂದಿನ ದಿನಗಳಲ್ಲಿ ನಮ್ಮ ದೇಶ ಒಂದು ಬಿಟ್ಟರೆ ಬೇರೆ ಹೆಚ್ಚಿನ ಮುಂದುವರಿದ ದೇಶಗಳಲ್ಲೆಲ್ಲ ಸೈಕಿಯಾಟ್ರಿಸ್ಟ್, ಮನೋರೋಗ ತಜ್ಞರು, ಡಾಕ್ಟರ್ ಇರ್ತಿದ್ರು. ಭಾರತ ದೇಶದಲ್ಲಿ ಅದರ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ಒಂದು ದೇವಸ್ಥಾನದ ಪರಿಕಲ್ಪನೆ ನೋಡಿ, ಅಲ್ಲಲ್ಲಿ ಇದೆ,
ಮನೆಯಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಗಂಡ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ನೆರೆಕರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ ದೇವಸ್ಥಾನಕ್ಕೆ ಬಂದು ದೇವರಿಗೆ ಅಡ್ಡ ಬಿದ್ದಾಗ, ದೇವರೇ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿದ್ರು ನೀನೊಬ್ಬ ಇದೆಯಲ್ವ ಅಂತ ಹೇಳುವಾಗ ಮನಸ್ಸು ಹಗುರಾಗ್ತದೆ. ನಮಗೆಲ್ಲ ಯಾರು ಸೈಕಿಯಾಟ್ರಿಸ್ಟ್ ಅಂತ ಹೇಳಿದರೆ, ನಮಗೆಲ್ಲ ಮನೋರೋಗ ಚಿಕಿತ್ಸಕರು ಯಾರು ಅಂತ ಹೇಳಿದರೆ ದೇವರು. ಆದ್ದರಿಂದ ಕೆಲವರು ಹೇಳೋದುಂಟು, ಇಷ್ಟು ಆಡಂಬರ ಬೇಕಾ, ಇಷ್ಟು ಖರ್ಚು ಮಾಡಬೇಕಾ, ಒಂದು 4 ಸಲ ವರ್ಷಕ್ಕೆ 2 ಸಲ ಹೋಗುವಂಥ ಗರಡಿಗೆ 2 ಕೋಟಿ ಖರ್ಚು ಮಾಡಬೇಕಾ ಅಂತ ಹೇಳುವವರಿದ್ದಾರೆ. ಆದರೆ ಒಂದು ಮಾನಸಿಕ ನೆಮ್ಮದಿಗೆ ನನ್ನ ಪ್ರಕಾರ ಯಾವ ಕಾಯಿಲೆಯೂ ದೊಡ್ಡ ಕಾಯಿಲೆ ಅಲ್ಲ. ಬಹುಶಃ ಒಪ್ಪಿಕೊಳ್ತೀರಿ ನೀವು, ಕ್ಯಾನ್ಸರ್ ದೊಡ್ಡ ಕಾಯಿಲೆ ಅಲ್ಲ, ಯಾವುದು ದೊಡ್ಡ ಕಾಯಿಲೆ ಅಲ್ಲ. ದೊಡ್ಡ ಕಾಯಿಲೆ ಯಾವುದು ಅಂತ ಹೇಳಿದರೆ ಒತ್ತಡ, ಡಿಪ್ರೆಷನ್. ಇವತ್ತಿನ ಕಾಲಘಟ್ಟದಲ್ಲಿ ಒತ್ತಡದಷ್ಟು, ಸ್ಟ್ರೆಸ್ಸಿನಷ್ಟು ದೊಡ್ಡ ಕಾಯಿಲೆ ಇಲ್ಲವೇ. ಯಾಕಂತೇಳಿ ಅದನ್ನು ಮೌಲ್ಯಮಾಪನ ಮಾಡಲಿಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಒತ್ತಡ ಇದೆ. ತಂದೆ ತಾಯಿಗೆ ಮಕ್ಕಳನ್ನು ದೊಡ್ಡದು ಮಾಡಬೇಕು ಅನ್ನೋ ಒತ್ತಡ ಇದ್ದರೆ, ಇಂಥ ಕಾರ್ಯಕ್ರಮ ಜೋಡಿಸುವವರಿಗೊಂದು ಒತ್ತಡ ಇರ್ತದೆ, ಫೈನಾನ್ಷಿಯಲ್ ಒತ್ತಡ ಇರ್ತದೆ. ಎಲ್ಲವನ್ನು ಮೀರಿ ನಿಲ್ಲಬೇಕಾದರೆ ಬಹುಶಃ ನಮಗೆ ಇಂಥ ದೇವಸ್ಥಾನಗಳು ಭಾಳ ಅವಶ್ಯಕತೆ ಇದೆ. ಇಂಥ ದೇವಸ್ಥಾನವನ್ನು ಮಾಡೋದರಿಂದ ಒಂದಷ್ಟು ಜನರು ಒಟ್ಟಾಗ್ತಾರೆ. ಎಷ್ಟೋ ಮಂದಿಗೆ ಅನ್ನಿಸುವುದುಂಟು ಇದು ಖರ್ಚುವ ದಾರಿ ಅಂತ. ಒಂದು ಕ್ಷಣಕ್ಕೆ ಯೋಚಿಸಿ, ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತೇಳಿದರೆ, ಇದೊಂದು ಕಾರ್ಯಕ್ರಮ, ಈ ಮೈಕದವರಿಗೊಂದು ಹಣ ಸಿಗ್ತದೆ, ಇವರಿಗೊಂದು ಹಣ ಸಿಗ್ತದೆ, ರಿಕ್ಷಾದವರಿಗೊಂದು ಹಣ ಸಿಗ್ತದೆ, ಪೇಂಟ್ನವರಿಗೊಂದು ಹಣ ಸಿಗ್ತದೆ, ಮಾಡಿನವರಿಗೊಂದು ಹಣ ಸಿಗ್ತದೆ. ಎಲ್ಲರಿಗೂ ಬದುಕು ನಿರ್ವಹಣೆ ಮಾಡಲಿಕ್ಕೆ ದೇವರಿಗೇನು ಅಗತ್ಯ ಇಲ್ಲ. ದೇವರು ನೀವು ಕೊಡ್ತೀರಿ ಅಂತ ಕೂತ್ಕೊಳ್ಳಿಲ್ಲ. ಅಲ್ಲಿ ದೇವರದೊಂದು ಆಶಯ ಇದೆ. ಏನಂತ ಹೇಳಿದರೆ, ಇಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಎಲ್ಲರನ್ನು ಒಟ್ಟು ಮಾಡಿಕೊಂಡು ಎಲ್ಲರಿಗೂ ಬದುಕನ್ನು ಕಟ್ಟಿಕೊಡಬೇಕು, ಒಂದು ಒಳ್ಳೆಯ ಚಿಂತನೆಯನ್ನು ಜೋಡಿಸಿಕೊಡಬೇಕು. ಆ ಚಿಂತನೆ ಅವರ ಬದುಕನ್ನು ಭಾಳ ಸುಂದರವಾಗಿ ನಡೆಸಬೇಕು ಅನ್ನೋದು ದೇವರ ಇಚ್ಛೆ. ದೇವರಂದರೆ ಹೇಗೆ ಅಂತ ಹೇಳಿದರೆ, ನನ್ನ ಪ್ರಕಾರ ತಾಯಿಯ ಹಾಗೆ. ಒಬ್ಬ ದೇವಸ್ಥಾನಕ್ಕೆ ಬರಲಿ ಬರದೇ ಇರಲಿ, ದೇವರು ಸಮಾನವಾಗಿ ಪ್ರೀತಿಸ್ತಾರೆ. ನಮ್ಗೆ ಅನ್ನಿಸ್ತದೆ ಅವನು ದೇವಸ್ಥಾನಕ್ಕೆ ಬರುವುದಿಲ್ಲ ಮಾರ್ರೆ, ಅವನನ್ನು ಭಾಳ ಒಳ್ಳೇದು ಮಾಡಿದ್ದಾರೆ ದೇವರಂತ. ಒಂದು ತಾಯಿಗೆ 4 ಮಕ್ಕಳಿದ್ರೆ, ಒಂದು ಸರಿಯಾಗಿ ಇಲ್ಲದ ಮಗುವಿನ ಮೇಲೆ ತಾಯಿಗೆ ಹೆಚ್ಚು ಪ್ರೀತಿ. ಒಂದು 4 ಮಕ್ಕಳಿದ್ದರೆ, ಒಬ್ಬ ಬಡತನದ ಮಗು ಇದ್ದರೆ ಅದರ ಮೇಲೆ ಹೆಚ್ಚು ಪ್ರೀತಿ. 4 ಮಕ್ಕಳು ಒಂದು ತಾಯಿಗೆ ಇದ್ದರೆ, ಒಬ್ಬ ಸರಿಯಾಗಿ ಶಿಕ್ಷಣದಲ್ಲಿ ಹಿಂದೆ ಇದ್ದರೆ ಅವನ ಮೇಲೆ ಹೆಚ್ಚು ಪ್ರೀತಿ. ಯಾಕಂತೇಳಿದ್ರೆ ತಾಯಿಗೆ ಹಾಗೆ, ದೇವರಿಗೂ ಹಾಗೆ. ಈ ವ್ಯವಸ್ಥೆಯಲ್ಲಿ ಯಾರು ಸರಿ ಇಲ್ವೋ ಅವರ ಮೇಲೆ ತುಂಬ ಚೆನ್ನಾಗಿ ಪ್ರೀತಿ ಇರ್ತದೆ. ಆದರೆ ನಾವು ಯಾಕೆ ದೇವರಿಗೆ ಮಾಡಬೇಕು ಅಂತ ಹೇಳಿದರೆ, ನನ್ನ ಪ್ರಕಾರ ಒಂದು ತಾಯಿಗೆ ಒಬ್ಬ ಮಗ ಒಂದು ಸೀರೆ ಬಂಗಾರ ತಂದು ಕೊಡಬೇಕು ಅಂತಿಲ್ಲ. ತಂದು ಕೊಟ್ಟಾಗ ನನ್ನ ಮಗ ಇಷ್ಟು ಬೆಳೆದಿದ್ದಾನೆ ಅನ್ನುವಂಥ ಆತ್ಮತೃಪ್ತಿ ಉಂಟಲ್ವಾ, ಅದು ಭಾಳ ದೊಡ್ಡದು. ಆದ್ದರಿಂದ ನೀವು ದೇವರಿಗೇನು ಕೊಡ್ತೀರಿ, ಆ ದೇವರಿಗೆ ಬೇಕಾಗಿಲ್ಲ. ಆದರೆ ನನ್ನ ಭಕ್ತರು ಇಷ್ಟು ಗಟ್ಟಿಯಾಗಿದ್ದಾರೆ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಗಟ್ಟಿಯಾಗಿದ್ದಾರೆ ಅನ್ನೋದು ಆ ದೇವರಿಗೆ ಭಾಳ ಇಷ್ಟ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾಸರು ಎಲ್ಲ ಹೇಳಿದ್ದಾರೆ. ನಾವು ಎಲ್ಲವನ್ನು ನೋಡಿದರೆ ಎಲ್ಲವೂ ನಮ್ಮ ಭಗವದ್ಗೀತೆಯಲ್ಲಿದೆ. ಅವರು ಹೇಳಿದ ಹಾಗೆ, ಒಂದು ಪಾತ್ರೆಯಲ್ಲಿ ಅನ್ನ ಬೆಂದಿದ ಇಲ್ವ ಅಂತ ನೋಡಲಿಕ್ಕೆ ಎಲ್ಲ ಅನ್ನವನ್ನು ಒತ್ತಿ ನೋಡಬೇಕಾಗಿಲ್ಲ. ಒಂದನ್ನು ಒತ್ತಿ ನೋಡಿದರೆ ಇಡೀ ಪಾತ್ರೆಯ ಗಂಜಿ ಬೇಯ್ದಿದೆ ಅಂತ ಅನ್ನಿಸ್ತದೆ. ಹಾಗೆ ಭಗವದ್ಗೀತೆ ಒಂದು ಸಾಲು ಸಾಕು, ಲೋಕ ಸಮಸ್ತೋ ಸುಖಿನೋ ಭವಂತು. ಈ ಲೋಕದಲ್ಲಿರುವ ಎಲ್ಲರೂ ಸಂತೋಷವಾಗಿರಲಿ, ಸುಖವಾಗಿರಲಿ ಅನ್ನುವಂಥ ಪರಿಕಲ್ಪನೆಯನ್ನು ನಮ್ಮ ಹಿರಿಯರು, ನಮ್ಮ ಪ್ರಾಜ್ಞರು, ನಮ್ಮ ಸ್ವಾಮೀಜಿಗಳು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡದು ಬಹುಶಃ ಏನೂ ಬೇಕಾಗಿಲ್ಲ. ಒಬ್ಬ ಮನುಷ್ಯನ ಬದುಕನ್ನು ಭಾಳ ಸುಂದರವಾಗಿ ರೂಪಿಸಿಕೊಳ್ಳಲಿಕ್ಕೆ ಅಂತ ಒಂದೊಂದು ಸಾಕು. ಅಂದರೆ ಭಗವದ್ಗೀತೆ ಇಡೀ ಓದಬೇಕಾಗಿಲ್ಲ, ಒಂದು ಸಣ್ಣ ಲೈನೇ ಆ ಪಾತ್ರೆಯಲ್ಲಿರುವ ಗಂಜಿ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ ಅಂತ ಹೇಳಿಕೊಂಡು, ಇಲ್ಲೆಲ್ಲ ಒಂದಷ್ಟು ಮಕ್ಕಳಿದ್ದೀರಿ. ನನ್ನ ಶಿಕ್ಷಕನಾಗಿ ನನ್ನ ಒಂದು ಆಶಯ ನಿಮ್ಮ ಹತ್ರ ಏನಂತ ಹೇಳಿದರೆ, ಸ್ವಲ್ಪ ಭಗವದ್ಗೀತೆ ಇರ್ಬೋದು, ಸಾಹಿತ್ಯಗಳನ್ನು ಸ್ವಲ್ಪ ಓದಿ. ಸಾಹಿತ್ಯ ನಮಗೆ ಬದುಕು ಕೊಡ್ತದೆ. ಸಾಹಿತ್ಯ ಯಾಕೆ ಬದುಕು ಕೊಡ್ತದೆ ಅಂತ ಹೇಳಿದರೆ, ನಿಮ್ಮ ಒಳಗಿನ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಒಂದು ಪದ್ಯದ ಸಾಲುಗಳಲ್ಲಿ ಇಡೀ ಬದುಕನ್ನು ರೂಪಿಸಿಕೊಳ್ಬೋದು ಅನ್ನೋದನ್ನು 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದಾನಂತ ಹೇಳಿದರೆ, ನಾವೆಲ್ಲ 23ನೇ ಶತಮಾನದಲ್ಲಿದ್ದೇವೆ. ನಿತ್ಯ ಸತ್ಯ, ಸಾರ್ವಕಾಲಿಕ ಸತ್ಯಗಳನ್ನು ನಿಮ್ಮ ಜೊತೆಗೆ ಜೋಡಿಸಿಕೊಳ್ಳಿ. ಏನಿಲ್ಲ ಇದ್ರೂ ಭಜನೆ ಸಾಕಾಗ್ತದೆ. ಬೇವು ಬೆಲ್ಲದೊಳ್ಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಆ ಪುರಂದರದಾಸರ ಸಾಲಿನಲ್ಲಿ ಒಂದು ಕಡೆ ಒಂದು ವಿಷಯ ಬರುತ್ತೆ, ಮಾತಾ ಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದ್ದಾರೆ ಏನು ಫಲ ಅಂತ. ಕೆಲವರೆಲ್ಲ ಇಂಜಿನಿಯರಿಂಗ್ ಆಗ್ತಾರೆ, ನಮ್ಮ ಕಾಲೇಜ್ನಲ್ಲಿ ನೋಡಿದ್ದೇನೆ, ಡಾಕ್ಟರ್ ಆಗ್ತಾರೆ, ಎಲ್ಲ ಆಗ್ತಾರೆ, ಕೊನೆಗೆ ಪಪ್ಪ ಅಮ್ಮನನ್ನು ನೋಡ್ಕೊಳ್ಳೋದಿಲ್ಲ. ಅವ್ರು ಸತ್ತ ಮೇಲೆ ಬೇಕಾದರೆ ಒಂದಷ್ಟು ದೊಡ್ಡ ಗೋರಿ ಕಟ್ತಾರೆ, ಒಂದಷ್ಟು ದೊಡ್ಡ ಹೆಸರಿನಲ್ಲಿ ಊಟ ಹಾಕ್ತಾರೆ, ಕಾಶಿ ರಾಮೇಶ್ವರ ಎಲ್ಲ ತಿರುಗ್ತಾರೆ.
ಅದಕ್ಕೆ ಹೇಳೋದು, ಮಾತಾ ಪಿತರನ್ನು ಬಳಲಿಸಿ ದಾತನು ಯಾತ್ರೆಯ ಮಾಡಿದ ರೇಣು ಫಲ. ಅದರಿಂದ ಇಂಥ ದೇವಸ್ಥಾನದ ಪರಿಕಲ್ಪನೆಯಲ್ಲಿ ಇಷ್ಟು ಖರ್ಚು ಮಾಡಿಕೊಂಡು ಒಂದಷ್ಟು ಜನರನ್ನು ಸೇರಿಸಿಕೊಂಡು ಸಮಾನ ಮನಸ್ಕರನ್ನು ಒಟ್ಟು ಮಾಡಿಕೊಂಡು ಒಂದು ಒಳ್ಳೆಯ ಚಿಂತನೆಯನ್ನು ಮಾಡುವಂಥ ವೇದಿಕೆಯನ್ನು ಮಾಡಿಕೊಂಡು ಬಹುಶಃ ಸವಣೂರು ಸೀತಾರಾಮ್ ರೈ ನಾವೆಲ್ಲ ಇನ್ನೊಂದು 50 ವರ್ಷದಲ್ಲಿ ಇರಲಿಕ್ಕಿಲ್ಲ. ಆದರೆ ಈ ದೇವಸ್ಥಾನ ಮುಂದೆ ಬರುವಂಥ ಎಲ್ಲ ಜನರಿಗೆ ಮಾನಸಿಕ ಶಾಂತಿಯನ್ನು ಕೊಡ್ತದೆ. ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸ್ವಯಂ ಸೇವಕರಿಗೆ ಮತ್ತು ರಾಮಚಂದ್ರ ಬರಪಾಡಿಯವರಿಗೆ ನನ್ನನ್ನು ಇಲ್ಲಿ ಬರೆಸಿದ್ದಕ್ಕಾಗಿ ನಾನು ಇದನ್ನು ಹೀಗೆ ತಗೊಳ್ತೇನೆ, ನನಗೇನು ಹಿಂಸೆ ಆಗಲಿಲ್ಲ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಒಂದು ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದೆ ಅಂತಂತೆ. ನನ್ನ ಪ್ರಕಾರ ನೀವೆಲ್ಲ ಸಜ್ಜನರು. ಯಾಕೆ ಹೇಳಿ? ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಾವು ವೈರಿಗಳಿರುವುದಿಲ್ಲ. ನಮಗೆ ದೇವರ ಎದುರಿಗೆ ನಿಂತರೆ ನಾವು ಹೇಳುವುದು ನನ್ನನ್ನು ಒಳ್ಳೇದು ಮಾಡುವಂಥ, ಬೇರೆಯವರನ್ನು ಹಾಳು ಮಾಡುವಂಥ ಯಾವ ಮನುಷ್ಯನು, ಯಾವ ಕೆಟ್ಟ ಮನುಷ್ಯನು ದೇವರ ಎದುರಿಗೆ ನಿಂತು ಹೇಳುವುದಿಲ್ಲ. ಅದರ ಪರಿಕಲ್ಪನೆ ಏನು ಅಂತ ಹೇಳಿದರೆ, ದೇವಸ್ಥಾನದ ಒಳಗೆ ನಾವು ಭಗವದ್ಗೀತೆಗೆ ಒತ್ತು ಕೊಟ್ಟೇ ಇರ್ತೇವೆ. ಲೋಕ ಸಮಸ್ತು ಸುಖಿನೋ ಭವಂತು ಅಂತ. ಯಾವತ್ತೂ ಬೇರೆಯವರಿಗೆ ಕೇಡು ಬರಿಸುವುದಿಲ್ಲ. ಆದ್ದರಿಂದ ಅದು ದೇವಸ್ಥಾನ. ಹೊರಗಡೆ ಇದ್ದಾಗ ನಮ್ಗೆ ಅನ್ನಿಸ್ತದೆ ಅವ ಆಗೋದಿಲ್ಲ ಇವ ಆಗೋದಿಲ್ಲ ಅಂತ. ಆದರೆ ದೇವಸ್ಥಾನದ ಒಳಗೆ ಹೋದಾಗ ನಮಗೆ ವೈರಿಗಳೇ ಇರುವುದಿಲ್ಲ. ಬಹುಶಃ ನೀವೆಲ್ಲ ಇದನ್ನು ಒಪ್ಪಿಕೊಳ್ತೀರಿ ನನ್ನ ಮಾತನ್ನು ಅಂತ ಹೇಳಿಕೊಂಡು ತುಂಬ ಉದ್ದ ಮಾತನಾಡದೆ ಮಾನ್ಯ ಸದಾನಂದ ಗೌಡರು ಹೇಳಿದ್ದಕ್ಕೆ ಒತ್ತಾಸೆಯಾಗಿ, ನಮಗೆ ಹುಟ್ಟುವಾಗ ಯಾರೂ ಶತ್ರುಗಳು ಇರುವುದಿಲ್ಲ, ಸಾಯುವಾಗ ಕೂಡ ಶತ್ರುಗಳು ಇಲ್ಲದ ಹಾಗೆ ಬದುಕೋಣ ಅನ್ನುವಂಥ ಒಂದು ಆಶಯದಿಂದ ಈ ದೂರದ ಊರಿಂದ ಇಲ್ಲಿಗೆ ಕರೆದದ್ದಕ್ಕೆ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಕೊಂಡು, ಈ ದೇವಸ್ಥಾನ ಒಂದಷ್ಟು ಜನರಿಗೆ ಆಶ್ರಯ ಆಗಲಿ, ಆ ದೇವಸ್ಥಾನವನ್ನು ಕಟ್ಟಿಸಿಕೊಂಡ ದೇವರು ಎಲ್ಲರಿಗೂ ಮಾನಸಿಕವಾಗಿ ಗಟ್ಟಿಯ ಬದುಕನ್ನು ಕಟ್ಟಿಸಿಕೊಡಲಿ ಅನ್ನುವಂಥದ್ದು ಪರವೂರಿನಿಂದ ಬಂದಂಥ ಈ ಸಣ್ಣ ಭಕ್ತನೋ ವಿಜ್ಞಾಪನೆ ಕೂಡ ಹೌದು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಜೋಡಿಸಿದಂಥ ಈ ಸಂಸ್ಥೆಗೆ, ಈ ಒಂದು ದೇವಸ್ಥಾನಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಸತ್ತಾನ ಭಕ್ತಿ ಅಂತ ಹೇಳ್ತೇವೆ ನಾವು, ಕೊಟ್ಟಂಥ ಎಲ್ಲರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಸ್ಮರಿಸಿಕೊಂಡು ದೇವರಲ್ಲಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವಂದನೆಗಳು. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಪಾಲ್ಗೊಂಡಿದ್ದೀರಿ. ಅದೆಷ್ಟೋ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ತಾವು ಸಹಕಾರಿಯಾಗಿದ್ದೀರಿ. ಮತ್ತೊಮ್ಮೆ ಸೇರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸಭಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಾಣಿಯೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಗಣೇಶ್ ಉದನಡ್ಕ ತಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸವಣೂರು PSCS ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ತಾರನಾಥ್ ಕಾಯರ್ಗ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ದೂರದ ಕಾರ್ಕಳದಿಂದ ಬಂದಿರುವಂತಹ ಉದ್ಯಮಿಗಳಂತಹ ತ್ರಿವಿಕ್ರಮ ಕಿನಿ ಹಾಗೂ ದೇವೇಂದ್ರ ನಾಯಕ್ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಿರಿಯುವಂತಹ ಎಲ್ಲ ಭಗವದ್ಭಕ್ತರೇ, ನಮ್ಮ ಮಾತು ಹೇಗಿರಬೇಕು ಅನ್ನೋದಕ್ಕೆ ಕವಿಯೊಬ್ಬ ಹೀಗೆ ಹೇಳ್ತಾನೆ ನೋಡಿ. ಮಲ್ಲಿಗೆ ಮೆಲ್ಲನೆ ಅರಳಿದ ಹಾಗೆ ಹೊರಬರಲಿ ನಮ್ಮಿ ಮಾತು, ಕೇಳುವ ಕಿವಿಗಳು ಸೋಲಲಿ ಸವಿಗೆ ಜನ ತಲೆದೂಗಲಿ ಸೋತು. ಆಡಳಿತ ಸಮಿತಿಯ ಅಧ್ಯಕ್ಷರಂತಹ ಸತೀಶ್ ಕುಮಾರ್ ಕಿಡೆಂಜಿಯವರ ಮಾತೆಂದರೆ ಹಾಗೆ. ತಮ್ಮ ಮೃದು ಮಧುರ ಮಾತುಗಳ ಮೂಲಕ ಎಲ್ಲರನ್ನ ಜತೆ ಸೇರಿಸಿಕೊಂಡು ಈ ದೇವಸ್ಥಾನವನ್ನ ಅತ್ಯಂತ ಉನ್ನತ ಸ್ಥಿತಿಗೆ ತಂದವರು. ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಸಹಕಾರಿಯಾದವರು ಈ ಆಡಳಿತ ಸಮಿತಿಯ ಅಧ್ಯಕ್ಷರಂತಹ ಸತೀಶ್ ಕುಮಾರ್ ಕಿಡೆಂಜಿ. ಇವರನ್ನ ಸೇರಿರುವಂತಹ ಎಲ್ಲ ಭಗವದ್ಭಕ್ತರ ಎದುರಲ್ಲಿ ಪ್ರೀತಿಯಿಂದ ಸನ್ಮಾನಿಸಬೇಕು, ಗುರುತಿಸಬೇಕು ಅನ್ನುವ ಆಶಯ ಇಲ್ಲಿಯ ಭಗವದ್ಭಕ್ತರದ್ದು. ಈ ಎಲ್ಲ ಆಶಯದಂತೆ ಈ ಪ್ರೀತಿಯ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು ಅನ್ನುವ ವಿನಂತಿಯೊಂದಿಗೆ ವೇದಿಕೆ ನಾಗೇಶ್ ಕಿಡೆಂಜಿ ಇವರಿಗೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳೇ, ಇವತ್ತು ನಾವು ಇಲ್ಲಿ ಇಷ್ಟು ಜನ ಸೇರಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಒಂದು ಮೂಲವಾದಂಥ ಕಾರಣ ಇದೆ. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮ ಈ ಹಿಂದೆ 2002ರಲ್ಲಿ ಈ ಕಾರ್ಯಕ್ರಮ ನಡೆದಿರುವ ಸಂದರ್ಭದಲ್ಲಿ ಇದೇ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ದುಡಿದದ್ದು. ಹಾಗೆ ಅದರ ನಂತರದ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ ಗೋಪುರಕ್ಕೆ ಹಂಚು ಹೊದಿಕೆ ಮಾಡುವಂಥದ್ದು, ಹಾಗೆ ಅಡಿಕಲ್ಲಿನ ದೇವಸ್ಥಾನ ಒಳಗಡೆ ಅಡಿಕಲ್ಲಿನ ಹೊದಿಕೆಯನ್ನು ಮಾಡಿರುವಂಥದ್ದು. ದಂಪತಿ ಸಮೇತರಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನುವ ಆಶಯ ಆಡಳಿತ ಮಂಡಳಿ ಸದಸ್ಯರದು. ದಯವಿಟ್ಟು ಅವರ ಧರ್ಮಪತ್ನಿಯವರಿದ್ದರೆ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ
ಹಾಗೆ ದೇವಸ್ಥಾನದ ಒಳಗಡೆನ ಅಡಿಗಲ್ಲಿನ ಹೊದಿಕೆ, ಹಾಗೆ ಸಭಾ ಮಂಟಪದ ನಿರ್ಮಾಣ, ಸುತ್ತುಪೌಳಿಯ ಸಂಪೂರ್ಣ ಕೆಲಸ, ದೊಡ್ಡ ಪಾಕಶಾಲೆ, ಒಂದೇ ದಿನ 2 ಮದುವೆಗಳನ್ನು ನಡೆಸುವಂತಹ 2 ಕಡೆ ಪಾಕಶಾಲೆ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಸ್ಥಳಾವಕಾಶದ ವ್ಯವಸ್ಥೆಗಳನ್ನು, ಹಾಗೆ ಆಡಳಿತ ಮಂಡಳಿ ಮತ್ತು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಮತ್ತೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹೋದ ವರ್ಷ 2020ರಲ್ಲಿ ನಮ್ಮ ಈ ಬ್ರಹ್ಮಕಲಶ ನಡಿಬೇಕಿತ್ತು. ಆವಾಗ ನಮ್ಮ ಸುತ್ತುಪೌಳಿಯ ಕೆಲಸ ಎಲ್ಲ ನಡೆದಿದ್ದರೂ ನಮಗೆ ಕೊರೋನಾದಿಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಕೆಲಸವನ್ನೆಲ್ಲ ನಾವು ಪೂರ್ತಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರ ಒಂದು ಜವಾಬ್ದಾರಿಯಲ್ಲಿ 20 ಲಕ್ಷ ಸಾಲವಿದ್ದರೂ ಆ ಒಂದು ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ, ಯಾವುದೇ ನಾಯಕನಿಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದೊಂದು ಧೈರ್ಯ ಬೇಕು. ನಮ್ಮ ಊರಿನ ಜನಗಳೇ ಯಾಕೆ ಬ್ರಹ್ಮಕಲಶ ಮಾಡಬೇಕು, ಸಾಲ ಇಟ್ಟುಕೊಂಡು ಯಾಕೆ ಬ್ರಹ್ಮಕಲಶ ಮಾಡ್ಬೇಕಂತೇಳಿ ನಾವೇ ಹೇಳಿದವರು. ಆದ್ರೆ ಈಗ 5ನೇ ತಾರೀಕಿಂದ ಇವತ್ತಿನವರೆಗೆ ನಾವು ಈ ಕಾರ್ಯಕ್ರಮವನ್ನು ನೋಡಿದಾಗ ನಮಗೆಲ್ಲರೂ ಯಾರು ಆ ಮಾತನ್ನು ಹೇಳಿದ್ದೀರಾ ಅವರಿಗೆಲ್ಲರಿಗೂ ಈ ಬ್ರಹ್ಮಕಲಶೋತ್ಸವ, ಈ ದೇವಸ್ಥಾನದ ಅಭಿವೃದ್ಧಿ, ಹಾಗೆ ವೈದಿಕ ಕಾರ್ಯಕ್ರಮ ಎಲ್ಲ ನೋಡಿ ನಾವು ಈಗ ಪುಣ್ಯರಾಗಿದ್ದೇವೆ. ಅದಕ್ಕೆ ಮೂಲ ಕಾರಣ ಸತೀಶ್ ಕುಮಾರ್ ಕೆಡಜಿಯವರು. ಹಾಗೆ ಅವರ ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರು. ಇಲ್ಲಿ ಈ ದೇವಸ್ಥಾನದ ಒಳಗಡೆ ಬಂದಾಗ ಯಾವುದೇ ರಾಜಕೀಯವನ್ನು ಮಾಡದೆ ಬೇರೆ ಬೇರೆ ರಾಜಕೀಯದ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರು ಈ ಗ್ರಾಮದಲ್ಲಿದ್ದರು. ದೇವಸ್ಥಾನದ ಒಳಗಡೆ ಯಾವುದೇ ರಾಜಕೀಯವನ್ನು ಮಾಡದೆ ಎಲ್ಲರನ್ನು ಒಂದುಗೂಡಿಸಿ ಅವರ ಈ ಗ್ರಾಮದ ಯಾವುದೇ ರಾಜಕೀಯ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಮತದವರಾಗಿರ್ಬೋದು, ಅವರ ಹತ್ರ ಒಂದು ಸಹಾಯವನ್ನು ಕೇಳಿದ್ರೆ ಸಂದರ್ಭಕ್ಕೆ ಸರಿಯಾಗಿ ಎಲ್ಲರೂ ಸಹಾಯ ಮಾಡ್ತಾರೆ. ಅದರ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಗ್ರಾಮದಲ್ಲಿ ಸಹಾಯ ಮಾಡುವಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಸತೀಶ್ ಕುಮಾರ್ ಕೆಡಜಿ ಅವರು. ಹಾಗೆ ಬ್ರಹ್ಮಕಲಶೋತ್ಸವ ಮಾಡುವುದು ಬೇಕಾ ಬೇಡುವ ಎಂಬಂತ ನಿರ್ಧಾರ ಬಂದಾಗ ತಾನು ಎದ್ದು ನಿಂತು ತಾನೇ ಮುಂದು ನಿಂತು ಬ್ರಹ್ಮಕಲಶೋತ್ಸವ ಮಾಡುವ ಅಂತೇಳಿ ಒಂದು ಅಧ್ಯಕ್ಷರಾದಂತಹ ಉತ್ತಮ ಜವಾಬ್ದಾರಿಯನ್ನು ನಮಗೆಲ್ಲರಿಗೂ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಈ ಬ್ರಹ್ಮಕಲಶೋತ್ಸವ ಇಲ್ಲಿಯ ಕೆಲಸ ಕಾರ್ಯ ನಡೆಯುವಾಗ 12 ಗಂಟೆ ರಾತ್ರಿವರೆಗೆ ಎಲ್ಲ ಬೇರೆ ಬೇರೆ ದೇವಸ್ಥಾನದಲ್ಲಿ ಅಧ್ಯಕ್ಷರುಗಳಿರ್ತಾರೆ. ಆದ್ರೆ ಕೆಲಸ ಮಾಡುವಾಗ ಶ್ರಮದಾನ ಮಾಡುವ ಯಾವುದೇ ಅಧ್ಯಕ್ಷರು ಅಲ್ಲಿ ನಿಲ್ಲುವುದಿಲ್ಲ. ಆದ್ರೆ ನಮ್ಮ ಅಧ್ಯಕ್ಷರು ಒಂದು ಒಳ್ಳೆಯ ಗುಣ ಏನಂತ ಹೇಳಿದ್ರೆ, ಯಾರು ಕಾರ್ಯಕರ್ತರಿದ್ರೆ ಅವರು ಒಟ್ಟಿಗೆನೆ ನಿಂತು ಶ್ರಮದಾನದ ಸಮಯದಲ್ಲಿ ಅದನ್ನು ಮೇಲ್ವಿಚಾರಣೆ ಮಾಡಿಕೊಂಡು ಇರುವಂತ ಒಬ್ಬ ಜೀವಂತ ನಾಯಕ. ಹಾಗಾಗಿರುವಾಗ ಇವರನ್ನು ನಾವು ಈ ಸನ್ಮಾನ ಮಾಡದಿದ್ದರೆ ನಾವೆಲ್ಲ ಗ್ರಾಮದವರು ನಾವಿಷ್ಟು ಜನ ಸೇರಿ ಅವರಿಗೆ ಒಂದು ಕೊಡುವಂತ ಉತ್ತಮ ಗೌರವ. ಇದನ್ನು ಅವರು ದಂಪತಿ ಸಮೇತರಾಗಿ ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸರ್. ಪ್ರೀತಿಯ ಸನ್ಮಾನವನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸಿದ ಆಡಳಿತ ಸಮಿತಿಯ ಅಧ್ಯಕ್ಷರು, ಇವತ್ತಿನ ಸಭಾ ವೇದಿಕೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಂತಹ ಸತೀಶ್ ಕುಮಾರ್ ಕೆಡಂಜಿ, ವಂದನೆಗಳು ನಿಮಗೆ. ಅದರೊಂದಿಗೆ ಗೌರವಾನ್ವಿತರನ್ನ ಸನ್ಮಾನ ಮಾಡಿದಂತಹ ಎಲ್ಲ ಕಾರ್ಯಕ್ರಮದ ಅತಿಥಿಗಳಿಗೂ ಕೂಡ ಪ್ರೀತಿಯ ವಂದನೆಗಳು. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ನಮ್ಮೆಲ್ಲ ಚಟುವಟಿಕೆಗಳಿಗೆ ನಮ್ಮ ಚಿಂತನೆಗಳೇ ಮೂಲ. ಈ ಗ್ರಾಮದ ಜನತೆ ಸಚ್ಚಿಂತನೆಗಳತ್ತ ಒಲವು ತೋರಲೆಂಬ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನಕಾರರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ವಿದ್ವಾನ್ ಕೇಶವ ಭಟ್ ಕೇಕನಾಜೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ, ಈ ಪ್ರವಚನಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ತಮ್ಮ ಸಚ್ಚಿಂತನೆಗಳ ಮೂಲಕ ಈ ಭಗವದ್ಭಕ್ತರನ್ನ ಧಾರ್ಮಿಕತೆಯ ಬೆಳಕು ತೋರಲು ಅನ್ನುವಂತಹ ಮಾತಿನೊಂದಿಗೆ ನಿಮ್ಮ ಮಾತಿಗೆ ನಮ್ಮ ವೇದಿಕೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರುವ ಸಮಸ್ತ ಬಂಧುಗಳನ್ನು, ಶ್ರದ್ಧೆಯ ಮಾತಾ ಭಗಿನಿಯರನ್ನು ಕೂಡ ಅಭಿವಂದಿಸುತ್ತಾ,
ಸಪರಿವಾರ ಶ್ರೀ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರವಾಗಿ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕೋತ್ಸವದ ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಸಮಸ್ತ ಗ್ರಾಮದ ಜನತೆಯ ಸೌಭಾಗ್ಯದ ಬಾಗಿಲು ತೆರೆದಂತಹ ಒಂದು ಪುಣ್ಯಕಾಲ. ಯಾಕೆ ಕೆಲವು ಸಮಯದ ಹಿಂದೆಯೇ ಸುಬ್ರಹ್ಮಣ್ಯ ದೇವರು ವಿರಾಜಮಾನರಾಗಬೇಕಾದಂತಹ ಸನ್ನಿವೇಶ ಇತ್ತು. ಕಾರಣಾಂತರದಿಂದ ಮುಂದೆ ಹೋಗಿ ಇವತ್ತು ಸ್ಥಿರವಾಗಿ ಭವ್ಯವಾಗಿ ದಿವ್ಯವಾಗಿ ಎದ್ದು ನಿಂತು ಬ್ರಹ್ಮಕಲಶಾಭಿಷೇಕವನ್ನು ಗ್ರಾಮ ಜನತೆಯಿಂದ ಮಾಡಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಕೀರ್ತಿಯನ್ನು ಪಡೆದಿದ್ದಾರೆ ದೇವರು. ಈ ಹಂತದಲ್ಲಿ ಒಂದಷ್ಟು ಸದ್ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಒಂದಷ್ಟು ಸದ್ವಿಚಾರಗಳು ನಮ್ಮ ಮಾನಸಕ್ಕೆ ಪ್ರವೇಶಿಸಬೇಕು. ಆವಾಗ ಮಾತ್ರ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಇದು ಸಂಪನ್ನವಾಗ್ತದೆ. ಕೇವಲವಾಗಿ ತಂತ್ರಿವರ್ಗದವರು ಮಾತ್ರ ತಂತ್ರೋಕ್ತವಾದಂತಹ ವೇದೋಕ್ತವಾದಂತಹ ಪ್ರಕ್ರಿಯೆಗಳನ್ನು ಮಾಡಿದ್ದರಿಂದ ಮಾತ್ರ ಸಾನ್ನಿಧ್ಯ ವೃದ್ಧಿ ಆಗಲಾರದು. ಆ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯನಿಗೆ ಪ್ರಿಯವಾದಂತಹ ಒಂದಷ್ಟು ವಿಚಾರಗಳು, ಒಂದಷ್ಟು ಮನಸ್ಸನ್ನು ಅರಳಿಸುವಂತಹ ವಿಷಯಗಳು ಇಲ್ಲಿ ಪ್ರಕಟವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ಹಿರಿಯರ ಕೇಳಿಕೆಯ ಮೇರೆಗೆ ಒಂದಷ್ಟು ಸದ್ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮ್ಮ ದೇಶದ ಉದ್ದಗಲವನ್ನು ನಾವು ಗಮನಿಸಿದಾಗ ಈ ದೇಶದ ಪ್ರತಿಯೊಂದು ಮಣ್ಣಿನ ಕಣಕಣವೂ ಕೂಡ ವೇದ ಮಂತ್ರಗಳಿಂದ ಅನುರಣಿಸುತ್ತಾ ಇರುವುದನ್ನು ನಾವು ಅನುಭವಿಸಿದವರು. ಯಾಕೆ ವೇದಕಾಲವನ್ನು ಗಮನಿಸಿದಾಗ ಇದೇ ಈ ಮಣ್ಣಿನಲ್ಲಿ ಅನೇಕ ಋಷಿಮುನಿಗಳು ಸಹಸ್ರಾರು ವರ್ಷಗಳ ಕಾಲ ತಪವನ್ನು ಗೈದು ಮೃತ್ಯುಂಜಯವಾದಂತಹ ಭಾರತವನ್ನು, ಜೀವಂತವಾಗಿರುವಂತಹ ಭಾರತವನ್ನು ಮತ್ತಷ್ಟು ಉಜ್ಜಗಿಸುವಂತೆ, ಮತ್ತಷ್ಟು ಪ್ರಜ್ವಾಲ್ಯಮಾನವಾಗುವಂತೆ ಮಾಡಿದಂತಹ ಮಹಾತ್ಮರು ಈ ಮಣ್ಣಿನಲ್ಲಿ ಆಗಿ ಹೋದರು. ಹಾಗಾಗಿ ಭಾರತದ ಈ ಮಣ್ಣನ್ನು ನಾವು ಮೆಟ್ಟುವಾಗ ಜಾಗರೂಕರಾಗಿರಬೇಕು. ಯಾಕೆ ಕೇಳಿದರೆ, ಋಷಿಮುನಿಗಳು ತಪಸ್ಸನ್ನು ಮಾಡುತ್ತಾ ಇರುವಂತಹ ಕಾಲಕ್ಕೆ ಅವರ ಅಂತರಂಗಕ್ಕೆ ಗೋಚರವಾದಂತಹ ಸತ್ಯಗಳು ವೇದಗಳು ಅಂತಂದರೆ, ಆ ವೇದಗಳು ಹೇಳಿದಂತಹ ಮಾರ್ಗದಲ್ಲಿಯೇ ನಾವು ನಿರಂತರವಾಗಿ ನಡೆದಾಡುವವರು. ಆದ ಕಾರಣವೇ ಭಾರತ ವಿಶ್ವಗುರುವಾಗಬೇಕು, ವಿಶ್ವಕ್ಕೆ ಆದರ್ಶವನ್ನು ಹೇಳುವಂತಹ, ವಿಶ್ವಕ್ಕೆ ಮಾರ್ಗದರ್ಶನವನ್ನು ಮಾಡುವಂತಹ,
ವಿಶ್ವಕ್ಕೆ ಸಾಂಸ್ಕೃತಿಕವಾದಂತಹ ವಿಚಾರವನ್ನು ಪ್ರಚಾರ ಮಾಡುವಂತಹ ದೇಶವಾಗಬೇಕು. ಮಾತ್ರ ಅಲ್ಲ, ಈ ದೇಶದಲ್ಲಿರುವಂತಹ ನಾವುಗಳು ಕೂಡ ಸಾಂಸ್ಕೃತಿಕ ರಾಯಭಾರಿಗಳಾಗಬೇಕು, ವೈದಿಕರಾಗಬೇಕು. ನೆನಪಿಟ್ಟುಕೊಳ್ಳಿ, ಯಾರೋ ಒಂದು ವರ್ಗದವರು ಮಾತ್ರ ಅಲ್ಲ ವೈದಿಕರು ನಾಗೇಶರೇ. ಭಾರತೀಯ ಪ್ರತಿ ಜನತೆಯೂ ಕೂಡ ವೈದಿಕರಾಗಬೇಕು. ಯಾಕೆ ಕೇಳಿದರೆ, ಭಾರತ ಅನ್ನುವಂಥದ್ದು ವೇದಾಧಾರದಿಂದ ಪ್ರಕಟವಾದಂತಹ ದೇಶ. ಯಾವಾಗ ಪ್ರಕಟವಾಯಿತು ಅಂತ ಇಂದಿನವರೆಗೂ ಯಾವನಿಗೂ ಗೊತ್ತಿಲ್ಲ. ಹಾಗಾಗಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಅನಾದಿಯೂ ಆದ ಅನಂತವೂ ಆದಂತಹ ದೇಶ ಇದು ಅಂತ ಆದರೆ, ಇಲ್ಲಿರುವಂತಹ ಪ್ರತಿಯೊಂದು ಜನತೆಯೂ ಕೂಡ ವೈದಿಕನೇ ಆಗಬೇಕು. ಯಾಕೆ ವೈದಿಕನೇ ಆಗಬೇಕು? ಯಾರು ವೇದೋಕ್ತವಾದಂತಹ ವಿಚಾರವನ್ನು ತನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅಳವಡಿಸಿಕೊಳ್ಳುತ್ತಾ ವೇದೋಕ್ತವಾಗಿಯೇ ತನ್ನ ಜೀವನವನ್ನು ಯಾರು ನಿರೂಪಿಸಿಕೊಳ್ತಾನೆ ಅವ ವೈದಿಕ. ಹಾಗಾಗಿಯೇ ಭಾರತ ವಿಶ್ವಗುರುವಾಗಬೇಕು, ಗುರುಸ್ಥಾನದಲ್ಲಿ ನಿಲ್ಲಬೇಕು. ಆವಾಗ ಮಾತ್ರ ಭಾರತದ ಪ್ರತಿಯೊಂದು ಜನತೆಯೂ ಕೂಡ ಗುರುವಾಗುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿಯೇ ಛಾಂದೋಗ್ಯ ಉಪನಿಷತ್ತು ಅನ್ನುವಂತಹ ಒಂದು ಉಪನಿಷತ್ತು ಇದೆ. ಆ ಉಪನಿಷತ್ತಿನಲ್ಲಿ ಒಂದು ವಿಚಾರ ಬರ್ತದೆ. ಅಶ್ವಪತಿ ಮಹಾರಾಜ ಅನ್ನುವಂತಹ ಒಬ್ಬ ರಾಜ, ಒಳ್ಳೆಯ ಸಕಲ ಶಾಸ್ತ್ರಗಳನ್ನು ಕೂಡ ಕಲಿತು ಆ ಶಾಸ್ತ್ರದಲ್ಲಿ ಹೇಳಿದಂತಹ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ತನ್ನ ಪ್ರಜಾವರ್ಗವನ್ನು ಕೂಡ ಅದೇ ಮಾರ್ಗದಲ್ಲಿ ಮುನ್ನಡೆಸುವಂತೆ ಪ್ರೇರೇಪಿಸುತ್ತಾ ಇದ್ದಂತಹ ಒಬ್ಬ ಮಹಾತ್ಮ ಅಶ್ವಪತಿ ಮಹಾರಾಜ. ಅವನ ಮಹಾತ್ಮೆಯನ್ನು ಅರಿಬೇಕು, ಅವನ ಯೋಗ್ಯತೆಯನ್ನು ಕುತೂಹಲದಿಂದ ಕೇಳಬೇಕು ಅನ್ನುವಂತಹ ಉದ್ದೇಶದಿಂದ ಆವಾಗ ತಪಸ್ಸನ್ನು ಮಾಡುತ್ತಾ ಇದ್ದಂತಹ ಅನೇಕ ಋಷಿಗಳು, ಅನೇಕ ಮಹಾತ್ಮರು, ಯೋಗಿಗಳು ಅಶ್ವಪತಿ ಮಹಾರಾಜನನ್ನು ಕಾಣಬೇಕು, ಅವನಲ್ಲಿ ಪ್ರಶ್ನಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಶ್ವಪತಿ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಂತಹ ಋಷಿಮುನಿಗಳನ್ನು ಸ್ವಾಗತೋಪಚಾರಗಳಿಂದ ಆರಾಧಿಸಿ ಅವರಲ್ಲಿ ಕುಶಲ ಪ್ರಶ್ನೆಗಳನ್ನು ಕೇಳಿದಂತಹ ಅಶ್ವಪತಿ ಮಹಾರಾಜನಿಗೆ ಹಸನ್ಮುಖಿಗಳಾಗಿ ಋಷಿಮುನಿಗಳು ಆಶೀರ್ವದಿಸ್ತಾರೆ. ಆಶೀರ್ವದಿಸಿದಂತಹ ಋಷಿಮುನಿಗಳು ಅಶ್ವಪತಿ ಮಹಾರಾಜನಲ್ಲಿ ಪ್ರಶ್ನಿಸ್ತಾರೆ, ನಿನ್ನ ಪ್ರಜಾವರ್ಗ ಹೇಗಿದೆ ಅಂತ. ಆವಾಗ ಅಶ್ವಪತಿ ಮಹಾರಾಜ ಉತ್ತರಿಸುವಂತಹ ಮಾತು ರೋಮಾಂಚವಾಗ್ತದೆ. ಹೇಳ್ತಾನೆ, ನಮೇಸ್ತೇನೋ ಜನಪದೆ ನ ಕದರಿಯೋ ನ ಮದ್ಯಪಃ ನಾನಾಹಿತಾಗ್ನಿರ್ನಾ ವಿದ್ವಾನ್ ನ ಸ್ವೈರಿ ಸ್ವೈರಿಣೀ ಕುತಃ. ಅರ್ಥ ಆಗ್ಲಿಕ್ಕಿಲ್ಲ ಇದು. ನಮೇಸ್ತೇನೋ ಜನಪದೆ, ನನ್ನ ಈ ಸಮಾಜದಲ್ಲಿ ಕಳ್ಳಕಾಕರಿಲ್ಲ. ನ ಕದರಿಯಃ, ಬೇಕಾದಷ್ಟು ಸಂಪತ್ತು ಹೊಂದಿದವರಿದ್ದಾರೆ, ಆದರೆ ಜಿಪುಣರಿಲ್ಲ. ನ ಮದ್ಯಪಃ, ನನ್ನ ಈ ಸಮಾಜದಲ್ಲಿ, ನನ್ನ ಈ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಮಾಡುವವರಿಲ್ಲ. ನಾನಾಹಿತಾಗ್ನಿ, ಯಾವತ್ತೂ ಕೂಡ ಅಗ್ನಿಯನ್ನು ಆರಾಧನೆ ಮಾಡುವವರೇ ನನ್ನ ಸಮಾಜದಲ್ಲಿದ್ದಾರೆ. ಹಾಗಾಗಿ ಅಗ್ನಿ ತೋರಿಸಿದ ದಾರಿಯಲ್ಲಿ ಸಾಗುವವರೇ ನನ್ನ ಸಮಾಜದಲ್ಲಿರುವವರು, ಅಗ್ನಿಯನ್ನು ಆರಾಧನೆ ಮಾಡದೇ ಇರುವವರು ನನ್ನ ಸಮಾಜದಲ್ಲಿಲ್ಲ. ನಾನಾಹಿತಾಗ್ನಿ ನಾ ವಿದ್ವಾನ್, ಅಗ್ನಿಯನ್ನು ಆರಾಧಿಸುವ ಕಾರಣವೇ ನನ್ನಲ್ಲಿ ಇರುವಂತಹ ಈ ಪ್ರಜಾವರ್ಗ ಎಲ್ಲರೂ ಕೂಡ ವಿದ್ವಾಂಸರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ. ನ ಸ್ವೈರಿ, ನನ್ನ ಈ ಸಮಾಜದಲ್ಲಿ ಕಾಮುಕರಿಲ್ಲ. ನ ಸ್ವೈರಿ ಸ್ವೈರಿಣೀ ಕುತಃ, ಕಾಮುಕರೇ ಇಲ್ಲದವಾಗ ಸ್ವೇಚ್ಛಾ ಪ್ರವೃತ್ತಿಯನ್ನು ಹೊಂದಿದಂತಹ ಮಹಿಳೆಯರು ನನ್ನ ಸಮಾಜದಲ್ಲಿ ಹೇಗಿರ್ತಾರೆ ಸ್ವಾಮಿ? ಸ್ವೈರಿಣೀ ಕುತಃ, ಅರ್ಥಾತ್ ನನ್ನ ಸಮಾಜ ಸ್ವಸ್ಥ ಸಮಾಜವಾಗಿದೆ.
ನನ್ನ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಸ್ಥ ವ್ಯಕ್ತಿಯಾಗಿದ್ದಾನೆ. ಕಾರಣ ಏನು? ವೇದಾಧಾರದಿಂದ ಪ್ರಕಟವಾದಂತಹ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಜನತೆಯೂ ಕೂಡ ಅದೇ ವೇದೋಕ್ತವಾದಂತಹ ಮಾರ್ಗದಲ್ಲಿಯೇ ತನ್ನ ಜೀವನವನ್ನು ಮುನ್ನಡೆಸಿದವಾಗ ಮಾತ್ರ ಆ ವ್ಯಕ್ತಿ ಸ್ವಸ್ಥನಾಗ್ತಾನೆ, ಆ ಸಮಾಜ ಸ್ವಸ್ಥವಾಗ್ತದೆ, ಆ ರಾಷ್ಟ್ರ ಸ್ವಸ್ಥ ರಾಷ್ಟ್ರವಾಗಿ ಮಾರ್ಪಡ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ದೇವರ ನಾಡಿನಲ್ಲಿರುವಂತಹ ದೇವಸ್ಥಾನಗಳು. ಇದು ದೇವರ ನಾಡು. ನಮ್ಮದೇ ಆದಂತಹ ವಾಂಗ್ಮಯ ಪ್ರಪಂಚದಲ್ಲಿರುವಂತಹ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಶ್ರೀಮದ್ ಭಾಗವತ ಪುರಾಣ ಇರ್ಬೋದು, ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ, ಓದಿ ತಿಳಿದುಕೊಂಡಾಗ ನಮ್ಮ ಸಂಸ್ಕೃತಿಯ ಮೇಲ್ಮೆ, ಹಿರಿಮೆ, ಗರಿಮೆ ಎಲ್ಲವೂ ಕೂಡ ಅರ್ಥ ಆಗ್ತದೆ ಬಂಧುಗಳೇ. ಇವತ್ತು ಖೇದಕರ ವಿಷಯ ಏನು ಅಂತ ಕೇಳಿದರೆ, ರಾಮಾಯಣವನ್ನು ಬರೆದವರು ಯಾರು, ರಾಮಾಯಣದಲ್ಲಿ ಏನಿದೆ, ಮಹಾಭಾರತವನ್ನು ಬರೆದವರು ಯಾರು, ಮಹಾಭಾರತದಲ್ಲಿ ಏನಿದೆ, ಯಾವುದು ನಮಗೆ ಗೊತ್ತಿಲ್ಲ. ಪಾಶ್ಚಾತ್ಯ ಜೀವನದ ಶೈಲಿಗೆ ನಮ್ಮನ್ನು ನಾವು ಮಾರಿಕೊಂಡಿದ್ದೇವೆ. ಹೇಗೆ ನಾವು ವೈದಿಕರಾಗುವುದು ಸ್ವಾಮಿ? ಅದಾಗಬಾರದು. ಅದಕ್ಕೋಸ್ಕರವೇ ದೇವಸ್ಥಾನಗಳಿರುವಂಥದ್ದು. ದೇವಸ್ಥಾನದಲ್ಲಿ ನಾನು ನನ್ನನ್ನು ದೇವರನ್ನಾಗಿಸುವಂತಹ ಪ್ರಯತ್ನದಲ್ಲಿ ನಾನು ಪ್ರಯತ್ನಶೀಲನಾಗಬೇಕು. ಆ ದಿಶೆಯಲ್ಲಿ ನನ್ನ ನಡೆಯನ್ನು ನಾನು ಮುನ್ನಡೆಸಬೇಕು. ಇದಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ಬ್ರಹ್ಮಕಲಶಾಭಿಷೇಕೋತ್ಸವ. ದೇವರಿಗೆ ಯಾಕ್ರಿ ಬ್ರಹ್ಮಕಲಶ? ಆಲೋಚನೆ ಮಾಡುವಂತಹ ವಿಚಾರ ಇದು. ದೇವರಿಗೆ ಬ್ರಹ್ಮಕಲಶದ ಅಗತ್ಯ ಇಲ್ಲ. ಸರ್ವವ್ಯಾಪಕನಾದಂತಹ ದೇವರಿಗೆ ನೀವು ಕೊಟ್ಟಂತಹ ಬ್ರಹ್ಮಕಲಶ ಯಾಕೆ ಅಂತ ಅನೇಕ ಪ್ರಶ್ನೆಗಳು ಈ ಗ್ರಾಮದಲ್ಲಿ ಕೆಲವೊಂದಷ್ಟು ಬೆರಳೆಣಿಕೆಯ ಜನಗಳಿಗೆ ಬಂದಿತ್ತು. ಬರುವುದು ಸಹಜ, ಮಹತ್ವ ಗೊತ್ತಿರದೇ ಇದ್ದಾಗ. ಆದರೆ ನಾವೆಲ್ಲ ಶಾಸ್ತ್ರ ನಿರ್ದೇಶ ಮಾಡಿದಂತಹ ಮಾರ್ಗದಲ್ಲಿ ನಡೆದಾಡುವವರು. ಶಾಸ್ತ್ರ ಏನು ಹೇಳ್ತದೆ ಅದರಲ್ಲಿ ನಮ್ಮ ಜೀವನದ ನಡೆಯನ್ನು ನಾವು ರೂಪಿಸಿಕೊಳ್ಳುವವರು. ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ನಮ್ಮ ದೇಶದ ತುತ್ತ ತುದಿಯಿಂದ ಹಿಡಿದು ಶ್ರೀಪಾದದವರೆಗೆ, ಶ್ರೀಪಾದ ಅಂತಂದರೆ ಕನ್ಯಾಕುಮಾರಿ, ಶಿರೋಭಾಗ ಅಂತಂದರೆ ಕಾಶ್ಮೀರ, ಅಲ್ಲಿಂದ ಕೆಳಗಿನವರೆಗೆ ಹಿಡಿದ್ರೆ ನಮ್ಮ ದೇವಸ್ಥಾನದಲ್ಲಿ ಅನೇಕ ದೇವಸ್ಥಾನಗಳು. ಆ ದೇವಸ್ಥಾನಗಳೆಲ್ಲವೂ ಕೂಡ ಏನು ಅಂತ ಕೇಳಿದರೆ, ಯಾವನೋ ಒಬ್ಬ ಮಹಾತ್ಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವತಾ ಸಾನ್ನಿಧ್ಯಗಳು. ಅದಷ್ಟು ಅದ್ಭುತವಾದಂತಹ ಚೈತನ್ಯವನ್ನು ಹೊಂದಿದಂತಹ ದೇವಸ್ಥಾನಗಳಿವೆ ನಮ್ಮ ಸಮಾಜದಲ್ಲಿ. ಅಂತಹ ದೇವಸ್ಥಾನಗಳು ಕಾಲಕ್ರಮೇಣ ಕಾಲದ ವಶದಿಂದಾಗಿ ಜೀರ್ಣಿಸುವಂತಹ ಕಾಲಕ್ಕೆ, ತನ್ನ ಸ್ವತ್ವವನ್ನು ಕಳೆದುಕೊಳ್ಳುವಂತಹ ಕಾಲಕ್ಕೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವುದು ನಮ್ಮ ಶಾಸ್ತ್ರ. ಹೊಸ ದೇವಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿಯೂ ಹೇಳುವುದಿಲ್ಲ. ಬೇಕಾದಷ್ಟು ದೇವಸ್ಥಾನಗಳು ನಮ್ಮಲ್ಲಿವೆ, ಜೀರ್ಣವಾದಂತಹ ದೇವಸ್ಥಾನಗಳದೆಷ್ಟೋ ಇವೆ. ಅಂತಹ ಜೀರ್ಣ ಸ್ಥಿತಿಯಲ್ಲಿರುವಂತಹ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮುಖೇನವಾಗಿ ಅದಕ್ಕೆ ಪುನಶ್ಚೈತನ್ಯವನ್ನು ಕೊಡುವಂತಹ ಮಹತ್ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು. ಆವಾಗ ಮಾತ್ರ ಅತ್ಯದ್ಭುತವಾದಂತಹ ಒಂದು ಕಂಪನವನ್ನು ಆಯಾಯ ದೇವಸ್ಥಾನಗಳಲ್ಲಿ ನಾವು ಅನುಭವಿಸುವುದಕ್ಕೆ ಸಾಧ್ಯ. ವೈಬ್ರೇಷನ್. ಬ್ರಹ್ಮಕಲಶ ಅನ್ನುವಂಥದ್ದು ಏನು? ಬ್ರಹ್ಮ ಅಂತಂದರೆ ನಾವು ಶುರುವಿಗೆ ಹೇಳಿದಂತಹ ವಿಚಾರ, ವೇದ. ಬ್ರಹ್ಮ ಅಂತಂದರೆ ವೇದ, ವೇದ ಸ್ವರೂಪಿಯಾದಂತಹ ಭಗವಂತನಲ್ವೇ? ಆ ಭಗವಂತನಿಗೆ ಒಂದು ಮೂರ್ತ ಸ್ವರೂಪ ಬಂದಿದೆ. ಯಾಕೆ ಬಂದಿದೆ? ನಾವೆಲ್ಲ ಹೇಳಿ ಕೇಳಿ ಸಂಸಾರದ ಸಾಗರದಲ್ಲಿ ತೊಳಲಾಡುವವರು. ಆವಾಗ ಆಕಾರವಿಲ್ಲದೆ ಇರುವಂತಹ ಸರ್ವವ್ಯಾಪಕನಾದಂತಹ ಭಗವಂತನನ್ನು
ಕೈಯಲ್ಲಿ ಹಿಡಿಯುವುದಕ್ಕೆ ಸಾಧ್ಯವೇ? ಅಥವಾ ಯಾವುದೋ ಒಂದು ಮೂರ್ತ ಸ್ವರೂಪ ಇಲ್ಲದೇ ಇದ್ದಾಗ ಆರಾಧನೆ ಮಾಡುವುದಕ್ಕೆ ಸಾಧ್ಯವೇ? ಇಲ್ಲಲ್ಲ. ನಿರ್ಗುಣನಾದಂತಹ ಯಾವುದೇ ವಿಕಾರವನ್ನು ಹೊಂದದೇ ಇರುವಂತಹ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು, ನಮ್ಮ ಸ್ವಾಭೀಷ್ಟವನ್ನು ನಾವು ಸಿದ್ಧಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದಲೇ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಸಂಸಾರದಲ್ಲಿದ್ದುಕೊಂಡು ಕೂಡ ನಾವು ನೆಮ್ಮದಿಯ ಜೀವನವನ್ನು ನಡೆಸಿಕೊಳ್ಳಬೇಕು, ನಾವು ಶಾಂತರಾಗಬೇಕು. ಆದ ಕಾರಣವೇ ಋಷಿಮುನಿಗಳು ನಮ್ಮ ಮೇಲೆ ಔದಾರ್ಯವನ್ನು ತೋರಿದಂತಹ ಕಾಲಕ್ಕೆ ನಿರ್ಗುಣನಾದಂತಹ ನಿರ್ವಿಕಲ್ಪನಾದಂತಹ ಭಗವಂತನಿಗೆ ರೂಪವನ್ನು ಕೊಟ್ಟರು. ಆವಾಗಲೇ ನನಗಿಷ್ಟವಾದಂತಹ ಭಗವಂತನ ರೂಪವನ್ನು ನಾನು ಆರಾಧನೆ ಮಾಡಿಕೊಳ್ಳಬಹುದು. ಸುಬ್ರಹ್ಮಣ್ಯನಾದರೆ ಸುಬ್ರಹ್ಮಣ್ಯ, ನನಗೆ ರಾಮ ಇಷ್ಟ ಆದರೆ ರಾಮ, ಕೃಷ್ಣ ಇಷ್ಟ ಆದರೆ ಕೃಷ್ಣ, ಅಥವಾ ದುರ್ಗೆ ಇಷ್ಟ ಆದರೆ ದುರ್ಗೆ, ಅಥವಾ ಅಯ್ಯಪ್ಪ ಸ್ವಾಮಿ ಇಷ್ಟ ಆದರೆ ಅಯ್ಯಪ್ಪ. ಇಂಥದ್ದೇ ದೇವರನ್ನು ಆರಾಧನೆ ಮಾಡಬೇಕು ಅಂತ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ. ಏಕೋ ದೇವಃ, ದೇವನೊಬ್ಬನೇ. ಆದರೆ ನಾಮಾಂತರಗಳಿಂದ ಕೂಡಿದಂತಹ ಭಗವಂತ ಈ ದೇಶದಲ್ಲಿ ಅಲ್ಲಲ್ಲಿ ದೇವೋ ಭಕ್ತ ಜನತಾನು ಜಿಘೃಕ್ಷಯ. ಯಾಕೆ ದೇವಸ್ಥಾನ ರೂಪದಲ್ಲಿ ನಮ್ಮ ಸಂಸ್ಕೃತಿ ಭಾರತದಲ್ಲಿ ಬಂತು ಅಂತ ಕೇಳಿದರೆ, ಭಗವಂತ ಭಕ್ತ ಜನತಾನು ಜಿಘೃಕ್ಷಯ, ಭಕ್ತರಾದಂತಹ ಸಮಸ್ತ ಜನತೆಯನ್ನು ಅನುಗ್ರಹ ಮಾಡಬೇಕು. ಅದಕ್ಕೋಸ್ಕರ ಅರ್ಚಾಮೂರ್ತೌ, ಅರ್ಚೋಪಾಧೌ, ಅರ್ಚನೆ ಮಾಡುವಂತಹ ಒಂದು ಉಪಾಧಿಯ ರೂಪದಲ್ಲಿ ಈ ಮಣ್ಣಿನಲ್ಲಿ ಇಳಿದ. ಹಾಗಾಗಿಯೇ ಸುಬ್ರಹ್ಮಣ್ಯನಿಗೊಂದು ವಿಗ್ರಹ, ಅಥವಾ ರಾಮನಿಗೊಂದು ವಿಗ್ರಹ, ಅಥವಾ ಇನ್ನಿತರ ಯಾವುದೇ ದೇವತೆಗಳಿಗೆ ಒಂದೊಂದು ವಿಗ್ರಹ. ಯಾಕೆ ಕೇಳಿದರೆ, ನನ್ನ ಭಕ್ತರು ಯಾವಾಗಲೂ ಕೂಡ ನನ್ನವರೇ ಅಂತ. ಈ ಹಿನ್ನೆಲೆಯಲ್ಲಿ ಯಾವನೋ ಒಬ್ಬ ಋಷಿಮುನಿಗಳಿಗೆ ಅಂತಹ ಮೂರ್ತ ಸ್ವರೂಪದಲ್ಲಿರುವಂತಹ ಭಗವಂತನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಕಂಡ ಕಾಲಕ್ಕೆ ಪ್ರತಿಷ್ಠೆ ಮಾಡಿದರು. ಅಂತಹ ಪ್ರತಿಷ್ಠಾಪಿತನಾದಂತಹ ದೇವತೆಗಳಲ್ಲಿ ಶಾಂತಿ ಮೊಗರಿನ ಸುಬ್ರಹ್ಮಣ್ಯ ಒಬ್ಬ. ಅವ ಅಂದಿನಿಂದ ಇಂದಿನವರೆಗೆ ಇದ್ದ ಕಾರಣ ಯಾವನೋ ಒಬ್ಬ ಮಹಾತ್ಮ ಈ ಮೊಗರಿಗೆ ಶಾಂತಿ ಅಂತ ಹೆಸರಿಟ್ಟಿರುವುದು. ಈ ಶಾಂತಿ ಇನ್ನು ಮುಂದಿನ ಪೀಳಿಗೆವರೆಗೂ ಹೀಗೆ ನಡಿಬೇಕು. ಆವಾಗ ಮಾತ್ರ ಶಾಂತ ಸ್ವರೂಪನಾದಂತಹ ಸುಬ್ರಹ್ಮಣ್ಯ ನಮ್ಮ ಜೊತೆಗೇ ಇರ್ತಾನೆ. 12 ವರ್ಷಗಳಿಗೊಮ್ಮೆ ಪುನಃ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶವನ್ನು ಯಾಕೆ ಮಾಡಬೇಕು? ಇದ್ದಾನಲ್ಲ ಒಳಗಡೆ ದೇವರು, ದೇವರಿದ್ದಾನೆ, ಅವನು ಒಳಗಡೆ ಇರಬೇಕು ಅಂತೇನಿಲ್ಲ. ಹೊರಗಡೆಯೂ ಇರ್ತಾನೆ, ಅಂತರಂಗದಲ್ಲಿಯೂ ಇರ್ತಾನೆ, ಬಹಿರಂಗದಲ್ಲಿಯೂ ಇರ್ತಾನೆ. ಆದರೆ ಜೀರ್ಣವಾದಂತಹ ಒಂದು ವಿಗ್ರಹ ಇರ್ಬೋದು, ಅಥವಾ ಜೀರ್ಣವಾದಂತಹ ಪ್ರಾಸಾದ ಅಂತಂದರೆ ಅಂಗಣ, ಭವನ, ಅಥವಾ ಇನ್ನಿತರ ಯಾವುದೇ ದೇವಸ್ಥಾನದ ಒಳಗಡೆ ಇರುವಂತಹ ವ್ಯವಸ್ಥೆ, ಅದು ಜೀರ್ಣವಾದಾಗ ಅಂತಹ ಜೀರ್ಣವಾದಂತಹ ಸ್ಥಿತಿಯನ್ನು ನಿವಾರಣೆ ಮಾಡಿ ಜೀರ್ಣೋದ್ಧಾರ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಏನಾಗ್ತದೆ ಅಂತಂದರೆ, ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರ ಬಿಂಬ ಗೃಹಾದಿ ಜೀರ್ತೌ ಸಪದೀತಿ ಕುರಿಯಾತ್. ಇಷ್ಟು ತಡವಾದ್ದೇ ದೋಷ. ಈಗ ಶಾಸ್ತ್ರ ಏನು ಹೇಳ್ತದೆ? ಸಪದೀತಿ ಕುರಿಯಾತ್. ಒಂದು ವೇಳೆ ಯಾವುದೇ ಒಂದು ಅಂಗ, ದೇವಸ್ಥಾನದ ಅಂಗ, ಆ ದೇವಸ್ಥಾನದ ಅಂಗದಲ್ಲಿ ಯಾವುದೋ ಒಂದು ವೈಕಲ್ಯವಾಗಿದೆ, ವಿಕಲತೆಯನ್ನು ಹೊಂದಿದೆ, ಆ ಮೂರ್ತಿಯ ಕೈ ಕಾಲೋ ಯಾವುದೋ ಒಂದು ಭಾಗ ಭಿನ್ನವಾಗಿರುವುದೋ, ಅಥವಾ ಧ್ವಜಸ್ತಂಭ ಇಲ್ಲದೆ ಇರುವುದೋ, ಭಿನ್ನವಾಗಿರುವುದೋ, ಅಥವಾ ಇನ್ನಿತರ ಯಾವುದೋ ಒಂದಷ್ಟು ದೋಷಗಳು ಆ ದೇವಸ್ಥಾನದಲ್ಲಿ ಕಂಡಿವೆ ಅಂತ ಆದರೆ ಸಪದೀತಿ ಕುರಿಯಾತ್, ಕೂಡಲೇ ಮಾಡಬೇಕಂತೆ ಜೀರ್ಣೋದ್ಧಾರ. ಯಾಕ್ರಿ ಇಷ್ಟು ಅರ್ಜೆಂಟು ಅಲ್ವಾ? ಅರ್ಜೆಂಟು ಮಾಡದೇ ಇದ್ದರೆ
ಏನಾಗ್ತದೆ? ದುಸ್ಥೋನ್ಯಥ ಚೇದ್ವಿಪದೇ. ನನಗೆ ಗೊತ್ತಾಗುವುದಿಲ್ಲ, ನಿಮಗೆ ಗೊತ್ತಾಗುವುದಿಲ್ಲ. ಜೀರ್ಣವಾದಂತಹ ಸ್ಥಿತಿಯಲ್ಲಿರುವಂತಹ ದೇವಸ್ಥಾನದಲ್ಲಿ ಒಬ್ಬ ಭಗವಂತ ಇದ್ದಾನೆ ಅಂತಂದರೆ ಅವ ದುಸ್ಥನಾಗಿದ್ದಾನೆ ಅಂತ ಶಾಸ್ತ್ರ ಹೇಳ್ತದೆ. ದುಸ್ಥನಾಗಿದ್ದಾನೆ ಅಂತಂದರೆ ದುಃಖಿತನಾಗಿದ್ದಾನೆ ಅಂತ. ಈ ಭೂಮಿಗೆ ಬಂದ ಮೇಲೆ ಭೂಮಿಯಲ್ಲಿರುವಂತಹ ವ್ಯವಸ್ಥೆಯಲ್ಲಿಯೇ ಭಗವಂತ ಇರಬೇಕು. ಆ ಕಾಲಕ್ಕೆ ಜೀರ್ಣವಾದಂತಹ ಸ್ಥಿತಿಯಲ್ಲಿ ಇದ್ದಾಗ ನಮಗೊಂದು ಜೀರ್ಣವಾದ ಮನೆಯಲ್ಲಿ ಇರುವುದಕ್ಕೆ ಹೆದರಿಕೆ ಆಗ್ತದೆ ಮಾರಾಯರೆ. ಒಂದು ಇಲ್ಲು ಕಟ್ಟೋಡು ಅಂತ. ಭಗವಂತ ಏನಾಗ್ತಾನೆ ಅಂತಂದರೆ ದುಸ್ಥನಾಗ್ತಾನೆ. ದುಃಖಿತನಾದಂತಹ, ದುಃಖಿತವಾದ, ಕಷ್ಟಕರವಾದಂತಹ ಸ್ಥಿತಿಯಲ್ಲಿ ಭಗವಂತ ಇದ್ದಾಗ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಜನಗಳಿಗೆ, ಆ ಗ್ರಾಮಕ್ಕೆ ವಿಪತ್ತನ್ನು ತಂದುಕೊಡ್ತಾನೆ. ದುಸ್ಥೋನ್ಯಥಾಚೇ ದ್ವಿಪದೇ, ವಿಪತ್ತಿಗೆ ಕಾರಣವಾಗ್ತದೆ. ನೆನಪಿಟ್ಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ಕೂಡಲೇ ಬ್ರಹ್ಮಕಲಶಾಭಿಷೇಕ ಜೀರ್ಣೋದ್ಧಾರವನ್ನು ಮಾಡಿ ಪುನಃ ಪ್ರತಿಷ್ಠೆಯನ್ನು ಮಾಡಿದೆವು ಅಂತಾದರೆ ತಥಾಚೇತ್ ಸುಸ್ಥ, ಸರಿಯಾದ ಸ್ಥಿತಿಯಲ್ಲಿ ಭಗವಂತ ಸಂತೋಷಮಾನಸನಾಗಿ ಇರ್ತಾನೆ. ಅವನ ಸಂತೋಷವೇ ಏನಾಗ್ತದೆ? ಯದು ಸಂಪದೇ ಸ್ಯಾತ್. ಆ ಗ್ರಾಮಕ್ಕೆ ಅತ್ಯದ್ಭುತವಾದಂತಹ ದೈವೀ ಸಂಪತ್ತನ್ನು ಅನುಗ್ರಹ ಮಾಡ್ತಾನೆ. ಆ ಗ್ರಾಮದ ಜನಗಳಿಗೆ ಶ್ರೇಯಸ್ಸನ್ನುಂಟು ಮಾಡುವಂತೆ ಮಾಡ್ತಾನೆ. ಗ್ರಾಮೋದ್ಧಾರವಾಗ್ತದೆ, ಲೋಕೋದ್ಧಾರವಾಗ್ತದೆ. ಯಾಕೆ ಕೇಳಿದರೆ, ಪ್ರತಿಷ್ಠೆ ಮಾಡಿದ ಸಮನಂತರದಲ್ಲಿ ಆ ಭಗವಂತನಲ್ಲಿ ನಾವು ಕೇಳುವುದೇನು ಅಂತ ಕೇಳಿದರೆ, ಆಕಲ್ಪಾಂತಸ್ಥ, ಒಂದು ಕಲ್ಪದವರೆಗೆ ನೀನು ಈ ವಿಗ್ರಹದಲ್ಲಿ ಸಾನ್ನಿಧ್ಯವನ್ನು ಪಡೆದಿರಬೇಕು ಅಂತ. ಆ ಭಾವ ನಮಗಿರಬೇಕು ಅಂತ ಪುಸ್ತಕದಲ್ಲಿರುವ ಶ್ಲೋಕವನ್ನು ಓದಿದ ಮಾತ್ರಕ್ಕಾಗುವುದಿಲ್ಲ. ಯಾರಿಗೆ ಅದರ ಅರ್ಥ ಆಗಿದೆ? ತಂತ್ರಿಗಳ ಆ ಶ್ಲೋಕವನ್ನು ಹೇಳ್ತಾರೆ, ಒಂದು ಕಲ್ಪದವರೆಗೆ ಈ ಬಿಂಬದಲ್ಲಿ ನಿನ್ನ ಸಾನ್ನಿಧ್ಯ ನಮಗೆ ಅನುಗ್ರಹಕಾರಕವಾಗಿರಬೇಕು ಅಂತ. ಅವ ಒಂದು ಕಲ್ಪದವರೆಗೆ ಅನುಗ್ರಹಕಾರಕವಾಗಿದ್ದಾಗ ಮಾತ್ರ ಲೋಕ ಸುಭಿಕ್ಷವಾಗಿರ್ತದೆ. ಲೋಕ ಸುಭಿಕ್ಷವಾಗಿರಬೇಕು. ವೇದ ಹೇಳುವುದೇ ಅದನ್ನು. ವಿಶ್ವಂ ಪುಷ್ಟಂಗ್ರಾಮೇ ಅಸ್ಮಿನ್ನನಾತುರಂ. ಈ ವಿಶ್ವ ಪುಷ್ಟವಾಗಿರಬೇಕು, ಸಮೃದ್ಧವಾಗಿರಬೇಕು. ಈ ಗ್ರಾಮ ಅಸ್ಮಿನ್ ಗ್ರಾಮೇ ಅನಾತುರಂ, ಈ ಗ್ರಾಮದಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳು ಬರಬಾರದು, ಅರೋಗವಾದಂತಹ ಗ್ರಾಮವಾಗಿರಬೇಕು. ಆ ಕಾರಣದಿಂದ ಜೀರ್ಣೋದ್ಧಾರವನ್ನು ಮಾಡಿ ಪುನಃ ಪ್ರತಿಷ್ಠೆಯನ್ನು, ಬ್ರಹ್ಮಕಲಶಾಭಿಷೇಕೋತ್ಸವವನ್ನು ಮಾಡಬೇಕು ಅಂತ. ಹೇಗೆ ವೈಕಲ್ಯ ಬರ್ತದೆ ದೇವಸ್ಥಾನದ ಅಂಗಾಂಗಗಳಲ್ಲಿ ಅಥವಾ ಮೂರ್ತಿಯಲ್ಲಿ? ಈಗ ಬ್ರಹ್ಮಕಲಶಾಭಿಷೇಕ ಮಾಡಬೇಕಿದ್ರೂ ಕೂಡ ಒಂದು ಪ್ರಧಾನವಾದ ಕಾರಣ ಬೇಕು. ಏನು ಕಾರಣ ಅದು? ಕೆಲವೊಂದಷ್ಟು ಕಾರಣಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಕ್ಷೇತ್ರೇ ಮೃತಿರ್ಜನನಂ. ಈ ದೇವಸ್ಥಾನದ ಒಳಗಡೆ, ಈ ದೇವಸ್ಥಾನದ ಸೀಮೆ, ಇದರ ಪರಿಧಿ ಎಲ್ಲಿಯವರೆಗೆ ಇದೆ, ಈ ಪರಿಧಿಯ ಒಳಗಡೆ ಯಾವುದೇ ಒಂದು ಮರಣ ಆದರೆ, ಯಾವುದೇ ಒಂದು ಜನನ ಆದರೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡಬೇಕು ಅಂತ. ಕ್ಷೇತ್ರೇ ಮೃತಿರ್ಜನನಂ. ಅಂಗಣ ಮಂಡಪಾದವು ಮೂತ್ರಾಸೃಗಾದಿ ಪತನಂ. ಈ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಎಲ್ಲಿಯೇ ಮೂತ್ರಪುರೀಷಾದಿಗಳನ್ನು ವಿಸರ್ಜನೆ ಮಾಡಿದೆವು ಅಂತಾದರೆ, ಅಥವಾ ಇನ್ನಿತರ ಕಶ್ಮಲಗಳನ್ನು ನಾವು ತುಂಬಿದೆವು ಅಂತಾದರೆ ಆ ದೇವಸ್ಥಾನದಲ್ಲಿ ಬ್ರಹ್ಮಕಲಶಾಭಿಷೇಕವಾಗಬೇಕು. ಪತಿತಾದಿವೇಶ, ಯಾವುದೇ ರೀತಿಯ ನೀತಿ ನಿಯಮಗಳಿಗೆ ಒಳಪಡದೆ ಸ್ವೇಚ್ಛಾ ಪ್ರವೃತ್ತಿಯಿಂದ ಇರುವಂತಹ ಚಾಂಡಾಲರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದರೆ ದೇವರಿಗೆ ಬ್ರಹ್ಮಕಲಶಾಭಿಷೇಕವಾಗಬೇಕು. ಸೋಲೂಕ ಗೃಧ್ರ, ಕೆಲವೊಂದಷ್ಟು ಪ್ರಾಣಿಗಳು, ಗೂಬೆ, ಕಾಗೆ, ನರಿ, ನಾಯಿಗಳು, ಒಂಟೆ, ಕೋಳಿ ಇತ್ಯಾದಿ ಪ್ರಾಣಿಗಳು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದರೆ ಬ್ರಹ್ಮಕಲಶ ಆಗಬೇಕು. ಮಾತ್ರ ಅಲ್ಲ, ಬಿಂಬಸ್ಯ ಪಾತಂ, ಅಕಸ್ಮಾತ್ತಾಗಿ ದೇವಸ್ಥಾನದ ಗರ್ಭಗೃಹದಲ್ಲಿರುವಂತಹ ದೇವರ ಬಿಂಬ ಬಿದ್ದು ಹೋಯಿತು ಅಂತಾದರೆ, ಅಥವಾ ಜಾತ್ರೋತ್ಸವದಲ್ಲಿ ದೇವರ ಬಲಿ ತಲೆಯಲ್ಲಿ ದೇವರನ್ನು ಬ್ರಹ್ಮವಾಹಕರು ಹೊತ್ತುಕೊಂಡು ಹೋಗುವಾಗ ಅಕಸ್ಮಾತ್ತಾಗಿ ಅವರ ತಲೆಯಿಂದ ದೇವರು ಬಿದ್ದ ಅಂತಾದರೆ ಆ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗಬೇಕು.
ಬಿಂಬಸ್ಯ ಪಾತ ಚಲನ. ದೇವರ ಬಿಂಬ ಅಲುಗಾಡಿದರೆ, ದೇವರ ಬಿಂಬ ಅಲುಗಾಡಬಾರದು, ಅದು ಶಾಶ್ವತವಾಗಿ ಸ್ಥಿರವಾಗಿರಬೇಕು. ಸ್ಥಿರಾಯನಃ ಅಂತ ಪ್ರಾರ್ಥನೆ ಮಾಡ್ತೇವೆ, ಸ್ಥಿರವಾಗಿರಬೇಕು. ದೇವರ ಬಿಂಬ ಅಲುಗಾಡಿತು ಅಂತಾದರೆ ಅಲ್ಲಿ ಏನೋ ಒಂದಷ್ಟು ಸಮಸ್ಯೆ ಇದೆ. ಅದಕ್ಕೋಸ್ಕರ ಬ್ರಹ್ಮಕಲಶಾಭಿಷೇಕವನ್ನು ಮಾಡಬೇಕು. ಪ್ರದಾಹ ಸ್ವೇದ ಪ್ರರೋಧ ಹಸಿತಾನಿ. ದೇವರ ಬಿಂಬದಲ್ಲಿ ಅಥವಾ ದೇವಸ್ಥಾನಕ್ಕೆ ಬೆಂಕಿ ಹಿಡಿದು ದೇವಸ್ಥಾನ ಉರಿಯುವುದಕ್ಕೆ ಶುರುವಾಯಿತು, ದೇವರ ಬಿಂಬಕ್ಕೆ ಬೆಂಕಿಯ ಸ್ಪರ್ಶ ಆಯಿತು ಅಂತ ಆದರೆ ಅಲ್ಲಿ ಬ್ರಹ್ಮಕಲಶಾಭಿಷೇಕ ಆಗಬೇಕು. ದೇವರ ಬಿಂಬದಲ್ಲಿ ಬೆವರು ಇಳಿಯುವುದಕ್ಕೆ ಶುರುವಾಯಿತು ಅಂತಾದರೆ ಬ್ರಹ್ಮಕಲಶ ಆಗಬೇಕು. ಪ್ರರೋಧ ಅದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ದೇವರ ಬಿಂಬದಲ್ಲಿ ದೇವರ ಕಣ್ಣಿನಲ್ಲಿ ನೀರು ಸುರಿಯುವುದಕ್ಕೆ ಶುರುವಾಯಿತು, ಕಣ್ಣೀರು ಬರ್ತಾ ಇದೆ, ದೇವರು ಕೂಗ್ತಾ ಇದ್ದಾನೆ, ದೇವರ ಬಿಂಬ ಅಳುವುದಕ್ಕೆ ಶುರುವಾಯಿತು ಅಂತಾದರೆ ಬ್ರಹ್ಮಕಲಶ ಆಗಬೇಕು. ದೇವರ ಬಿಂಬ ನಗಾಡುವಂತೆ ಶಬ್ದ ಕೇಳಿಸ್ತದೆ ಗರ್ಭಗೃಹದಿಂದ ಅಂತಾದರೆ ಬ್ರಹ್ಮಕಲಶ ಆಗಬೇಕು. ಅದರ ಜೊತೆಗೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯ ಛತ್ರಾಕ, ನಾಯಿಕೊಡೆ, ನಾಕು ಹುತ್ತಗಳು ಬೆಳೆಯುವುದು, ಮಧುಕಾದಿ ಸಮುದ್ಗಮಾಶ್ಚ ಜೇನು ಗೂಡು ಕಟ್ಟುವುದು, ಇಂಥದ್ದೇನಾದರೂ ಕಂಡು ಬಂದರೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗಬೇಕು. ಇವು ಯಾವುದೂ ಇಲ್ಲದಿದ್ದರೂ ಕೂಡ ಪೂಜಾ ವಿಲುಪ್ತಿರಪಿ, ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಮಾಡದೇ ಇರುವುದು ಅರ್ಚಕರಾದವರು. ಸರಿಯಾದ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡದೇ ಇದ್ದಾಗ ದೇವರ ಸಾನ್ನಿಧ್ಯ ಕ್ರಮೇಣ ಹ್ರಾಸವಾಗ್ತದೆ, ಕ್ಷಯವಾಗ್ತದೆ. ಆವಾಗ ಬ್ರಹ್ಮಕಲಶಾಭಿಷೇಕವನ್ನು ಮಾಡಬೇಕು. ದೇವರ ಸಾನ್ನಿಧ್ಯ ವೃದ್ಧಿಯಾಗುವುದೇ ಯಾವಾಗ? ಆಚಾರ್ಯ ತಪಸ, ತಂತ್ರಿವರ್ಗದವರ ತಪಸ್ಸು ಬೇಕು, ಅರ್ಚಕ ವರ್ಗದವರ ತಪಸ್ಸು ಬೇಕು. ಅದು ಇಲ್ಲದಿದ್ದರೆ ಯಾವುದೇ ಬಿಂಬದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗುವುದಿಲ್ಲ. ಆಚಾರ್ಯ ತಪಸ. ಬ್ರಹ್ಮಕಲಶ ಆಗುವಾಗ ಮಾತ್ರ ಅಲ್ಲ ವೇದಪಾರಾಯಣ, ನಿತ್ಯವೂ ಕೂಡ ದೇವಸ್ಥಾನದ ಒಳಗಡೆಯಲ್ಲಿ ವೇದ ಪಠನ, ವೇದ ಶಬ್ದಗಳು ಅನುರಣಿಸಬೇಕು. ಆಮ್ನಾಯ ಜಪೇನ. ಆಮ್ನಾಯ ಅಂತಂದರೆ ವೇದಗಳು, ಮಂತ್ರದ ಜಪ ಆಗಬೇಕು, ವೇದ ಪಾರಾಯಣಗಳಾಗಬೇಕು. ಅರ್ಥಾತ್ ಒಂದಷ್ಟು ಅದು ಅರ್ಚಕರಿಗೆ ಗೊತ್ತಿರ್ತದೆ. ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡುವಾಗ ರುದ್ರಪಾರಾಯಣ, ಕೇವಲವಾಗಿ ರುದ್ರಾಭಿಷೇಕ ಅಂತ ನೀವೆಲ್ಲ ರಶೀದಿ ಮಾಡಿ ತಂದು ಹಣ್ಣು ಕಾಯಿ ಮಾಡಿದಲ್ಲಿಗೆ ಅಲ್ಲಿ ವೇದ ಪಠನ ಆಗುವುದಿಲ್ಲ. ವೇದ ಪಠನ ಆಗಬೇಕು. ಆಮ್ನಾಯ ಜಪೇನ, ಆಮ್ನಾಯ ಜಪವಾಗಬೇಕು. ಸುಬ್ರಹ್ಮಣ್ಯ ದೇವರಿರ್ಬೋದು, ಮಹಾಲಿಂಗೇಶ್ವರ ದೇವರಿರ್ಬೋದು, ದುರ್ಗಾ ಪರಮೇಶ್ವರಿ ದೇವರಿರ್ಬೋದು, ಆಯಾಯ ದೇವತಾಕವಾದಂತಹ ಮಂತ್ರದ ಪಠನ ಆಯಾಯ ದೇವತಾ ಸಾನ್ನಿಧ್ಯ ಇರುವಂತಹ ದೇವಸ್ಥಾನದಲ್ಲಿ ಆಗತಕ್ಕದ್ದು. ಆವಾಗ ಮಾತ್ರ ಆಯಾಯ ಬಿಂಬದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ನಿಯಮೇನ, ಇದನ್ನೇ ನನಗೆ ಹೇಳಲಿಕ್ಕೆ ಇಷ್ಟಪಟ್ಟದ್ದು. ನಿಯಮೇನ, ನಿಯಮ ಬೇಕು. ನಿಯಮ ಅಂತಂದ್ರೆ ಏನು? ಬ್ರಹ್ಮಕಲಶಾಭಿಷೇಕ ಪ್ರತಿಷ್ಠೆ ಆದ ಸಮನಂತರದಲ್ಲಿ ವಾರ್ಷಿಕವಾದಂತಹ ನಿತ್ಯ ನೈಮಿತ್ತಿಕ ವಿಧಿಯನ್ನು ನಡೆಯಲ್ಲಿ ಹೇಳಲಿಕ್ಕಿದೆ, ಹೇಳಿರ್ಬೋದು, ಹೇಳಬೇಕಷ್ಟೇ. ಆ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳನ್ನು ಅಲ್ಲಿ ನಾವು ಏನು ಹೇಳ್ತೇವೆ ಅದು ಶಾಶ್ವತವಾಗಿ ದೇವರ ಸಂವಿಧಾನದ ಪುಸ್ತಕದಲ್ಲಿ ರೆಕಾರ್ಡೆಡ್, ತಪ್ಪಿಸ್ಲಿಕ್ಕಾಗುವುದಿಲ್ಲ. ಅಲ್ಲಿ ನಾವು ಏನು ಹೇಳಿದೆವು ಆ ನಿಯಮಕ್ಕೆ ಸರಿಯಾಗಿ ನಾವು ಬದ್ಧರಾಗಬೇಕು, ನಮ್ಮನ್ನು ನಾವು ಅಲ್ಲಿ ಸಮರ್ಪಿಸಿಕೊಳ್ಳಬೇಕು. ಇವತ್ತು ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಬಂದರು ಅಂತ ಹೇಳಿಕೊಂಡು ಇವತ್ತು ಒಂದು ಅರ್ಧ ಗಂಟೆ 12ವರೆಗೆ ಮಹಾಮಂಗಳಾರತಿ ಮಧ್ಯಾಹ್ನದ್ದು ಅಂತ ಆದರೆ 1 ಗಂಟೆವರೆಗೆ ದೀರ್ಘ ಎಳೆಯುವುದು. ಯಾರು ಅಂತ ಇತ್ತೆ ಬರ್ಪೇರು, ಓ ಅಡೆಗೆತ್ತಿಯದು ಅಂತ. ದೇವತಾ ಸಾನ್ನಿಧ್ಯ ಕ್ಷಯವಾಗ್ತದೆ. ದೇವತಾ ಸಾನ್ನಿಧ್ಯ ಕ್ಷಯವಾಗುವುದಕ್ಕೆ ಬಿಡಬಾರದು. ನಿಯಮೇನ ಉತ್ಸವೇನ, ಪ್ರತಿಷ್ಠೆ ಮಾಡಿದ ಸಮನಂತರ ಆಯಾಯ ಪರ್ವಕಾಲಗಳಲ್ಲಿ ಉತ್ಸವಾದಿಗಳನ್ನು ಮಾಡಬೇಕು. ಈ ವರ್ಷ ಜಾತ್ರೆ ಮಾಡಲಿಕ್ಕಾಗೋದಿಲ್ಲ, ಜಾತ್ರೆ ಮಾಡಬೇಡಿ ಮಾರ್ರೆ, ಉತ್ಸವ ಮಾಡಿ. ಇವತ್ತು ದೇವಸ್ಥಾನದ ಫಂಡಿನಲ್ಲಿ ಏನಿಲ್ಲ, ಖಾಲಿಯಾಗಿದೆ ಅಲ್ಲ. ಅಯ್ಯೋ, ದೇವರ ಫಂಡಿನಲ್ಲಿದೆ ಸ್ವಾಮಿ, ದೇವಸ್ಥಾನದ ಫಂಡಿನಲ್ಲಿ ಇಲ್ಲದಿದ್ದರೂ ಕೂಡ ಅವ ಮಾಡಿಸ್ತಾನೆ. ಉತ್ಸವೇನ,
ಉತ್ಸವ ಆಯಾಯ ಪರ್ವ ಕಾಲಗಳಲ್ಲಿ ಸಮಾಚರೇತ್ ಪರ್ವ ಸೂತ್ಸವಂ ನಿಯಮ ಉಂಟು, ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಆ ನಿಯಮದ ಪ್ರಕಾರ ನಾವು ಆ ನಿಯಮಕ್ಕೆ ಬದ್ಧರಾಗಿ ದೇವಸ್ಥಾನವನ್ನು ನಾವು ಮುನ್ನಡೆಸಿದಾಗ ಮಾತ್ರ ಆ ದೇವರ ಬಿಂಬಕ್ಕೆ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಅನ್ನದಾನೇನ, ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ನಿರಂತರವಾಗಿ ಅನ್ನದಾನವಾಗಬೇಕು. ಅನ್ನದಾನವಾದಾಗ ಮಾತ್ರ ಅದರ ಫಲದಿಂದಾಗಿ, ಅದರ ಪುಣ್ಯವಶದಿಂದಾಗಿ ಆ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಕ್ಷೇತ್ರ ವೃದ್ಧಿಸ್ತು ಪಂಚಧ. ಹೀಗೆ ದೇವಸ್ಥಾನದ ಕ್ಷೇತ್ರ ವೃದ್ಧಿ ಆಗಬೇಕು. ದೇವಸ್ಥಾನದ ಕ್ಷೇತ್ರ ವೃದ್ಧಿ ಆದರೆ ಮಾತ್ರ ಆ ಗ್ರಾಮದ ವೃದ್ಧಿಯಾಗ್ತದೆ, ಆ ಗ್ರಾಮ ಸುಭಿಕ್ಷವಾಗಿರ್ತದೆ, ಯಾವುದೇ ರೀತಿಯ ರೋಗ ರುಜಿನಗಳಿಗೆ ಒಳಗಾಗುವುದಿಲ್ಲ, ಶಾಂತವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಕಲಶಾಭಿಷೇಕೋತ್ಸವವನ್ನು ನಾವು ಮಾಡಬೇಕಾಗ್ತದೆ. ಅಂತಹ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ತದನಂತರ ದೇವಸ್ಥಾನ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬರಬೇಕು. ಆ ದೇವಸ್ಥಾನ ಅನ್ನುವಂತಹ ಭಾವದಿಂದ ನಾವು ದೇವಸ್ಥಾನದ ಒಳಗಡೆ ಪ್ರವೇಶಿಸಬೇಕು. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಹೇಗೆ ವರ್ತಿಸಬೇಕು, ಒಬ್ಬ ದೊಡ್ಡ ಮುಖ್ಯಮಂತ್ರಿಯ ಆಫೀಸಿಗೆ ನಾವು ಹೋಗ್ತೇವೆ, ಅಲ್ಲಿ ಹೇಗೆ ವರ್ತಿಸಬೇಕು ಅಂತ ನಮಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ದೇವರ ಒಳಗಡೆ ದೇವಸ್ಥಾನವನ್ನು ಪ್ರವೇಶ ಮಾಡಿದಾಗ ಅಲ್ಲಿಗೆ ಯೋಗ್ಯವಾದಂತಹ ನಿಯಮದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಆವಾಗಲೂ ಕೂಡ ದೇವಸ್ಥಾನದ ಅಭಿವೃದ್ಧಿಯಾಗ್ತದೆ, ದೇವಸ್ಥಾನದ ದೇವರ ಬಿಂಬದ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಹಾಗಾಗಿಯೇ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವ ಸಮಯದಲ್ಲಿ ಬೋರ್ಡು, ಅದೀಗ ಬೋರ್ಡು ಬಂದದ್ದು ಯಾರಿಗೆ ಗೊತ್ತಿಲ್ಲ, ಅಂಗಿ ಬನಿಯನ್ನು ತೆಗೆದು ಒಳಗಡೆ ಪ್ರವೇಶಿಸಬೇಕು ಅಂತ. ನಿಜವಾಗಿ ನಮಗೆ ವಿಷಯ ಗೊತ್ತಿದ್ದರೆ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದರೆ, ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವಾಗ ಗಂಡಸರಿಗಾದರೆ ಮಾತ್ರ ಶರೀರದಲ್ಲಿ ಮೇಲುಗಡೆ ಯಾವುದೇ ವಸ್ತ್ರ ಇರಬಾರದು ಅಂತ. ಹಾಗಾಗಿ ಇವತ್ತು ಕೂಡ ಕೇರಳ ರಾಜ್ಯದಲ್ಲಿ ನೀವು ದೇವಸ್ಥಾನವನ್ನು ಪ್ರವೇಶ ಮಾಡಿದಾದರೆ ಅಂಗಿಯನ್ನು ತೆಗೆಸ್ತಾರೆ. ಅಂಗಿ ಮಾತ್ರ ತೆಗೆದರೆ ಸಾಲದು, ಒಂದು ಶಾಲ್ ಇರಬೇಕು. ಆ ಶಾಲನ್ನು ಸೊಂಟಕ್ಕೆ ಕಟ್ಟಿಕೊಳ್ಳಬೇಕು. ಇವತ್ತು ಕೂಡ ದೇವಸ್ಥಾನದಲ್ಲಿ, ಕೇರಳಗಳ ದೇವಸ್ಥಾನದಲ್ಲಿ ಆ ನಿಯಮ ಇದೆ ಜಾರಿಗೆ. ಯಾಕೆ ಕೇಳಿದರೆ ಅದು ಬೋರ್ಡ್ ಹಾಕುವುದಲ್ಲ, ಅದು ಮನಸ್ಸಿನ ಬೋರ್ಡಿನಲ್ಲಿ ಬರೆದಿರಬೇಕು. ದೇವಸ್ಥಾನಕ್ಕೆ ಪ್ರವೇಶ ಮಾಡ್ಪುನಾಗ ಅಂಗಿ ಬನಿಯನ್ನು ಎತ್ತುತ್ತೆ ಯಾನು ಪ್ರವೇಶ ಮಾಡಿಕೊಡು. ಆ ಭಾವ ನಮ್ಮ ಮನಸ್ಸಿಗೆ ಬತ್ತುಂಡಿಂದ ಆ ದೇವಸ್ಥಾನದ ಬಿಂಬದ ಸಾನ್ನಿಧ್ಯ ವೃದ್ಧಿ ಆಪು. ಹಾಗಾಗಿ ಈ ಉದ್ದೇಶದಿಂದ ಆ ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು. ಬ್ರಹ್ಮಕಲಶ ಆದ ಸಮನಂತರದಲ್ಲಿ ಅಲ್ಲಿ ಏನು ನಿವೇದನೆ ಮಾಡ್ತೇವೆ ನಡೆಯಲ್ಲಿ, ಆ ನಿವೇದನೆಯ ಪ್ರಕಾರವಾಗಿ ಆಯಾಯ ಪರ್ವಕಾಲಗಳಲ್ಲಿ ಮಾತ್ರ ಅಲ್ಲ, ನಿತ್ಯ ಪೂಜೆ ಎಷ್ಟು ಹೊತ್ತು ಮಾಡುವುದು ಅನ್ನುವಂಥದ್ದು ಏನು ನಿರ್ಣಯ ಮಾಡ್ತೇವೆ, ಆ ನಿರ್ಣಯಕ್ಕೆ ಸರಿಯಾಗಿ ಯಾವ ಸಮಯದಲ್ಲಿ, ಬೆಳಿಗ್ಗೆ ಎಷ್ಟು ಗಂಟೆಗೆ, ಮಧ್ಯಾಹ್ನ ಎಷ್ಟು ಗಂಟೆಗೆ, ರಾತ್ರಿ ಎಷ್ಟು ಗಂಟೆಗೆ ಪೂಜೆ ಅಂತ ನಿರ್ಣಯ ಮಾಡಿದೆವು ಅಂತಾದರೆ ಆ ನಿರ್ಣಯಕ್ಕೆ ಸರಿಯಾಗಿ, ಆ ಸಮಯಕ್ಕೆ ಸರಿಯಾಗಿ ದೇವರ ಮಂಗಲಾರತಿ ದರ್ಶನ ಆಗಬೇಕು. ಅದು ಆ ನಿಯಮಕ್ಕೆ ನಾವು ವಿರುದ್ಧವಾಗಿ ಹೋದಾಗ ಮಾತ್ರ ಸಮಾಜದಲ್ಲಿ ಒಂದಷ್ಟು ಆಪತ್ತುಗಳು ಬರುವಂಥದ್ದು. ಇದು ಸರಿಯಾದ ರೀತಿಯಲ್ಲಿ ಆಯಿತು ಅಂತ ಆದರೆ ಪ್ರತಿಯೊಂದು ಸಮಾಜವೂ ಕೂಡ ಸ್ವಸ್ಥ ಸಮಾಜವಾಗ್ತದೆ. ಆವಾಗ ಮಾತ್ರ ಸ್ವಸ್ಥ ರಾಷ್ಟ್ರವಾಗುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಹೇಳಿದಂತಹ ಭಾರತ ವಿಶ್ವಗುರುವಾಗಬೇಕು. ಭಾರತ ವಿಶ್ವಗುರುವಾದಾಗ ಮಾತ್ರ ನಾವೆಲ್ಲರೂ ಕೂಡ ಗುರುಗಳಾಗ್ತೇವೆ. ನಮ್ಮನ್ನು ನೋಡಿ ಉಳಿದವರು ಕಲಿಬೇಕು ಸ್ವಾಮಿ, ನಮ್ಮನ್ನು ನೋಡಿ ವಿದೇಶದವರು ಕಲಿತುಕೊಳ್ಳಬೇಕು. ನಮ್ಮಿಂದ ಇದ್ದದ್ದನ್ನೆಲ್ಲ ಹೊತ್ತುಕೊಂಡು ಹೋದಂತಹ ವಿದೇಶೀಯರು ಅಲ್ಲಿ ಅವರು ಅದನ್ನು ಕಲಿತು ನಮಗೆ ಪಾಠ ಮಾಡುವಂತಹ ದುಸ್ಥಿತಿಯನ್ನು ನಾವು ನಮಗೆ ತಂದುಕೊಳ್ಳಬಾರದು. ನಮ್ಮ ಭೂಮಿಯಲ್ಲಿರುವಂತಹ, ನಮ್ಮ ಭರತಖಂಡದಲ್ಲಿರುವಂತಹ ಸಮಸ್ತ ವಾಂಗ್ಮಯ ಪ್ರಪಂಚ, ಸಮಸ್ತ ವಿದ್ಯೆ ಅದು ನಮ್ಮದೇ. ಅದನ್ನು ಇನ್ನೊಬ್ಬನ ಯಾವನೋ ಒಬ್ಬ ವಿದೇಶಿಗ ಬಂದು ಅದನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ, ನಳಂದ ಇತ್ಯಾದಿ ವಿಶ್ವವಿದ್ಯಾನಿಲಯಗಳಲ್ಲಿ ಇದ್ದಂತಹ
ಅನೇಕ ಶಾಸ್ತ್ರ ಗ್ರಂಥಗಳು ಸಹಸ್ರ ಸಂಖ್ಯೆಯಲ್ಲಿದ್ದಂತಹ ಶಾಸ್ತ್ರ ಗ್ರಂಥಗಳನ್ನು ಎಲ್ಲವನ್ನು ಕೂಡ ಅಪಹರಿಸಿಕೊಂಡು ಹೋದಂತಹ ವಿದೇಶೀಯರು ಇವತ್ತು ನೀವು ಅವರ ಲೈಬ್ರರಿಯಲ್ಲಿ ನಮ್ಮ ಪುಸ್ತಕವನ್ನು ನೋಡ್ತೇವೆ ನಾವು. ಎಂತಹ ಮೂರ್ಖತನ ನಮ್ಮದು. ಇವತ್ತು ನೀವು ಇಂಟರ್ನೆಟ್ನಲ್ಲಿ ನಮ್ಮ ಯಾವುದೇ ಒಂದು ಗ್ರಂಥದ ಹೆಸರನ್ನು ಹಾಕಿ ನಾವು ಸರ್ಚ್ ಕೊಟ್ಟರೆ ನಮ್ಮ ದೇಶದ ಗ್ರಂಥಾಲಯದಲ್ಲಿ ಕಾಣುವುದಿಲ್ಲ. ಅದು ವಿದೇಶದ ಯಾವುದೋ ಒಂದಷ್ಟು ಫ್ಲಾರಿಡಾ ಯೂನಿವರ್ಸಿಟಿಯ ಗ್ರಂಥಾಲಯವೋ ಅಥವಾ ಟೆಕ್ಸಾಸ್ ಯೂನಿವರ್ಸಿಟಿಯ ಗ್ರಂಥಾಲಯವೋ ಆ ಗ್ರಂಥಾಲಯದ ಬಾಗಿಲು ತೆರೆದು ತೋರಿಸ್ತದೆ, ನಿನ್ನ ಪುಸ್ತಕ ಇಲ್ಲಿ ಉಂಟು ಅಂತ. ಎಂಥದ್ದು ಮಾರ್ಯಾರೆ. ಹಾಗಾಗಿ ಅವರು ನಮಗೆ ಕಲಿಸಬೇಕಾ? ನಮಗೆ ಕಲೀಲಿಕ್ಕಾಗೋದಿಲ್ವಾ? ಅದಾಗಬೇಕು. ಅದಕ್ಕೋಸ್ಕರ ದೇವಸ್ಥಾನ, ಬ್ರಹ್ಮಕಲಶಾಭಿಷೇಕ ಎಲ್ಲ ಆಯಿತು, ಎಲ್ಲ ಭಾರೀ ವಿಜೃಂಭಣೆಯಿಂದ ಮಾಡಿದೆವು, ಎಲ್ಲ ಹೌದು. ಬಂದು ಇಲ್ಲಿ ಕೇಶವ ಭಟ್ರು ಭಾಷಣ ಮಾಡಿದ್ದು. ನಾಳೆಯಿಂದ ಅರ್ಚಕ ಮತ್ತು ದೇವರು ಬಿಟ್ಟರೆ ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಅದಾಗಬಾರದು. ದೇವಸ್ಥಾನ ಅನ್ನುವಂಥದ್ದು ಶ್ರದ್ಧಾ ಕೇಂದ್ರ ಅಂತ ಭಾಷಣ ಮಾಡುವುದಕ್ಕಿರುವುದಲ್ಲ. ಅದು ದೇವಸ್ಥಾನ ಅನ್ನುವಂಥದ್ದು ಶ್ರದ್ಧಾ ಕೇಂದ್ರ ಆಗಬೇಕು ಅನ್ನುವಂಥದ್ದನ್ನು ಕೃತಿಯಲ್ಲಿ ತೋರಿಸಬೇಕು. ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ಪ್ರತಿನಿತ್ಯ ಒಂದಷ್ಟು ಭಜನೆಯೋ ಒಂದಷ್ಟು ಶಿಕ್ಷಣ ಕೊಡುವಂತಹ ಕೇಂದ್ರವಾಗಿಯೋ ವೇದ ಮಂತ್ರಗಳನ್ನು ಕಲಿಸುವಂತಹ ಕೇಂದ್ರವಾಗಿಯೋ ಮಾರ್ಪಾಡಾಗಬೇಕು. ಆವಾಗ ಮಾತ್ರ ಅದು ಶ್ರದ್ಧಾ ಕೇಂದ್ರ. ಕೇವಲ ಕೈ ಮುಗಿಲಿಕ್ಕೆ ಮಾತ್ರ ದೇವರಲ್ಲ. ಆ ದೇವರ ಸ್ಥಾನದಲ್ಲಿ ದೇವಸ್ಥಾನ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಎರಡು ಅರ್ಥ ಇದೆ. ಒಂದು ದೇವರಿರುವಂತಹ ಸ್ಥಾನ ದೇವಸ್ಥಾನ, ಇನ್ನೊಂದು ಮನುಷ್ಯರಾದವರು ದೇವರಾಗಿರುವುದಕ್ಕೆ ಸಾಧನವಾದಂತಹ ಸ್ಥಾನ, ಅದು ದೇವಸ್ಥಾನ. ಹಾಗಾಗಿ ದೇವಸ್ಥಾನ ಅನ್ನುವಂಥದ್ದು ಶ್ರದ್ಧಾ ಕೇಂದ್ರ ಆಗಬೇಕು. ಶ್ರದ್ಧಾ ಕೇಂದ್ರ ಅಂತಂದರೆ ನಾವು ಕೃತಿಯಲ್ಲಿ ತೋರಿಸಬೇಕು, ಒಂದಷ್ಟು ಶಿಕ್ಷಣ ಕೊಡುವಂತಹ ಕೇಂದ್ರ ಆಗಬೇಕು. ನಮ್ಮ ದೇವಸ್ಥಾನ ಅನ್ನುವಂಥದ್ದು ಒಂದು ವಿಶ್ವವಿದ್ಯಾನಿಲಯ ಆಗಬೇಕು ಅಂತ. ಯಾವುದು ನಾವು ವಿಧಿವಿಧಾನಗಳನ್ನು ಮಾಡ್ತೇವೆ ಆ ಪ್ರಕಾರವಾಗಿ ಅದು ನಡೀತಾ ಇರ್ತದೆ. ಉಳಿದಂತಹ ದಿನಗಳಲ್ಲಿ ಏನು ವ್ಯವಸ್ಥೆ ಅದಾಗಬೇಕು. ಈ ಶಾಂತಿಮೊಗರು ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅನ್ನುವಂತಹ ದೇವತಾ ಶಕ್ತಿಯ ಅರ್ಥವೇ ಅದು. ಜ್ಞಾನಪ್ರದನಾದಂತಹ ಒಂದು ಸ್ವರೂಪ. ದೇವಸೇನಾನಿ ಅಂತ ಅವನಿಗೆ ಇನ್ನೊಂದು ಹೆಸರುಂಟು, ದೇವತೆಗಳ ಸೇನಾಧ್ಯಕ್ಷ ಅಂತ. ದೇವತೆಗಳು ಅಂತಂದರೆ ಏನು? ಜ್ಞಾನಪ್ರದರಾದಂತಹ ಶಕ್ತಿಗಳು ಅಂತ. ಜ್ಞಾನಪ್ರದವಾದಂತಹ ಶಕ್ತಿಗೆ ಅಧ್ಯಕ್ಷ ಈ ಶಾಂತಿಮೊಗರು ದೇವಸ್ಥಾನದ ಈ ಗ್ರಾಮದ ದೇವರು ಅಂತಾದರೆ ನಮಗೆ ತಿಳಿದುಕೊಳ್ಳುವುದಕ್ಕೆ ಅನೇಕ ವಿಷಯಗಳಿವೆ ಈ ದೇವಸ್ಥಾನದಲ್ಲಿ. ಅದಾಗಬೇಕು. ಇಷ್ಟೆಲ್ಲ ನಾವು ಅನೇಕ ಜನಗಳು, ಭಕ್ತಾದಿಗಳು, ಬಂಧುಗಳೆಲ್ಲ ಸೇರಿದ್ದೇವೆ. ಈ ಸೇರಿದಂತಹ ಜನಗಳೆಲ್ಲ ನಿರಂತರವಾಗಿ ಈ ಗ್ರಾಮದಲ್ಲಿ ಸೇರಬೇಕು. ಆವಾಗ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದಂತಹ ಬ್ರಹ್ಮಕಲಶ ಮಾಡಿಯೇ ಮಾಡ್ತೇವೆ ಅನ್ನುವಂತಹ ಯಾವ ಹುರುಪಿನಿಂದ ನಾವು ಹೋಗಿದ್ದೇವೆ, ಆ ಹುರುಪು ಇನ್ನೂ ಶಾಶ್ವತವಾಗಿ ಉಳಿತದೆ. ಅದು ಈ ಶಾಂತಿಮೊಗರು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕ ಇದು ಇನ್ನೊಂದಷ್ಟು ಕಡೆಗೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಆದರ್ಶವಾಗಬೇಕು. ಆವಾಗ ಮಾತ್ರ ಇದು ಸಾರ್ಥಕವಾಗ್ತದೆ. ಅದು ಆಗ್ತದೆ ಅನ್ನುವಂತಹ ವಿಶ್ವಾಸ ನಮಿಗುಂಟು, ನಿಮಿಗುಂಟು. ಆದರೆ ಕೃತಿಯಲ್ಲಿ ನಾವು ಇಳಿಸುವುದಕ್ಕೆ ಮಾತ್ರ ಇರುವುದು. ಅದನ್ನು ಆ ಸಪರಿವಾರ ಸುಬ್ರಹ್ಮಣ್ಯ ದೇವರು ಅನುಗ್ರಹ ಮಾಡಿ ನಮ್ಮನ್ನು ಆ ದಿಶೆಯಲ್ಲಿ ಕೊಂಡು ಹೋಗಲಿ ಅಂತ ಪ್ರಾರ್ಥಿಸುತ್ತಾ ಇಷ್ಟು ಹೊತ್ತು ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಸಮಸ್ತ ಗಣ್ಯರಿಗೂ, ಬಂದಂತಹ ಸೇರಿದಂತಹ ಉಪಸ್ಥಿತರಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಹೇಳಿದಂತಹ ಈ ಎರಡು ವಚನಗಳನ್ನು ಸುಬ್ರಹ್ಮಣ್ಯನ ಶ್ರೀಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ವಂದನೆಗಳು ವಿದ್ವಾನ್ ವೇದಮೂರ್ತಿ ಕೇಶವ ಭಟ್ ಕೇಕನಾಜ. ನಿಮಗೆ ಧಾರ್ಮಿಕ ಪ್ರವಚನದ ಮೂಲಕ ಬಾಳದಾರಿಗೆ ಸಚ್ಚಿಂತನೆಗಳ ಬೆಳಕು ಚೆಲ್ಲಿದ್ದೀರಿ. ಕೃತಜ್ಞತೆಗಳು. ಧಾರ್ಮಿಕ ಸಭೆಯ ಈ ಸಭಾವೇದಿಕೆಯ ಎದುರುಭಾಗದಲ್ಲಿ ಆಸೀನರಾಗಿರುವಂತಹ ಸಾಮಾಜಿಕ ಮುಂದಾಳುಗಳು, ಉದ್ಯಮಿಗಳು ಅಂತಹ ವಿಜಯಕುಮಾರ್ ಸುರಕ್ಕೆ ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಚಾರ್ವಾಕ PACS ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಶೋಕ್ ಗೌಡ ಪಳಿತ್ತಡಿ ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿಗಳಂತಹ AV ನಾರಾಯಣಗೌಡ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ ಇವರು ಅನಿವಾರ್ಯ ಕಾರ್ಯನಿಮಿತ್ತ ನಮ್ಮಿಂದ ಬಿಲ್ ಕೊಡ್ತಾ ಇದ್ದಾರೆ. ಸರ್, ತಾವು
ಈ ಕಾರ್ಯಕ್ರಮದ ಸಲುವಾಗಿನ ಸವಿನೆನಪಿನ ಕಿರುಸ್ಮರಣಿಕೆಯನ್ನು ನಮ್ಮಿಂದ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಸವನೂರು ಸೀತಾರಾಮರೈಗಳು ಈ ಸವಿನೆನಪಿನ ಕಿರುಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ವಂದನೆಗಳು ಸರ್. ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವವರು ಒಕ್ಕಲಿಗ ಗೌಡ ಸಮುದಾಯ ಸ್ವಸಹಾಯ ಸಂಘದ ಗೌರವಾಧ್ಯಕ್ಷರಂತಹ ಇಡ್ಯಡ್ಕ ಮೋಹನ್ ಗೌಡ ಅವರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದಾ ಸಹಕರಿಸಿಕೊಂಡು ಸಾಮಾಜಿಕ ಚಟುವಟಿಕೆಗಳಿರುವವರು ಶ್ರೀಯುತ ಮೋಹನ್ ಗೌಡ ಇಡ್ಯಡ್ಕ ಗೌರವಾನ್ವಿತರೆ. ತಮ್ಮ ಆಶಯದ ಮಾತುಗಳಿಗಾಗಿ ನಮ್ಮ ವೇದಿಕೆ. ಕೇಳ್ತದಲ್ಲ ಕೇಳ್ತದಲ್ಲ ಕೇಳ್ತದ ಈ ಸ್ಥಳ ಸಾನ್ನಿಧ್ಯವಾದಂಥ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥಿಸಿ ಇವತ್ತಿನ ಈ ಧರ್ಮಸಭೆಯಲ್ಲಿ ಆಸೀನರಾಗಿದ್ದ ಸನ್ಮಾನ್ಯ ಸತೀಶ್ ಕುಮಾರ್ ಕೆಡಿಂಜಿಯವರೇ, ಹಿರಿಯರಾದಂಥ ಸೀತಾರಾಮರಿಗಳೇ, ಈಗ ತಾನೇ ಧಾರ್ಮಿಕ ಪ್ರವಚನ ನೀಡಿದಂಥ ಕೇಶವ ಭಟ್ರೆ, ಎಲ್ಲ ಈ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳೇ, ಸೇರ್ತಕ್ಕಂಥ ಎಲ್ಲ ಬಂಧುಗಳೇ, ಒಳ್ಳೆಯ 2 ಜನ ನಮ್ಮ ಕೇಶವ ಭಟ್ರು ಮತ್ತು ನಮ್ಮ ಸುಧಾಕರ ಶೆಟ್ಟರು ಒಳ್ಳೆಯ ವಿಚಾರಗಳನ್ನು ನಿಜವಾಗಿ ನಮಗೇನು ಬೇಕು ಅಂತ ಹೇಳೋದನ್ನು ಹೇಳಿದ್ದಾರೆ. ಒಳ್ಳೆಯ ಪಾಯಸವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವೇನು ಹೆಚ್ಚು ಮಾತಾಡುವಂಥದ್ದು ಅಗತ್ಯವೇ ಇಲ್ಲ, ಅದನ್ನು ಅಳವಡಿಸುವಂಥದ್ದು ಮಾತ್ರ ಇದೆ ಅಂತ ನಾನು ಭಾವಿಸ್ತೇನೆ. ಆದರೆ ಒಂದೆರಡು ನಾನು ವಿಚಾರ ಮಾತಾಡಬೇಕು. ಯಾಕೆಂದರೆ ಮೊನ್ನೆ ನನ್ನನ್ನು ಈ ಸಂದರ್ಭದಲ್ಲಿ ನೀವು ಕೂಡ ಒಂದು ದಿವಸ ಬರಬೇಕು ಅಂತೇಳಿ ಸೀತಾರಾಮರೈಗಳು ಕೇಳಿದ್ದಾರೆ ಅಂತೇಳಿ ನಮ್ಮ ಇಲ್ಲಿಯ ಪದಾಧಿಕಾರಿಗಳು ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನನಗೆ ಈ ಆಮಂತ್ರಣ ಕೊಡಲಿಕ್ಕಾಗಿ ಬರಬೇಕಾಗಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದರೆ, ಸೀತಾರಾಮರೈಗಳಿಗೆ ಗೊತ್ತಿದೆ ಮತ್ತು ಮದನ ಪೂಜಾರಿಯವರಿಗೆ ಗೊತ್ತಿರ್ಬೋದು. ಹಿಂದಿನ ಬ್ರಹ್ಮಕಲಶದಲ್ಲಿ ಇಲ್ಲಿಗೆ ಹಾರೆ ಪಿಕಾಸಿ ಹಿಡ್ಕೊಂಡು ಜನ ತಂದಿದ್ದೇನೆ ನಾನು. ನಮ್ಮ ಊರಿನ ಪರವಾಗಿ ಶ್ರಮದಾನ ಮಾಡಲಿಕ್ಕೆ, ಇಲ್ಲಿ ಬೇಕಾದಂಥ ಕೆಲಸ ಮಾಡಲಿಕ್ಕೆ, ಬ್ರಹ್ಮಕಲಶದಲ್ಲಿ ಬಡಿಸುವ ಕೆಲಸದಿಂದ ಹಿಡಿದು ಒಂದೊಂದು ದಿವಸದ ಜವಾಬ್ದಾರಿಯನ್ನು ಕೂಡ ನಮ್ಮ ಊರಿನ ಜನರು ಇಲ್ಲಿ ವಹಿಸ್ಕೊಂಡಿದ್ದರು. ಅದನ್ನು ನೆನಪು ಮಾಡಿ ನನ್ನನ್ನು ಈ ಸಂದರ್ಭದಲ್ಲಿ ಬರೆದಿರ್ಬೋದು ಅಂತ ನಾನು ನಂಬಿದ್ದೇನೆ. ಅದಕ್ಕಾಗಿ ನಾನು ಹೇಳಿದೆ, ನನಗೆ ಆಮಂತ್ರಣ ಕೊಡಲಿಕ್ಕೆ ಬರಬೇಕಾಗಿಲ್ಲ, ನಾನು ಯಾಕಂದರೆ ನಮಗೆ ಈ ದೇವಸ್ಥಾನ ಏನು ಅಂತ ನನಗೆ ಗೊತ್ತಿದೆ ಅಂತೇಳಿ. ನಾನು ಊರಿನ ಜನರ ಹತ್ರ ಇದನ್ನು ವಿನಂತಿ ಮಾಡೋದೇನೆಂದರೆ, ಇವತ್ತಿನ ನಂತರ, ಬ್ರಹ್ಮಕಲಶದ ನಂತರ ಬರುವ ವರ್ಷದ ಜಾತ್ರೆ ಇತ್ಯಾದಿ ಆಗ್ತದೆ. ಆಗ ನಮ್ಮ ಭಕ್ತರು ಏನು ಕೇಳೋದಂದರೆ, ಎಂಕ್ಲೆ ಕಾಗಜಿ ಬತ್ತಿಜಿ ಜಾತ್ರೆದವು, ಎಂಕ್ಲೆ ದೇವಸ್ಥಾನದ ಕಾಗಜಿ ಬತ್ತಿಜಿ ಎಂದು ಈಯೋಡು. ಅದು ನನಗೆ ನಮ್ಮಲ್ಲಿ ಕೂಡ ಇತ್ತು, ಅದು ನನಗೆ ಬಹಳ ನೋವು. ಯಾಕೆಂದರೆ ನಮ್ಮ ಊರಿನ ದೇವಸ್ಥಾನ ಇಷ್ಟೆಲ್ಲ ಮಾಡುವಾಗ ನೋಡಿದಂಥ ನಾವು ಇಲ್ಲಿಯ ಜಾತ್ರೆಯ ಕಾಗದ ಪುನಃ ನಮ್ಮ ಮನೆಗೆ ಬರಬೇಕು ಅಂತ ಕಾಯುವುದು. ಪ್ರತಿ ಮನೆಯವರು ಕೂಡ ಈ ದೇವಸ್ಥಾನದ ಜಾತ್ರೆ ಯಾವಾಗ ಅಂದರೆ ನಾವು ಬರೆದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಬೇರೆಲ್ಲ ಗೊತ್ತಿದೆ ನಮಗೆ, ನಮ್ಮ ಫೋನಿಗೆ ರೀಚಾರ್ಜ್ ಮಾಡೋದು ಮತ್ತೊಂದೆಲ್ಲ ನೆನ್ಪಿಡ್ರು, ಇದ್ಯಾಕೆ ಬರ್ತಾ ಇಲ್ಲ ಅಂಥೇಳಿ. ಆ ಕಾರಣ ನಾನು ಊರಿನ ಜನರ ಹತ್ರ ವಿನಂತಿ ಮಾಡೋದು, ಅಂತಹ ದೂರುಗಳನ್ನು ನಾವು ಮಾತಾಡಬಾರ್ದು. ನಮಗೆ ಪಕ್ಕದಲ್ಲಿ ಕಾಣ್ತಾ ಉಂಟು, ಅವರಿಗೆಲ್ಲ ಇನ್ವಿಟೇಷನ್ನೇ ಬೇಡ. ಒಂದು ವಾರದ ಲೈಟಿಂಗ್ ಹಾಕುದಿದ್ರು ಅವರ ಪ್ರವಚನಕ್ಕೆ ಏನು ಬೇಡ. ನಾವು ಮಾತ್ರ, ಹಿಂದೂಗಳು ಮಾತ್ರ ಅದನ್ನು ನಮಗೆ ಇನ್ವಿಟೇಷನ್ ಕೊಡಬೇಕು, ಹಣ ಕೇಳಲಿಕ್ಕೆ ಬರಬೇಕು ಮನೆಗೆ. ಆಗ ಬರುವಾಗ ಕೆಲವು ದೂರುಗಳು ಹಾಗೆ ಹೀಗೆ ಅಂತೇಳಿ. ಆಗಲೇ ಕೇಶವ ಭಟ್ರು ಹೇಳಿದರು, ಬ್ರಹ್ಮಕಲಶ ಯಾಕೆ ಬೇಕು, ಅದನ್ನೆಲ್ಲ ಅವರು ಬೇಕಾದಷ್ಟು ಒಳ್ಳೆಯ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ. ಬ್ರಹ್ಮಕಲಶ ಯಾಕೆ ಬೇಕು ಇದೆಲ್ಲ. ನಾನು ಒಂದು ವಿನಂತಿ ಅಂದರೆ, ನಾವು ಅನೇಕ ಜನ ಹಿಂದೂಗಳು ನಾವು ನೋಡ್ತಾ ಇದ್ದೇವೆ, ನೇಮಕ್ಕೆ ಹೋದರೆ ಭಂಡಾರ ತೆಗೆದು ಊಟ ಕೊಟ್ಟರೆ ಮತ್ತೆ ಅಲ್ಲಿ ಅವರು ಕರೆದವರು ಮತ್ತು ಕಟ್ಟುವವರು, ನಾವು ಯಾರಿಲ್ಲ. ನೆಂಟರು ಬಂದವರು ಅವರವರ ಅರ್ಜೆಂಟ್ ಹೋಗಲಿ, ಅವರವರ ಕುಟುಂಬದ ಜನರಿಗೆ ಪುರುಸೋತಿಲ್ಲ ನಿಲ್ಲಿಕ್ಕೆ. ದೇವಸ್ಥಾನದಲ್ಲಿ ನಾವು ಅನೇಕ ಸಲ ನೋಡ್ತೇವೆ,
ಜಾತ್ರೆಯಲ್ಲಿ ಈಗ ಅನೇಕ ವಿಧಿವಿಧಾನಗಳು ನಡೀತದೆ. ಅದು ಯಾವುದು ಅಂತ ತಿಳ್ಕೊಳ್ಳೋಂಥ ಒಂದು ವಿಚಾರವೇ ನಮಗೆ ಬೇಡ. ನಾವು ಎಲ್ಲ ಇರೋದು ಅಲ್ಲಿ ಹೊರಗೆ ಇದ್ದು ಆಚೆ ಏನೆಲ್ಲ ಮಾತಾಡಿಕೊಂಡು ಆ ಕಡೆ ಹೊರತು ಅಲ್ಲಿ ಒಂದು ಏನೆಲ್ಲ ಆಗ್ತದೆ, ಅಲ್ಲಿಯ ದೇವಸ್ಥಾನದಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ಳೋಂಥ ಒಂದು ಕುತೂಹಲ ನಮಗೆ ಬೇಕು. ಇನ್ನು ಅನೇಕ ಸಲ ನಾವು ಹೇಳ್ತೇವೆ ನಮ್ಮ ದೇಶಕ್ಕೆ ಬಹಳಷ್ಟು ಇವ್ರದ್ದು ದಾಳಿ ಆಯಿತು ಮತ್ತೊಂದು ಅಂತೇಳಿ. ಇನ್ನೊಬ್ಬರು ಪ್ರವಚನಕಾರರು ಹೇಳಿದ್ದಾರೆ, ನಾವು ಇನ್ನೊಬ್ಬರು ದಾಳಿ ಮಾಡಿದ್ದಾರೆ ಅಂತ ಹೇಳೋದನ್ನೇ ಇನ್ನೂ ಕೂಡ ಹೇಳಬೇಕಾಗಿಲ್ಲ ನಮ್ಮ ಸಮಾಜಕ್ಕೆ. ಎಷ್ಟು ದಾಳಿ ಆದರೂ ಅವರನ್ನು ಎಮ್ಮೆಡಿಸಿ ಸೋಲಿಸಿ ಇವತ್ತು ಉಳಿಸ್ಕೊಂಡಿದ್ದೇವಲ್ಲ, ಅದನ್ನು ಯಾಕೆ ಹೇಳ್ತಾ ಇಲ್ಲ ನಾವು ಅಂತೇಳಿ. ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳಬೇಕು. ಅದನ್ನು ವಿವೇಕಾನಂದರು ಹೇಳಿದ್ದು, ಹೂ ಐ ಆಮ್, ಅದು ಬೇಕು. ನಾನು ಯಾರು ಅಂತ ತಿಳ್ಕೊಳ್ಳುವಂಥ ಇದನ್ನು ನಮಗೆ ಸಮಾಜಕ್ಕೆ ಕೊಡಬೇಕಾಗಿದೆ. ಗಜನಿ ಬರಲಿ ಗೋರಿ ಬರಲಿ ಅವರನ್ನು ಸೋಲಿಸಿದ್ದೇವಲ್ಲ ನಾವು. ನೀವು ಚರಿತ್ರೆಯನ್ನು ನೋಡುವಾಗ ನಮ್ಮ ದೇಶದ ರಾಜರು ಕೂಡ ಕಾಂಬೋಡಿಯಾ, ಅಫ್ಘಾನಿಸ್ತಾನ ಇಲ್ಲೆಲ್ಲ ಆಡಳಿತ ಮಾಡಿದ್ದಾರೆ. ಚಂದ್ರಗುಪ್ತ ಅನೇಕ ದೇಶಗಳನ್ನು ಇಟ್ಕೊಂಡಿದ್ದು. ಅವನ ಬಗ್ಗೆ ನಾವು ಓದ್ತಾ ಇಲ್ಲ. ನಾವು ಹೇಳೋದು ಅವರೆಲ್ಲ ಬಂದು ಇಲ್ಲಿ ತೊಂದರೆ ಮಾಡಿದರು ಅಂತ. ಅವರ ತೊಂದರೆಯನ್ನು ಓಡಿಸಿ ಆಗಿದೆ. ನಮ್ಮ ದೇಶದ ರಾಜರು ಅಷ್ಟು ದೇಶಗಳನ್ನು ಆಳಿದ್ದಾರೆ. ಈ ರೀತಿ ನಾನು ಹೇಳೋದು, ಆದ ಕಾರಣ ನಾವು ಹೆಮ್ಮೆ ಪಡಬೇಕು. ನಮ್ಮ ದೇಶದ ರಾಜರು ಇಷ್ಟೆಲ್ಲ ದೇಶಗಳನ್ನು ಆಳಿದ್ದಾರೆ ಅಂತೇಳಿ. ಆದ ಕಾರಣ ನಮಗೆ ನಮ್ಮ ದೇವಸ್ಥಾನ ನಮಗೆ ಬೇಕು. ಈ ರೀತಿಯ ಒಂದು ದೊಡ್ಡ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಸ್ವಲ್ಪ ತಡ ಆದರೂ ಕೂಡ ಬ್ರಹ್ಮಕಲಶವನ್ನು ಬಹಳಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ. ನಾವು ಆಗಿನ ಬ್ರಹ್ಮಕಲಶದಲ್ಲಿ ಇದ್ದಂಥ ಎಷ್ಟೋ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಂಥ ಒಂದು ದೇವಸ್ಥಾನ, ಇಷ್ಟು ಹೊಳೆಯ ಸೈಡ್ನಲ್ಲಿರ್ತಕ್ಕಂಥ ದೇವಸ್ಥಾನ ಬಹಳ ವಿರಳ. ಆದ ಕಾರಣ ಎಲ್ಲ ನಮ್ಮ ಊರಿನ ಎಲ್ಲ ಭಕ್ತರು ಕೂಡ ಇಂಥ ಕ್ಷೇತ್ರವನ್ನು ಇನ್ನಷ್ಟು ನಾವು ಬಹಳಷ್ಟು ಸ್ವಚ್ಛತೆಯಿಂದ ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಿ. ಈಗಿನ ಯುವ ಅಧ್ಯಕ್ಷರೆಲ್ಲ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ನಾನಾಗಲೇ ಹೇಳಿದೆ, ಯಾಕೆಂದರೆ ಅವರಿಗೆ ಹೆಚ್ಚು ಅವರ ಮನೆಯವರು ಮಾತ್ರ ಸ್ವಲ್ಪ ಹೆಚ್ಚು ಪ್ರೀತಿ ತೋರಿಸಿದರೆ ನನಗೆ ಸಂತೋಷ. ಯಾಕೆಂದರೆ ಅನೇಕ ಸಲ ಇವರು ರಾತ್ರಿ ಇಡೀ ಇಲ್ಲೇ ಇದ್ದರೆ, ಅಲ್ಲಿ ಬೈಗಳು ಇಲ್ಲದೇ ಇದ್ದರೆ ಸಾಕು. ಯಾಕೆಂದರೆ ಅವರು ಚೆನ್ನಾಗಿ ಅದನ್ನು ನೋಡಬೇಕು, ಅರ್ಥ ಮಾಡಬೇಕು. ಇವತ್ತು ಅವರನ್ನು ಇಬ್ಬರನ್ನು ಕೂತೋಡಿಸಿ ಸನ್ಮಾನ ಮಾಡಿದರಲ್ಲಿ ಸನ್ಮಾನ ಅಲ್ಲ, ಅವರು ಗುರುತಿಸಿದ್ದೊಂದು. ಯಾಕೆಂದರೆ ನಿಮಗೆ ಜವಾಬ್ದಾರಿ ಇದೆ ಅಂತೇಳಿ. ಹಾಗೆ ಅಟ್ಲೀಸ್ಟ್ ಶ್ರೀಮತಿ ಅವರಿಗೆ ಖುಷಿಯಾದಿತ್ತು, ಇವರು ಕರೆಕ್ಟ್ 12 ಗಂಟೆವರೆಗೆ ಇಲ್ಲಿ ಕೂತದಕ್ಕೆ ಅಂತ. ಆ ಕಾರಣ ಇದೆಲ್ಲ ಬೇಕು. ಯಾಕೆಂದರೆ ಇಡೀ ನಾವು ಸಮಾಜವನ್ನು ಸ್ವಸ್ಥ ಸಮಾಜ, ಈಗಲೇ ಕೇಶವ ಭಟ್ರು ಹೇಳಿದಾರಲ್ಲ, ವೈದಿಕರಾಗಬೇಕು ನಾವು ಅಂತೇಳಿ, ಗುರುಗಳಾಗಬೇಕು ಅಂತೇಳಿದರೆ, ಆ ರೀತಿಯ ಭಾವನೆ ಬರಬೇಕಿದ್ರೆ ನಾವೆಲ್ಲರೂ ಕೂಡ ಒಳ್ಳೆತನವನ್ನು ಬೆಳೆಸ್ಕೊಳ್ಬೇಕು. ನಾವು ಯಾರು ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಅನೇಕ ಸಲ ನಾವು ಇವತ್ತಿನ ಸಣ್ಣ ಮಕ್ಕಳಿಗೆ ಏನಾಗಿದೆ ಅಂದರೆ, 2ನೇ ವರ್ಷದ ಮಗುವಿಗೂ ಕೂಡ ಮೊಬೈಲ್ ಕೊಟ್ಟು, ಮೊಬೈಲನ್ನೇ ಕೊಡೋದು ತಾಯಿ. ಮೊಬೈಲ್ ಇಟ್ಟು ನಾನು ಬರ್ತೇನೆ ಈಗ ಅಂತೇಳಿ. ಇದೆಲ್ಲ ನೋಡಿ ಇದು ಏನಾಗ್ತದೆ ಅಂದರೆ, ಆಗಲೇ ಹೇಳಿದರು, ಮೊಬೈಲಿಂದಾಗಿ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಮನ್ನು ಹಾಳು ಮಾಡ್ತಾಯಿದೆ ಅದು. ಅದಕ್ಕೆ ಅದು ಅಗತ್ಯ ಇದ್ದಷ್ಟು ಮಾತ್ರ ಅದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇಂಥ ಕ್ಷೇತ್ರ ನಮ್ಮ ಇಡೀ ಸಮಾಜವನ್ನು ಮೇಲೆ ತರಲಿಕ್ಕೆ ಇದೊಂದು ಸಹಾಯಕ ಆಗ್ತದೆ. ಇನ್ನು ದೇವಸ್ಥಾನ ಅದೆಲ್ಲ ಬೇಕಾದಷ್ಟು ವಿಚಾರ ಹೇಳಿದರು. ಆಗಲೇ ಸುಧಾಕರ್ ಶೆಟ್ಟರು ಒಂದು ಮಾತು ಹೇಳಿದ್ರು ನೋಡಿ, ಅನ್ನದ ಪಾತ್ರೆಯಲ್ಲಿ ಒಂದು ಅನ್ನವನ್ನು ನೋಡಿ ಸಾಕು ಅಂತೇಳಿ. ಅದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾನೆ. ಆ ಅನ್ನ ಆಗುವುದು ಹೇಗೆ ಅಂತೇಳಿ, ಅಕ್ಕಿಯಿಂದ ಅನ್ನ ಆಗ್ತದೆ ಹೇಳಿದವರು ಯಾರು? ಅಕ್ಕಿಯನ್ನು ನೀರಿಗೆ ಹಾಕಿ ಬೆಂಕಿ ಹಾಕಿದರೆ ಅದು ಊಟ ಮಾಡುವಂಥ ಅನ್ನ ಆಗ್ತದೆ ಅಂತ ಹೇಳುವುದನ್ನು ನಮಗೆ ತೋರಿಸಿಕೊಟ್ಟವರು ಯಾವ ವಿಜ್ಞಾನಿ ಇದ್ದಾನ, ಅವನೇ ಅವನು. ಅಂಥ ವಿಜ್ಞಾನಿಯೇ ಅವನು ದೇವರು. ಅದರಲ್ಲಿ ಅನ್ನ ಆಗ್ತದೆ, ಅದನ್ನು ನೀನು ತಿನ್ನು ಅಂತೇಳಿ. ಆದ ಕಾರಣ ನಮಗೆ ನಾವು ಯಾರು ಅಂತೇಳಿ, ಈಗ ಕಷ್ಟ ಸುಖ ಮನುಷ್ಯನಿಗೆ ಇದೆ ಅಂತೇಳಿ, ಶ್ರೀಕೃಷ್ಣ ಪರಮಾತ್ಮನೇ ಜೈಲಲ್ಲೇ ಹುಟ್ಟಿದ್ದು, ಅವರೇನು ಮೇಲೆ ಕೂತಿಲ್ಲ, ಜೈಲಲ್ಲೇ ಹುಟ್ಟಿದ ಶ್ರೀಕೃಷ್ಣ ಪರಮಾತ್ಮ. ಆದ ಕಾರಣ ಶ್ರೀಕೃಷ್ಣ ಪರಮಾತ್ಮ ಅನೇಕ ವಿಚಾರಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ನಾನೊಬ್ಬ ಮನುಷ್ಯನಾಗಿ ಹುಟ್ಟಿ ಯಾವ ಥರ ಸಮಾಜದಲ್ಲಿ ಬದುಕಿದ್ದೇನೆ ಅಂತ ಹೇಳೋದು ತೋರಿಸಿದ್ದೇನೆ. ಆದ ಕಾರಣ ಕಷ್ಟವನ್ನು ನಾವು ಯೋಚನೆ ಮಾಡೋದು ಬೇಡ, ನಮಗೆ ಕರ್ತವ್ಯ ಇದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡು ಸೇರ್ತಕ್ಕಂಥ ಎಲ್ಲ ಬಂಧುಗಳು, ನಾನು 2 ಮಾತು ಜಾಸ್ತಿ ಆಗಿರ್ಬೋದು, ಆದರೆ ನನಗೆ ಭಾಳ ಸಂತೋಷ. ಯಾಕೆಂದರೆ ಆವತ್ತು ಕೆಲಸ ಮಾಡಿದ್ದಕ್ಕೆ ಇವತ್ತು ಕೂಡ ಒಮ್ಮೆ ನೆನಪು ಮಾಡಿದಿರಲ್ಲ ನನ್ನನ್ನು, ನೀವು ಕೂಡ ಒಮ್ಮೆ ಬೇಕು. ಇವತ್ತು ನಾನು ಬೇರೆ ಅವರಷ್ಟು ಸತೀಶ್ ಕುಮಾರ್ ಅವರಾಗೆ ಅಥವಾ ಬೇರೆ ರೀತಿಯಲ್ಲಿ ಅಂಥ ಯಾವುದೇ
ದಾನ ಮಾಡುವ ಎಂಥದಿಲ್ಲ. ಆದರೆ ನೆನಪು ಮಾಡಿದರು ನನ್ನನ್ನು, ಅದಕ್ಕೆ ನನಗೆ ಸಂತೋಷ. ಅದಕ್ಕೆ ಆ ದೇವರು ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಆಗಲೇ ಕೇಶವ ಭಟ್ರು ಹೇಳಿದರು, ಆ ಸುಬ್ರಹ್ಮಣ್ಯನ ವಿಚಾರ ಬಂದಾಗ ಹೇಳಿದರು ಅವರಿಗೆ ಸುಬ್ರಹ್ಮಣ್ಯ ಅಂದರೆ ಯಾರು ಅಂತ ಹೇಳೋದನ್ನು ಭಾಳಷ್ಟು ಹೇಳಿದರು. ನಾನು ಹೇಳೋದು, ನಮ್ಮ ಸಮಾಜಕ್ಕೆ, ನಮ್ಮ ಯುವ ಪೀಳಿಗೆಗೆ ಇಂಥ ಪ್ರವಚನಕಾರರು ಪ್ರವಚನಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಡಬೇಕು. ಯಾಕೆಂದರೆ ನಾನು ಆಗಲೇ ದಿನೇಶಣ್ಣ ಹತ್ರ ಹೇಳಿದೆ, ನಮ್ಮ ಕುಟುಂಬದಲ್ಲಿ ಬೇಕಾದ್ರೆ ನೋಡಿ, ಅವರವರ ದೈವ ಯಾವುದು ಅಂತೇಳಿ ಅವರ ಮಕ್ಕಳಿಗೆ ಗೊತ್ತಿಲ್ಲದಿದ್ದರೆ ಆ ದೈವ ಯಾರಿಗೆ ಬೇಕು? ಈ ದೇವರ ಮಹತ್ವವನ್ನು ನಾವು ನಮ್ಮ ಯುವ ಸಮಾಜಕ್ಕೆ ನಮಗೂ ಕೂಡ ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಆಗ ಸುಬ್ರಹ್ಮಣ್ಯ ಅಂದರೆ ದೇವಸೇನಾನಿ ಹೇಗೆ, ಅವ ಏನು ಮಾಡಿದ, ಅವನ ವರ್ತನೆ ಹೇಗಿತ್ತು, ದೇವತೆಗಳ ಪರವಾಗಿ ಹೇಗೆ ಮಾಡಿದ್ದಾನೆ, ಇದೆಲ್ಲ ತೋರಿಸಿದ್ದಾರೆ. ಆದ ಕಾರಣ ಇಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ನಮ್ಮ ಸುಬ್ರಹ್ಮಣ್ಯ ದೇವರು ಭಾಳಷ್ಟು ದೊಡ್ಡ ಶಕ್ತಿವಂತ ಅಂತ ಹೇಳೋದನ್ನು ನಾವು ಎಲ್ಲರೂ ನಂಬಬಹುದು. ಆ ರೀತಿಯ ಎಲ್ಲ ಕೆಲಸಗಳನ್ನು ಮಾಡುವಂಥ ಶಕ್ತಿ ನಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ನನ್ನ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ವಂದನೆಗಳು. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಂತಹ ಶ್ರೀ ಇಡ್ಯಡ್ಕ ಮೋಹನ್ ಗೌಡ ಇವರಿಗೆ ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ಧಾರ್ಮಿಕ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿದಂತಹ ಇಬ್ಬರನ್ನ ಈ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಕರೀತಾ ಇದ್ದೇವೆ. ರೇವತಿ ವಾಲ್ತಾಜೆ ಕುದ್ಮಾರು, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ದೇವಪ್ಪ ಗೌಡ ನಡುಮನೆ, ತಮ್ಮನ್ನು ಕೂಡ ಈ ಒಂದು ಧಾರ್ಮಿಕ ಸಭಾ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ರೇವತಿ ವಾಲ್ತಾಜೆ ಕುದ್ಮಾರು ಮತ್ತು ದೇವಪ್ಪ ಗೌಡ ನಡುಮನೆ, ತಾವು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಸೇವೆಯನ್ನು ಸಲ್ಲಿಸಿದ್ದೀರಿ. ತಮಗೆ ಕೃತಜ್ಞತೆಗಳು. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಅನುಗ್ರಹ ಸದಾ ತಮಗೆ ಇರಲಿ ಅನ್ನುವ ಆಶಯದೊಂದಿಗೆ ತಾವು ನಮ್ಮ ಈ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಂತಹ ಸವನೂರು ಸೀತಾರಾಮರೈಗಳು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು ಕೂಡ ಈ ನಮ್ಮ ಸೇವಾಕರ್ತರಿಗೆ ಸನ್ಮಾನವನ್ನ, ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಧನ ಸಹಾಯವನ್ನ ಸೇವಾ ರೂಪದಲ್ಲಿ ಸಲ್ಲಿಸಿದ್ದಾರೆ. ಅವರಿಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ, ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನುವ ಆಶಯ ನಮ್ಮದು. ಕೃತಜ್ಞತೆಗಳು. ಅದರೊಂದಿಗೆ ರಮೇಶ್ ನಡುಮನೆ ಪ್ರತಿ ಹಂತದಲ್ಲಿ ಕೂಡ ಈ ದೇವರದ ವಿವಿಧ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಇದೀಗ ಈ ಒಂದು ಒಟ್ಟು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅಡುಗೆ ವ್ಯವಸ್ಥೆಯ ಆ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡವರು, ಅತ್ಯಂತ ಉತ್ತಮವಾಗಿ ನಿರ್ವಹಿಸ್ತಾ ಇರುವವರು ಶ್ರೀಯುತ ರಮೇಶ್ ನಡುಮನೆ ಇವರು ವೇದಿಕೆಗೆ ಬರಬೇಕು. ಈ ನಮ್ಮ ಗಣ್ಯ ಅತಿಥಿಗಳಿಂದ ತಾವು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕು. ತಮ್ಮ ಈ ಸೇವೆ ಸದಾ ಸ್ಮರಣೀಯ. ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸದಾ ತಮಗೆ ಇರಲಿ ಅನ್ನುವ ಆಶಯದೊಂದಿಗೆ ನಮ್ಮ ಈ ಒಂದು ಗೌರವದ ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ಈ ದೇವಾಲಯದೊಂದಿಗಿನ ತಮ್ಮ ಒಡನಾಟ, ತಮ್ಮ ಸಂಬಂಧ ಸದಾ ಹೀಗೆ ಇರಲಿ ಅನ್ನುವ ಆಶಯದೊಂದಿಗೆ ಸೇರಿರುವಂತಹ ಸಮಸ್ತ ಭಗವದ್ಭಕ್ತರ ಎದುರಲ್ಲಿ ತಮ್ಮನ್ನ ಗೌರವವನ್ನು ಸಲ್ಲಿಸಲು ನಾವು ಅತ್ಯಂತ ಹರ್ಷ ಪಡುತ್ತೇವೆ. ಎಲ್ಲ ಗಣ್ಯ ಅತಿಥಿಗಳು ಕೂಡ ಈ ನಮ್ಮ ರಮೇಶ್ ನಡುಮನೆ ಇವರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದಾರೆ. ವಂದನೆಗಳು. ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ಈ ವೇದಿಕೆಯ ಇನ್ನೋರ್ವ ಗಣ್ಯ ಅತಿಥಿಗಳು ಎಪಿಎಂಸಿಯ ಅಧ್ಯಕ್ಷರಾಗಿ ರೈಲ್ವೆ ಕೆಳಸೇತುವೆ ಅನುಷ್ಠಾನಕ್ಕೆ ಕಾರಣಕರ್ತರಾದವರು, ಪುತ್ತೂರಿನಿಂದ ಎಪಿಎಂಸಿಯ ಮೂಲಕವೇ ಅಡಿಕೆ ನೇರ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಿದವರು, ಕೊರೋನಾ ಸಂದರ್ಭದಲ್ಲಿ ಎಪಿಎಂಸಿ ಪ್ರಾಂಗಣವನ್ನ ರೈತರಿಗೆ ತೆರೆದಿಟ್ಟು ವ್ಯವಹಾರಕ್ಕೆ ಅವಕಾಶ ಕಲ್ಪಿಸಿದವರು,
ಎಪಿಎಂಸಿ ಮೂಲಕ ವಿವಿಧ ಕಡೆಗಳಲ್ಲಿ ಸಂತೆ ಮಾರುಕಟ್ಟೆ ತೆರೆಯಲು ಸಹಕರಿಸಿದವರು ನಮ್ಮ ಇವತ್ತಿನ ಗಣ್ಯ ಅತಿಥಿಗಳಂತಹ ಶ್ರೀ ದಿನೇಶ್ ಮೆದು ಅವರು. ಗೌರವಾನ್ವಿತರೆ, ತಮ್ಮ ಆಶಯದ ಮಾತುಗಳಿಗಾಗಿ ನಮ್ಮ ವೇದಿಕೆ. ಈಗ ಹಲೋ 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 ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ವಂದಿಸುತ್ತಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸುಬ್ರಹ್ಮಣ್ಯ ದೇವರಿಗೆ ನಾಳೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಕೊನೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರತಕ್ಕಂತಹ ನನ್ನ ಆತ್ಮೀಯರು, ಈ ಊರಿನ ರಾಜಕೀಯ ಧುರೀಣರು ಆಗಿರತಕ್ಕಂತಹ ಸತೀಶ್ ಕಿಣಿಜಿಯವರೇ, ನಮ್ಮೆಲ್ಲ ಸವಣೂರಿನ ಮಾರ್ಗದರ್ಶಕರು, ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರು, ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರತಕ್ಕಂತಹ ಸೀತಾರಾಮಯ್ಯವರೇ, ಧಾರ್ಮಿಕ ಮುಖಂಡರಾದಂತಹ ಮೋಹನ್ ಗೌಡ ಯಡ್ಡಿರ್ಕ ಅವರೇ, ಕಿಣಿಜಿಗುತ್ತು ಪ್ರವೀಣ್ ಸರ್ ಅವರೇ, ಈಗಾಗಲೇ ಧಾರ್ಮಿಕ ಉಪನ್ಯಾಸವನ್ನು ಮಾಡಿರತಕ್ಕಂತಹ ಕೆ ಭಟ್ ಅವರೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಸಹೃದಯಿ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನಮಗೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿದರೆ, ನಾವು ನಾಳೆ ಬ್ರಹ್ಮಕಲಶೋತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ವರುಣ ತನ್ನ ಇಡೀ ಸುತ್ತಮುತ್ತಲಿನ ಭಾಗದಲ್ಲಿ ಶುದ್ಧೀಕರಣವನ್ನು ಮಾಡತಕ್ಕಂಥ ಕೆಲಸ ಇವತ್ತೇ ನಡೀತಾ ಇದೆ. ಅದರಿಂದ ನೀವು ಮಾಡತಕ್ಕಂತಹ ಬ್ರಹ್ಮಕಲಶ ಬಹಳ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಅದೇ ಸಾಕ್ಷಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ಮನಸ್ಸು ಒಳ್ಳೆಯದು ಬೇಕು ಅಂತ ಹೇಳುವುದರ ಎಲ್ರಿಗೂ ತಿಳಿದಿರತಕ್ಕಂಥ ವಿಚಾರ. ಒಬ್ಬರನ್ನೊಬ್ಬರನ್ನು ಪ್ರೀತಿಸುವಂತಹ ಹೃದಯ ಇರಬೇಕು. ಅದು ಈ ಕುದ್ಮಾರಿನ ಭಾಗದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವದ ನಡೆಯುವಂತಹ ಪ್ರತಿಯೊಂದು ವಿಚಾರದಲ್ಲೂ ನಾವು ನೋಡ್ತಾ ಇದ್ದೇವೆ. ದೂರದಲ್ಲಿ ನಿಂತುಕೊಂಡು ಎಲ್ಲರೂ ಸಹಕಾರವನ್ನು ನೀಡುತ್ತಾ, ಎಲ್ಲರ ಜೊತೆ ಒಂದು ರಾಜಕೀಯದಲ್ಲಿ ಬೇರೆ ಬೇರೆ ಇದ್ದರೂ ಕೂಡ ನಾವು ನಮ್ಮ ಊರು ಒಳ್ಳೆಯದಾಗಬೇಕು ಅಂತೇಳುವ ದೃಷ್ಟಿಕೋನದಿಂದ ಸತೀಶ್ ಕುಮಾರ್ ಕಡಿಂಜಿ ಮತ್ತು ಸೀತಾರಾಮಯ್ಯವರ ನೇತೃತ್ವದಲ್ಲಿ ಬಹಳ ಒಂದು ಯಶಸ್ವಿಯಾಗಿ, ಈಗಾಗಲೇ ವೇದಿಕೆಯಲ್ಲಿ ಡಿ ವಿ ಸದಾನಂದ ಗೌಡರು ಹೇಳಿದರು, ಸುಮಾರು 20 ವರ್ಷದ ನಂತರ ಬ್ರಹ್ಮ ಕಲಶೋತ್ಸವದ ಅಷ್ಟಬಂಧ ಈ ಬ್ರಹ್ಮ ಕಲಶೋತ್ಸವ ನಡೆಯುತ್ತಿರುವಂಥದ್ದು ಸೀತಾರಾಮಯ್ಯವರು ಮತ್ತು ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಟೀಮ್ ಬಹಳ ಅದ್ಭುತಪೂರ್ವವಂಥದ್ದು ಅಂತ ಹೇಳುವುದು ಖಂಡಿತವಾಗಿಯೂ ಹೌದು. ಯಾಕೆ ಅಂತ ಹೇಳಿದರೆ, ಒಂದು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಮಾಡಿದ ನಂತರ ಮರುದಿವಸವೇ ನಮಗೆ ಒಂದಷ್ಟು ಜಿಜ್ಜಾಟಗಳು, ಸಮಿತಿಯೊಳಗೆ ಸಮಸ್ಯೆಗಳು ಬರತಕ್ಕಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೇವೆ. ಆದರೆ ಕುದ್ಮಾರಿನ ಈ ಭಾಗದ ಜನತೆ ಬಹಳ ಸೌಮ್ಯವಂತರು. ಯಾಕೆ ಅಂತೇಳಿದರೆ, ಈ ಒಂದು ಕೊರೋನಾದ ಏನು ಸುಮಾರು 2 ವರ್ಷದ ಹಿಂದೆ ಸತೀಶ್ ಕುಮಾರ್ ಕೇಡಂಜಿ ಮತ್ತು ಸೀತಾರಾಮಯ್ಯವರು ಬ್ರಹ್ಮಕಲಶೋತ್ಸವದ ದಿನಾಂಕವನ್ನು ಕೂಡ ನಿಗದಿಪಡಿಸಿದರು. ಆ ಸಂದರ್ಭದಲ್ಲಿ ಒಂದಷ್ಟು ಸಂಕಷ್ಟಗಳು ಬಂದರೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಮತ್ತೆ ನಾವು ಕೊರೋನಾದ ನಂತರವೇ ಮಾಡೋಣ, ಎಲ್ಲರ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗೋಣ ಅಂತೇಳುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಈ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಿರುವಂಥದ್ದು ಭಾಳ ಸಂತೋಷದ ವಿಚಾರ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ವೇದಿಕೆಯಿಂದ ಅನೇಕ ವಿಚಾರಗಳು ನಿಮಗೆ ಬಂದಿರತಕ್ಕಂಥದ್ದು. ಆ ವಿಚಾರಗಳನ್ನು ನೀವು ಎಷ್ಟು ಅನುಷ್ಠಾನ ತನ್ನ ಮನೆಯಲ್ಲಿ ಮಾಡ್ತಿರುವಂಥದ್ದು ಅದು ಮುಖ್ಯ. ಇವತ್ತು ನಾವು ವೇದಿಕೆಯಿಂದ ಎಷ್ಟು ಬೇಕಾದರೂ ಮಾತಾಡ್ಬೋದು, ಎಷ್ಟು ಬೇಕಾದರೂ ವಿಚಾರಗಳನ್ನು ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಹೇಳ್ಬೋದು. ಆದರೆ ನಮ್ಮ ದಿನನಿತ್ಯದಲ್ಲಿ ನಾವು ಎಷ್ಟು ಅನುಷ್ಠಾನ ಮಾಡ್ತೇವೆ ಎಂದು ಅನ್ನೋದು ಮುಖ್ಯ. ಹಾಗಾಗಿ ಇವತ್ತಿನ ಈ ಕಂಪ್ಯೂಟರ್ ಮೊಬೈಲ್ ಯುಗದಲ್ಲಿ ಈಗಾಗಲೇ ಡಿ ವಿ ಸದಾನಂದ ಗೌಡರು ಹೇಳಿದರು, ಮೊಬೈಲ್ನ ಯುಗದಲ್ಲಿರತಕ್ಕಂಥ ಸನ್ನಿವೇಶದಲ್ಲಿ ನಾವು 1 ನಿಮಿಷ ಆಲೋಚನೆ ಮಾಡುವ. ಯಾವುದೇ ವ್ಯಕ್ತಿಯು ನನ್ನನ್ನು ಸೇರಿಸಿ ಹೇಳುವಂಥದ್ದು, ಮೊಬೈಲನ್ನು ಬಿಟ್ಟು ನಾವು 1 ದಿವಸ ಕೂಡ ಇರಲಿಕ್ಕೆ ಸಾಧ್ಯತೆ ಇಲ್ಲದ ಪರಿಸ್ಥಿತಿಯಲ್ಲಿರತಕ್ಕಂಥ ಸನ್ನಿವೇಶದಲ್ಲಿದ್ದೇವೆ. ಆದರೆ ತಂತ್ರಜ್ಞಾನದ ಆವಿಷ್ಕಾರಗಳಿಂದ ನಾವು ಅನಿವಾರ್ಯತೆಯನ್ನು ಕೂಡ ಹೌದು. ಆದರೆ
ಮೊಬೈಲಿಂದಾಗಿ ಒಂದಷ್ಟು ಅವಾಂತರಗಳನ್ನು ಕಾಣುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಹೇಳುವುದಿಷ್ಟೇ, ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಮಾಡೋಣ. ಯಾಕೆ ಅಂತೇಳಿದ್ರೆ ಪರಶುರಾಮ ಸೃಷ್ಟಿ ಈ ಭಾಗದಲ್ಲಿಯ ನಾಗಾರಾಧನೆಯ ಮುಖಾಂತರ ನಾವು ಪ್ರತಿ ವರ್ಷ ಕೂಡ ನಮ್ಮ ಹಬ್ಬಗಳ ಆಚರಣೆಯನ್ನು ಮಾಡತಕ್ಕಂತಹ ವಿಚಾರವನ್ನು ಧಾರಣೆಯನ್ನಿಟ್ಟುಕೊಂಡು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಡೀ ವರ್ಷದ ಪ್ರಥಮ ಅವಧಿಯಲ್ಲಿ ನಾಗಾರಾಧನೆಯನ್ನು ಮಾಡುವುದರ ಮುಖಾಂತರ. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯ ಈ ಒಂದು ದೇವಸ್ಥಾನದಲ್ಲಿ ನಾಳೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಯುತ್ತಿರುವಂಥದ್ದು. ಕೇವಲ ಇಷ್ಟೇ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ವಿಚಾರ ಸುಮಾರು 12 ವರ್ಷದ ನಂತರ ಆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮಾಡಬೇಕು ಅಂತ ಅನ್ನೋದು ಒಂದು ಪದ್ಧತಿ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಮತ್ತೆ ಕುದ್ಮಾರಿನ ಈ ಭಾಗದ ಶಾಂತಿಮುಗುರು ದೇವಸ್ಥಾನದಲ್ಲಿ ಇವತ್ತು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೀತಿದೆ. ನಾಳೆ ಯಶಸ್ವಿಯಾಗಿ ನಡೆದು ದೇವರು ಈ ಭಾಗದ ಜನತೆಗೆ ಮತ್ತಷ್ಟು ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಮತ್ತು ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಮಾಡಲಿ ಅಂತ ಹೇಳುತ್ತಾ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಎಪಿಎಂಸಿ ಅಧ್ಯಕ್ಷರಾದಂತಹ ದಿನೇಶ್ ಮೆದು ಅವರಿಗೆ. ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ಪ್ರವೀಣ್ ಕುಮಾರ್ ಕಿಡೆಂಜಿಗುತ್ತು ಅವರು. ಈ ದೇವಳದ ಆಗು ಹೋಗುವರಲ್ಲಿ ಸಂಬಂಧ ಸಂಪರ್ಕವನ್ನು ಹೊಂದಿದವರು ಪ್ರವೀಣ್ ಕುಮಾರ್ ಕಿಡೆಂಜಿಗುತ್ತು ಅವರು. ಗೌರವಾನ್ವಿತರೆ, ತಮ್ಮ ಮಾತುಗಳಿಗೆ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಈಗಾಗಲೇ ವಿಜಯಕುಮಾರ್ ಸೊರಕೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನಾನು ಮಾತಾಡಲಿಕ್ಕಿರಲಿಲ್ಲ, ಆದರೂ ನಾನು ಮಾತಾಡ್ತಾ ಇದ್ದೇನೆ. ನನಗೆ ಮಾತಾಡಲೇಬೇಕಾಯಿತು. ನಮ್ಮ ಕೇಶವ ಭಟ್ ಕೇಕನಾಜಿ ಅವರು ಮಾತಾಡಿದ್ದಕ್ಕೆ ನಾನು ಮಾತಾಡಲೇಬೇಕಾಯಿತು. ನಾನು ನಳಿನ್ ಕುಮಾರ್ ಕಟೀಲ್ ಇದರಲ್ಲಿ ಒಂದು ಭಾಷಣ ಮಾಡಿದ್ದೆ. ನಮ್ಮ ವೆಂಕಟೇಶ್ ಭಟ್ರು, ನಮ್ಮ ತಾರನಾಥ ರೈನಗರಿ ಗೊತ್ತು, ಕಂಪ ಅಚ್ಯುತ ಗೌಡ್ರು ಮತ್ತು ಯಾರೋ ಒಬ್ಬರು ಭಟ್ರು ಬಂದವರು ಅದರ ಬಗ್ಗೆ ಬಹಳ ಒಳ್ಳೆಯ ಮಾತಾಡಿದರು. ಕೆಲವರೆಲ್ಲ ಫೋನ್ ಮಾಡಿದರು. ನನಗೀಗ ಏನಾಗಿದೆ ಅಂತ ಹೇಳಿದರೆ, ಒಂದು ಭಾಷೆ ಇಲ್ಲದ ಊರಲ್ಲಿ ನಾವು ಹೋಗಿ ನಿಂತುಕೊಂಡಿರುವಾಗ ಯಾರೋ ಬಂದು ದಾನೆಣ್ಣ ಅಂತೇಳಿ ತುಳುವಲ್ಲಿ ಕೇಳಿದರೆ ಎಷ್ಟು ಖುಷಿಯಾಗ್ತದೆ, ಅಷ್ಟು ಖುಷಿಯಾಗಿದೆ. ಅದಕ್ಕೆ ನಾನು ಈ ವೇದಿಕೆಯನ್ನು ಕೇಳಿ ಪಡ್ಕೊಂಡೆ. ನಾನು ಏನು ಪ್ರತಿಪಾದಿಸಿದ್ದೆ ಅವತ್ತು ನನ್ನ ಭಾಷಣದಲ್ಲಿ, ಅದನ್ನು ಸನ್ಮಾನ್ಯರಾದಂತಹ ಕೇಶವ ಭಟ್ರು ಇವತ್ತು ಹೇಳಿದರು. ನಾವೆಲ್ಲರೂ ಬ್ರಾಹ್ಮಣರಾಗಬೇಕು ಅಂತ ಹೇಳಿ, ಎಲ್ಲರೂ ಮಾಲಿಂಗೇಶ್ವರ ಶರ್ಮರಂತಹ ಬ್ರಾಹ್ಮಣರಾಗಬೇಕು ಅಂತೇಳಿ ನಾನು ಹೇಳ್ತಾ ಇರೋದು. ಬ್ರಾಹ್ಮಣರಾಗಬೇಕು ಅಂತ ಹೇಳಿದರೆ ಏನು ಅಂತ ಹೇಳುವುದನ್ನು ಅವರು ಹೇಳಿದರು. ಇದು ಎಲ್ಲ ಕಡೆ ಆಗಬೇಕು, ಅದು ಆಗುವುದಿದ್ರೆ ಅದು ಸಂಸ್ಕಾರದಲ್ಲಿ ಬರಬೇಕು ಅಂತ ಹೇಳುವಂಥದ್ದು. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಅಲ್ವಾ? ಹಾಗೆ ಅಲ್ವಾ ಹೇಳೋದು? ಗೋವುಗಳು ಅಂದರೆ ಯಾರು? ಬ್ರಾಹ್ಮಣರು ಅಂದರೆ ಯಾರು? ಬ್ರಾಹ್ಮಣರು ಅಂತ ಹೇಳಿದರೆ ಸಜ್ಜನರು, ಗೋವುಗಳು ಅಂತ ಹೇಳಿದರೆ ಏನನ್ನೂ ತಿಳಿಯದ ಮುಗ್ಧರಿಗೆ ಗೋವುಗಳು ಅಂತ ಹೇಳಿದ್ದಾರೆ. ಯಾವ ದೇಶದಲ್ಲಿ ಬ್ರಾಹ್ಮಣರು ಮತ್ತು ಗೋವುಗಳು, ಸಜ್ಜನರು ಮತ್ತು ಮುಗ್ಧರು ಭಯವಿಲ್ಲದೆ ಸಂತೋಷವಾಗಿರ್ತಾರೆ, ಅದು ಸುಭಿಕ್ಷವಾಗಿರ್ತದೆ ಅಂತ ಹೇಳಿದ್ದಾರೆ. ನಾನು ಕೇಶವ ಭಟ್ರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತೇನೆ. ಇದು ಆಗಬೇಕು, ಹಿಂದೂ ಸಮಾಜ ಸಂಘಟಿತರಾಗಬೇಕಾದ್ರೆ ನಾವು ಸಂಸ್ಕಾರವಂತರಾಗಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ವಂದನೆಗಳು ಪ್ರವೀಣ್ ಕುಮಾರ್ ಕಿಡೆಂಜಿಗುತ್ತು ಅವರಿಗೆ. ಕಾರ್ಯಕ್ರಮದ ಈ ಧಾರ್ಮಿಕ ಸಭಾ ವೇದಿಕೆಯ ಸಭಾಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಕಿಡೆಂಜಿ ಅವರೇ, ಸಭೆಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಪನ್ನಗೊಳಿಸಿದ್ದೀರಿ. ಇದೀಗ ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯ ಮೆರುಗನ್ನು ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಪರಿವಾರ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು, ನಮ್ಮ ಗ್ರಾಮ ದೈವವಾದ ಶಿರಾಡಿ ರಾಜನ್ ದೈವಕ್ಕೆ ವಂದಿಸಿಕೊಂಡು, ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಶುಭಾಶೀರ್ವಾದದೊಂದಿಗೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಗೌರವಾಧ್ಯಕ್ಷತೆಯೊಂದಿಗೆ ನಡೆಯುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 5ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಈಗಾಗಲೇ ಧಾರ್ಮಿಕ ಪ್ರವಚನವನ್ನು ನೀಡಿದಂತಹ ವಿದ್ವಾನ್ ಕೇಶವ ಭಟ್ ಕೇಕನಾಜೆಯವರೇ, ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು, ಹಿರಿಯರು, ಸೌನೂರು ವಿದ್ಯಾರಶ್ಮಿ ವಿದ್ಯಾಲಯಗಳ ಸಂಚಾಲಕರು, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂತಹ ಸೌನೂರು ಸೀತಾರಾಮ್ ರೈ ಅವರೇ, ಪುತ್ತೂರು APMCಯ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರಾದಂತಹ ದಿನೇಶ್ ಮೆದ್ರವರೇ,
ಕಪಿಲೇಶ್ವರ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ವಕೀಲರು, ನಮ್ಮೆಲ್ಲರ ಆತ್ಮೀಯರು, ಒಂದು ಒಳ್ಳೆಯ ಧಾರ್ಮಿಕ ಚಿಂತನೆ ಇಲ್ಲುವಂತಹ ಹಿರಿಯರು ಆದಂತಹ ಮೋಹನ್ಗೌಡ ಇಡ್ಡೇಡ್ಕರ್ ಅವರೇ, ಕೆಡೆಂಜಿಗುತ್ತು ಈಗಾಗಲೇ ಎರಡು ಮಾತನ್ನು ಧಾರ್ಮಿಕ ವಿಚಾರದ ಬಗ್ಗೆ ಎರಡು ಮಾತನ್ನು ಮಾತಾಡಿದಂತಹ ನಮ್ಮ ದೇವಸ್ಥಾನದ ಅನುವಂಶ ಮುಕ್ತಸ್ಥರಾದ ಪ್ರವೀಣ್ ಕುಮಾರ್ ಕೆಡೆಂಜಿಯವರೇ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಹಿರಿಯ ಸಹೋದರರಾದಂತಹ ವಿಜಯಕುಮಾರ್ ಸೊರಕೆ ಅವರೇ, ಎಲ್ಲ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಆಡಳಿತ ಸಮಿತಿಯ, ಬ್ರಹ್ಮೋತ್ಸವ ಸಮಿತಿಯ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಕಯಾಮ್ ಆಹ್ವಾನಿತರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಊರಿನ ಮಹಿಳೆಯರೇ, ಯುವಕರೇ, ಎಲ್ಲ ಭಗವದ್ಭಕ್ತರೇ, ಬಹಳ ಸಂತೋಷ ಆಗ್ತಾ ಇದೆ, ಮನಸ್ಸು ತುಂಬಿ ಬರ್ತಾ ಇದೆ. ನಾವೇನು ನಿರೀಕ್ಷೆಯನ್ನು ಇಟ್ಟುಕೊಂಡು 2.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೋ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ನಾಳೆಯ ದಿನ ಬೆಳಿಗ್ಗೆ 108 ಕಾಯಿ ಗಣಪತಿ ಹೋಮದೊಂದಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುವ ಸಮಯ ಕೂಡಿ ಬಂದಿದೆ. ನಾನು ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ವೆಂಕಟೇಶ್ ಭಟ್ರವರು ಒಂದು ಸೂಚನೆಯನ್ನು ಕೊಟ್ಟರು, ನಿಮ್ಮನ್ನೊಂದು ಗೌರವಿಸುವ ಒಂದು ಕಾರ್ಯಕ್ರಮ ಉಂಟು ಅಂತೇಳಿ. ನಾನು ಕಡಾಖಂಡಿತವಾಗಿ ಅವರ ಹತ್ರ ಹೇಳಿದ್ದೆ, ಆ ಒಂದು ವಿಚಾರ ಬೇಡ, ನಾನೇನು ಅಂತ ಒಂದು ಮಹತ್ ಕಾರ್ಯವನ್ನು ಮಾಡಲಿಲ್ಲ, ನನಗೆ ಅದು ಬೇಡವೇ ಬೇಡ ಅಂತ ಹೇಳುವ ಮಾತನ್ನು ನಾನು ಹೇಳಿದ್ದೆ. ಆದರೆ ವೇದಿಕೆಗೆ ಬಂದಾಗ ನಾಗೇಶ್ ಅವರೆಲ್ಲ ಸೇರಿ ಸೀತಾರಾಮ್ ರೈ ಕೂಡ ಒತ್ತಾಯ ಮಾಡಿ ನನ್ನನ್ನೊಂದು ಗೌರವಿಸುವಂಥ ಕೆಲಸ ಮಾಡಿದ್ದೀರಿ. ಈ ನಿಜವಾದ ಗೌರವ ಸಲ್ಲಬೇಕಾದ್ದು ಯಾರಿಗೆ ಅಂತ ಹೇಳಿದರೆ ವೆಂಕಟೇಶ್ ಭಟ್ರಿಗೆ ಮತ್ತು ನಾಗೇಶರಿಗೆ ಮತ್ತು ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಹಿರಿಯರಿಗೆ, ಆಡಳಿತ ಸಮಿತಿಯಲ್ಲಿ ಇರುವಂಥ ಹಿರಿಯರು ಮತ್ತು ಈ ಊರಿನ ಎಲ್ಲ ಯುವಕರು ಮತ್ತು ಭಗವದ್ಭಕ್ತರಿಗೆ ಅದು ಸಲ್ಲಬೇಕು. ಏನಂತ ಹೇಳಿದರೆ ಈ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಇವತ್ತು ನಿಮ್ಮ ಸಹಕಾರ ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ನನ್ನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ನಾವು 2020ರಲ್ಲಿ ಬ್ರಹ್ಮಕಲಶ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾದಾಗ ಒಂದು ಸಭೆಯನ್ನು ಕರೆದು ಯಾರನ್ನು ಅಧ್ಯಕ್ಷ ಮಾಡುವುದಂತ ನಿರ್ಣಯ ಮಾಡಿ ಸವಣೂರು ಸೀತಾರಾಮ್ ರೈಯವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಅಧ್ಯಕ್ಷರಾದಾಗ ಆವಾಗಲೇ ಅದಕ್ಕೆ ಒಂದು ಗೌರವ ಬಂದಿದೆ. ಯಾಕೆಂತೇಳಿದರೆ ಬಹಳ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ 2002ನೇ ಇಸವಿಯಲ್ಲಿ ಅವರು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಬ್ರಹ್ಮಕಲಶವನ್ನು ನಡೆಸಿದ್ದಾರೆ. ಈಗ ಕೂಡ ಅವರೇ ಅಧ್ಯಕ್ಷರಾಗಿದ್ದ ಆಗ್ತಾರೆ ಅಂತ ಹೇಳುವ ಒಂದು ವಿಚಾರ ಬಂದಾಗ ಅವರ ಸಮಯ ಪ್ರಜ್ಞೆ, ಅವರ ಶಿಸ್ತು, ನಮಗೆ ಒಂದು ಮಾರ್ಗದರ್ಶನ ಅದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪೂರಕವಾಯಿತು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಾನು ವೆಂಕಟೇಶ ಭಟ್ರನ್ನು ಕೇಳಿಕೊಂಡೆ, ನೀವು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಆಗಬೇಕು ಅಂತ ಮಾತನ್ನು ಹೇಳಿದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡು ಆವಾಗ 2020ನೇ ಇಸವಿಯಲ್ಲಿ ಬ್ರಹ್ಮಕಲಶ ಮಾಡಲಿಕ್ಕೆ ನನ್ನೊಟ್ಟಿಗೆ ನಾನು ಈ ಗ್ರಾಮದಲ್ಲಿ ನಾವು 6 ಸಮಿತಿಯನ್ನು ರಚನೆ ಮಾಡಿ ಬಯಲುವಾರು ಸಮಿತಿಗಳನ್ನು 6 ಬಯಲುವಾರು ಸಮಿತಿ ಅಂತೇಳಿದರೆ ಬೇರೆ ಬೇರೆ ಭಾಗಕ್ಕೆ ವಿಭಾಗ ಮಾಡಿ 6 ಬಯಲುವಾರು ಸಮಿತಿಯನ್ನು ಮಾಡಿ ಪ್ರತಿಯೊಂದು ಬಯಲುವಾರು ಸಮಿತಿಯೊಟ್ಟಿಗೆ ಕೂಡ ಪ್ರತಿ ಮನೆಗೆ ಕೂಡ ನಾನು ಭೇಟಿಯನ್ನು ಕೊಟ್ಟು ಅವರನ್ನು ನಾವೊಂದು ಯೋಜನೆಯನ್ನು ಹಾಕಿದ್ದೇವೆ, ಅದಕ್ಕೆ ಇಷ್ಟು ಹಣಕಾಸಿನ ಅಗತ್ಯತೆ ಇದೆ, ನೀವೊಂದು ಇಷ್ಟು ಹಣಕಾಸನ್ನು ಕೊಡಬೇಕೆಂಬ ವಿನಂತಿಯನ್ನು ಮಾಡಿದಾಗ ಎಲ್ಲ ಗ್ರಾಮಸ್ಥರು ನನ್ನ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ನಾನು ಅವರ ಮನೆಯಲ್ಲಿ ಏನು ವಿನಂತಿಯನ್ನು ಮಾಡಿದ್ದೇನೆ ಅದಕ್ಕೆ ಒಪ್ಪಿ ಅವರ ಹಣವನ್ನು ಕೊಟ್ಟಾಗ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಗೆ ಒಂದು ಹಂತದಲ್ಲಿ ಹಣಕಾಸಿನ ಕೊರತೆ ಬಂದಾಗ ನಾನು ಸೀತಾರಾಮ್ ರೈ ಅವರು ನಮ್ಮೆಲ್ಲ ಈ ಊರಿನವರು ಮತ್ತು ನಮ್ಮ ಸಮಿತಿಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ನಾವು ಸೇರಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೋಗಿ ಸೀತಾರಾಮ್ ರೈ ಅವರೊಂದು ಮನವಿಯನ್ನು ಕೊಟ್ಟು ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ, ತಾವು ಸ್ವಲ್ಪ ಸಹಕಾರವನ್ನು ಮಾಡಬೇಕೆಂಬ ವಿನಂತಿಯನ್ನು ಅವರ ಹತ್ರ ಮಾಡಿದಾಗ ತಕ್ಷಣ ಅವರು ಸ್ಪಂದನೆಯನ್ನು ನೀಡಿ ಕೂಡಲೇ ಒಂದು ವಾರದಲ್ಲಿ ನಮಗೆ 5 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಒದಗಿಸಿಕೊಟ್ಟಿದ್ದರಿಂದ ಅದು ಆ ಕಾಲದಲ್ಲಿ ನಮಗೆ ದೊಡ್ಡ ಪ್ರಯೋಜನ ಆಯಿತು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಅದರ ನಂತರ ದಿನಗಳಲ್ಲಿ ಲಾಕ್ಡೌನ್ ಆಗಿ ಕೆಲಸ ಕಾರ್ಯಗಳು ಸ್ಥಗಿತವಾದಾಗ ಕೆಲವೊಂದು ನಾವು ಹೇಳಿದಷ್ಟು ಸುಲಭ ಇಲ್ಲ, ಕೆಲವು ಅಡೆತಡೆಗಳಿಗೂ ನಮಗೆ ಬಂದಿದೆ. ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಇದನ್ನು ಕಾಮಗಾರಿಗಳನ್ನು ಮಾಡಿಸುವುದು ಬೇಡ, ಲಾಕ್ಡೌನ್ ಆಗಿದೆ, ಇನ್ನು ಬ್ರಹ್ಮಕಲಶವನ್ನು ಮಾಡುವುದೇ ಬೇಡ ಅಂತಲ್ವ ಒತ್ತಡಗಳು ಬಂದಾಗ ಕೂಡ ಧೃತಿಗೆಡದೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ನನ್ನೊಟ್ಟಿದ್ದಂಥ ಎಲ್ಲ ಪದಾಧಿಕಾರಿಗಳು ಮತ್ತೆಲ್ಲ ಸದಸ್ಯರು ಮತ್ತು ಎಲ್ಲ ಊರಿನ ಜನತೆ ನನ್ನ ಒಟ್ಟಿಗೆ ನಿಂತು ಆ ಕೆಲಸವನ್ನು ಮುಂದಿರಿಸುವ ನಾವು ಇದ್ದೇವೆ ಎನ್ನುವ ಮಾತನ್ನು ಹೇಳಿದಾಗ ನಾವು ಆ ಲಾಕ್ಡೌನ್ ಆದರೂ ಕೂಡ
ನಾವು ಎಲ್ಲಿಯೂ ವಾಹನ ಬರಲಿಕ್ಕಿಲ್ಲ, ಯಾರು ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾವು ಸುತ್ತು ಪೋಲಿಯೋವನ್ನು ಅಗಿದು ಹಾಕಿ ಅದಕ್ಕೆ ಗ್ರೈನೇಟ್ ಹಾಕುವ ಕೆಲಸ ಇತ್ತು. ರಾಜಸ್ಥಾನದ ಕೆಲಸದವರು ಇದ್ದರು, ಇಲ್ಲಿ ರೂಫಿನ ಕೆಲಸ ಮಾಡಲಿಕ್ಕೆ ಅಸ್ಸಾಮಿನ ಕೆಲಸದವರು ಇಲ್ಲಿ ಇದ್ದರು, ಇಲ್ಲಿ ಮೇಸ್ತ್ರಿಗಳಿದ್ದರು, ಧಾರವಾಡ ಬೇರೆ ಬೇರೆ ಕಡೆಯಿಂದ ಬಂದಂಥ ಮೇಸ್ತ್ರಿಗಳಿದ್ದರು. ಅವರಿಗೆಲ್ಲರ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಮಾಡಿ ನಮ್ಮೆಲ್ಲ ಗ್ರಾಮದ ಯುವಕರು ರಾತ್ರಿ ನಡ್ಕೊಂಡು ಬಂದು 75ರಿಂದ 150 ಮಂದಿ ಸೇರಿ ಈ ಕೆಲಸವನ್ನು ಸಂಪೂರ್ಣ ಮಾಡಿ ಯಾವಾಗ ನಾವು ಬ್ರಹ್ಮಕಲಶೋತ್ಸವ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿದ್ದೇವೋ ಏಪ್ರಿಲ್ 8ಕ್ಕೆ ಅದೇ ದಿವಸ ನಾವು ಶುದ್ಧ ಕಲಶವನ್ನು ಮಾಡಿ ಈ ಒಂದು ಕಾರ್ಯ ಅದರ ನಂತರ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ನಡೀಲಿಕ್ಕೆ ಅನುಕೂಲ ಆಯಿತು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ಪ್ರಯೋಜನ ಆಗಿದೆ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ನಾವು 8 ತಾರೀಕಿಗೆ ಸಾಮಾನ್ಯವಾಗಿ ನಮ್ಮ ಬ್ರಹ್ಮಕಲಶ ನಡೀತಿದ್ದರೆ ಈ ಖರ್ಚಿಗಿಂತ ಇನ್ನೂ ಕೂಡ ಒಂದು 10 ಲಕ್ಷ ಹೆಚ್ಚು ಖರ್ಚಾಗ್ತಾ ಇತ್ತು ಎನ್ನುವ ಭಾವನೆ ನನ್ನದು. ಯಾಕೆಂತೇಳಿದರೆ ಮೇಸ್ತ್ರಿಗಳು ಮತ್ತೆ 1-2 ದಿವಸ 3 ದಿವಸದಲ್ಲಿ ಮೇಸ್ತ್ರಿಗಳು ಅವರವರ ಊರಿಗೆ ಬೇರೆ ಬೇರೆ ವಾಹನ ಮಾಡಿ ಪರ್ಮಿಷನ್ ತೆಗೆದು ಹೋದರು. ಆದರೆ ಬೇರೆ ಕಡೆಗೆ ಹೋಗಲಿಕ್ಕೆ ಆಗದೆ ನಮ್ಮ ಊರಿನಲ್ಲಿರುವಂತಹ ಮೇಸ್ತ್ರಿಗಳು, ಅದು ಈಗ ಸನ್ಮಾನ ಮಾಡಿದಂಥ ರಮೇಶ ಮೇಸ್ತ್ರಿ ಇರ್ಬೋದು, ವಿಶ್ವನಾಥ ಮಡಿವಾಳ ಮೇಸ್ತ್ರಿ ಇರ್ಬೋದು, ದಿವಾಕರ ಮೇಸ್ತ್ರಿ ಇರ್ಬೋದು, ಡೆಬ್ಬೆಲಿ ವಿಶ್ವನಾಥ ಮೇಸ್ತ್ರಿ ಇರ್ಬೋದು, ಅನೇಕ ಮಂದಿ ಎಲ್ಲರೂ ಕೂಡ ಇಲ್ಲಿ ರಾತ್ರಿ ಬಂದು ಇಡೀ ಕೆಲಸ ಕಾರ್ಯಗಳಿಗೆ ಇಲ್ಲಿ ಒಂದು ನಾವು ಭೋಜನಾಲಯವನ್ನು ಮಾಡಿದೆವು. ಅಲ್ಲಿ ಒಂದು ಅರ್ಚಕರಿಗೆ ಒಂದು ಭೋಜನಾಲಯ, ಅಲ್ಲಿ ಒಂದು ಅಡುಗೆ ಕೋಣೆ, ಇಲ್ಲಿಯೊಂದು ಅಡುಗೆ ಕೋಣೆ, ಎಲ್ಲ ಕೆಲಸಗಳು ಅರ್ಧದಲ್ಲಿತ್ತು. ಎಲ್ಲ ಕೆಲಸಗಳಿಗೆ ರಾತ್ರಿ ಅವರು ಕಾಂಕ್ರೀಟ್ ಹಾಕೋದು, ಏನು ಧರ್ಮಾರ್ಥವಾಗಿ ಎಲ್ಲ ಕೆಲಸ ಸೇರಿ ಯುವಕರು ಬಂದು ಕಾಂಕ್ರೀಟನ್ನು ಹೊತ್ತು, ಹೊಯ್ಗೆಯನ್ನು ಹೊತ್ತು, ಜಲ್ಲಿಯನ್ನು ಹೊತ್ತು, ಹೊಳೆಯಿಂದ ಹೊಳಿಗೆಯನ್ನು ತಂದು ಈ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಅದು ಕೂಡ ಒಂದು ಅನುಕೂಲ ಆಯಿತು ನಮಗೆ. ಅದರಿಂದ ಒಂದು ಸಾಮಾನ್ಯ 10 ಲಕ್ಷ ರೂಪಾಯಿ ಪ್ರಯೋಜನ ಆಗಿರ್ಬೋದು ಅಂತೇಳುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದರ ನಂತರದ ದಿನಗಳಲ್ಲಿ ನಾವು ಬ್ರಹ್ಮಕಲಶ ಮಾಡಬೇಕು. ನಾವು ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದೆವು. ಒಂದು 20 ಲಕ್ಷ ರೂಪಾಯಿ ನಮಗೆ ಮತ್ತೆ ಕೊರತೆ ಆಯಿತು. ಯಾಕಂತೇಳಿದರೆ ನಮ್ಮ ಅಂದಾಜು ಬಜೆಟ್ ಇದ್ದದ್ದು 48ರಿಂದ 50 ಲಕ್ಷ ನಮಗೆ ಊರಿನವರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಹೇಳಿದಂಥ ಭರವಸೆ, ನೀವು ಊರಿನಿಂದ ನಾವು ಪರ ಊರಿಗೆ ನಾವು ಸಂಗ್ರಹ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ, ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವು ಬೇರೆಯವರ ಹತ್ರ ಹಣವನ್ನು ಕೇಳುವ, ಈ ಊರಿನಲ್ಲೇ ನಾವು ಸಂಗ್ರಹ ಮಾಡಬೇಕೆಂಬ ಮಾತನ್ನು ಹೇಳಿದಾಗ ಎಲ್ಲರೂ ಒಪ್ಪಿ ಎಲ್ಲರೂ ಕೂಡ ಒಂದು 50 ಲಕ್ಷದವರೆಗೆ ಸಂಗ್ರಹವನ್ನು ಮಾಡಿ ಕೊಟ್ಟಿದ್ದರು. ಆವಾಗಲೇ ನಮಗೆ 70 ಲಕ್ಷದಿಂದ ಹೆಚ್ಚು ಖರ್ಚಾಗಿತ್ತು. ಒಂದು 20 ಲಕ್ಷದ ಹಣಕಾಸಿನ ಕೊರತೆಯನ್ನು ನಾವು ಎದುರಿಸಿದ್ದೆವು. ಅದರ ನಂತರ ವಾಪಸ್ ಕಳೆದ ವರ್ಷ ಲಾಕ್ಡೌನ್ ಆಯಿತು. ಇಲ್ಲಿ ಯಾವುದೇ ಭಕ್ತರಿಗೆ ಬರಲಿಕ್ಕೆ ಆಗಲಿಲ್ಲ. ಕಲ್ಯಾಣ ಮಂಟಪದಲ್ಲಿ ಮದುವೆಗಳು ನಡೆಯಲಿಲ್ಲ. ನಾವು ತಿಂಗಳಿನ ಏನು ದೇವಸ್ಥಾನದ ಖರ್ಚಿಗೆ ಉಂಟು ಅದು ನಮ್ಮ ಅಕೌಂಟಲ್ಲಿದ್ದ ಹಣವನ್ನು ತೆಗೆದುಕೊಡುವಂಥ ಸಂದರ್ಭ ಬಂತು. ಬ್ರಹ್ಮಕಲಶ ಮಾಡಬೇಕೋ ಮಾಡಬೇಡವಾ ಅಂತ ಹೇಳುವ ಒಂದು ಜಿಜ್ಞಾಸೆಯಲ್ಲಿದ್ದಾಗ ನಾವು ಪ್ರಬಲವಾಗಿ ಬ್ರಹ್ಮಕಲಶವನ್ನು ನಡೆಸಬೇಕೆಂಬ ಒಂದು ಹಠದಲ್ಲಿ ನಿಂತು ಸೀತಾರಾಮರಾಯವರು ನಾವೆಲ್ಲ ಸೇರಿ ಊರಿನ ಎಲ್ಲ ಭಕ್ತರಿಗಳನ್ನು ತೆರಳು ಈ ವರ್ಷ ಬ್ರಹ್ಮಕಲಶ ಮಾಡಲೇಬೇಕು, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಗ್ರಾಮದಿಂದ ಏನು ಸಂಗ್ರಹ ಮಾಡಿದ್ದೇವೆ ಅದನ್ನು ಸಂಗ್ರಹ ಮಾಡಿ ಆಗಿದೆ. ಇನ್ನು ಪರವೂರಿನಲ್ಲಿ ನೀವು ಹೋಗಿ ಆದಷ್ಟು ಹಣವನ್ನು ಸಂಗ್ರಹ ಮಾಡಬೇಕೆಂದೇಳಿ 12 ಸಮಿತಿಗಳನ್ನು ನಾವು ರಚಿಸಿ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ನೆರೆಕರೆ ಎಲ್ಲ ಗ್ರಾಮದಲ್ಲಿ ಹೋಗಿ ಅವರ ಆಮಂತ್ರಣವನ್ನು ಕೊಟ್ಟು ಕಲಶವನ್ನು ಕೊಟ್ಟು ಆದಷ್ಟು ಹಣವನ್ನು ಸಂಗ್ರಹ ಮಾಡಿ ನಮಗೆ ಏನು ಕೆಲಸ ಕಾರ್ಯಗಳು ಬಾಕಿ ಇದ್ದೇವೆ ಆ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡಿ ಇವತ್ತು ನಾವು ಈ ಬ್ರಹ್ಮಕಲಶೋತ್ಸವಕ್ಕೆ ಮುಟ್ಟಿದ್ದೇವೆ ಅಂತ ಹೇಳಿದರೆ ಅದು ನಮಗೆ ಬಹಳ ಸಂತೋಷ ಆಗ್ತಿದೆ. ನಿನ್ನೆ ಸ್ವಾಮೀಜಿಗಳು ಮತ್ತು ಕೆಲವರು ವೇದಿಕೆಯಲ್ಲಿದ್ದಂಥ ಅತಿಥಿಗಳು ಹೇಳ್ತಾ ಇದ್ರು, ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಿದ್ದರೆ ಅದು ನಮ್ಮ ಇಚ್ಛೆ ಅಂತ ನಡೆಯುವುದಿಲ್ಲ, ಅದು ದೇವರ ಇಚ್ಛೆ ಅಂತೇಳಿ. ದೇವರ ಇಚ್ಛೆ ಹೇಗೆ ಇತ್ತು ಹಾಗೆ ಇದು ಇವತ್ತು ನಡೀತಿದೆ. ದೇವರ ಸಂಕಲ್ಪ ನಾಳೆ ಬ್ರಹ್ಮಕಲಶ ಆಗಬೇಕಂತೇಳಿ ಇತ್ತು, ಅದು ಆಗ್ತಾ ಇದೆ. ದೇವರ ಸೇವೆ ಮಾಡುವಂಥ ಒಂದು ಯೋಗ ಭಾಗ್ಯ ನಮಗೆ ಬಂದಿದೆ, ಅದು ನಮ್ಮ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಗ್ರಾಮದ ಎಲ್ಲ ಏನು ಅವತ್ತು 2002ನೇ ಇಸ್ವಿಯಲ್ಲಿ ಬ್ರಹ್ಮಕಲಶ ಮಾಡುವಂಥ ನಮ್ಮ ಹಿರಿಯರು ಇವತ್ತು ಪ್ರಾಯಸ್ಥರಾಗಿದ್ದಾರೆ, ಕೆಲವರು ನಮ್ಮೊಟ್ಟಿಗೆ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಯುವಕರಿಗೆ ಒಂದು ಯೋಗ ಬಂದಿದೆ. ಇನ್ನು 12 ವರ್ಷದ ನಂತರ, ಈಗ 20 ವರ್ಷ ಆಗಿದೆ, ಇನ್ನು 12 ವರ್ಷದ ನಂತರ ಬ್ರಹ್ಮಕಲಶ ಮಾಡುವಂಥ ಯೋಜನೆ, ಈ ಎಲ್ಲ ಕಾರ್ಯಕ್ರಮಗಳಿಗೆ ದೇವರ ಅನುಗ್ರಹದಿಂದ ನಮ್ಮೆಲ್ಲರಿಗೆ ಈ ಒಂದು ಅವಕಾಶ ಒದಗಿ ಬಂದಿದೆ ಅಂತೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮೆಲ್ಲ ಊರಿನ ಒಂದು ಜನತೆಯ ಒಂದು ಒಗ್ಗಟ್ಟಿನಿಂದ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಯಾರು ನಮಗೆ ಅವತ್ತಿಂದ ಇವತ್ತಿನವರೆಗೆ ನಾವು ಗೌರವಿಸಿದೆವು ನಮ್ಮ ತಂತ್ರಿಗಳನ್ನು, ಬ್ರಹ್ಮಶ್ರೀ ಕೆಮಿಂಜ ನಾಗೇಶ ತಂತ್ರಿಗಳನ್ನು. ಅವತ್ತಿಂದ ಇವತ್ತಿನವರೆಗೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲಿಯೂ ಚ್ಯುತಿ ಬರದ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಿದ್ದೇವೆ. ಅದೇ ರೀತಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿಷ್ಯವರು, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಿಗಳು, ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅರ್ಚಕರು,
ನಮ್ಮ ದೇವಸ್ಥಾನಕ್ಕೆ ಕಳೆದ ಅವಧಿಯಲ್ಲಿ ಬ್ರಹ್ಮಕಲಶ ಮಾಡಿದ ಅದೇ ಅಧ್ಯಕ್ಷರು ಈ ಅವಧಿಗೆ ಕೂಡ ಅಧ್ಯಕ್ಷರು. ಆವಾಗ ಯಾರೆಲ್ಲ ನಮ್ಮ ಸಮಿತಿಯಲ್ಲಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಆಡಳಿತ ಸಮಿತಿಯಲ್ಲಿದ್ದಾರೆ. ಇದೆಲ್ಲ ಒಂದು ಯೋಗಾನುಯೋಗ. ಇಂತಹ ಒಂದು ಗ್ರಾಮ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಈಗಾಗಲೇ ಹೇಳಿದರು, ಎಲ್ಲಿಯಾದರೂ ಒಂದು ರಾಜಕೀಯವನ್ನು ತಂದು ಅವನನ್ನು ಬದಲಾವಣೆ ಮಾಡಬೇಕು, ಇನ್ನೊಂದು ವಿಚಾರ ಮಾಡಬೇಕು, ಅದಿಲ್ಲ. ನಮ್ಮ ಗ್ರಾಮಸ್ಥರು ಅದರಲ್ಲಿ ದೇವರಿಗೆ ಸಮಾನವಾದಂಥ ವ್ಯಕ್ತಿಗಳಂತೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಅನೇಕ ಒತ್ತಡಗಳು ಬಂದಂತಹ ಸಂದರ್ಭದಲ್ಲಿ ನನ್ನ ಪರವಾಗಿ ನಿಂತು ನನಗೆ ಸಹಕಾರವನ್ನು ನೀಡಿದರಿಂದ ಈ ಕಾರ್ಯಕ್ರಮ ಆಗಿದೆ ಅಂತೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 2002ನೇ ಇಸವಿಯಲ್ಲಿ ಬ್ರಹ್ಮಕಲಶ ಮಾಡುವಂಥ ಸಂದರ್ಭದಲ್ಲಿ ಮಾಲಿಂಗೇಶ್ವರ ಶರ್ಮರು, ಹಿರಿಯರಾದ ಮಾಲಿಂಗೇಶ್ವರ ಶರ್ಮರು ಅಧ್ಯಕ್ಷರಾಗಿದ್ದರು. ಅವರು ಬ್ರಹ್ಮಕಲಶ ಬಹಳ ಕಷ್ಟದಲ್ಲಿ ಮಾಡಿ ಒಂದು 2-3 ವರ್ಷ ಕಳೆದ ನಂತರ ನಾನು ಇದರಿಂದ ಬಿಡ್ತೇನೆ, ನನಗೆ ಅಧ್ಯಕ್ಷ ಸ್ಥಾನ ಈಗ ಬೇಡ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೆ. ನಾವು ಕೆಲಸ ಮಾಡ್ತೇವೆ, ನೀವು ಇಷ್ಟು ಕಷ್ಟ ಬಂದು ಬ್ರಹ್ಮಕಲಶ ಮಾಡಿದ್ದೀರಿ, ಇನ್ನೂ ನೀವು ಮುಂದುವರಿಬೇಕಂತ ಹೇಳುವಾಗ 1-2 ವರ್ಷ ಮುಂದುವರೆದು ಮತ್ತೆ ಕಡಾಖಂಡಿತವಾಗಿ ನನಗೆ ಬೇಡ, ಬೇರೆ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಳಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಸಮಿತಿಯಲ್ಲಿ ಇದ್ದವರಿಗಿಂತ ಕಿರಿಯವ ಸವನೂರು ಸೀತಾರಾಮ್ ರೈ ಅವರು, ಮಾಲಿಂಗೇಶ್ವರ ಶರ್ಮರು, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು, ನನ್ನ ಗುರುಗಳಾದಂಥ ಮದನ ಪೂಜಾರಿ ಅವರು, ಶೂರಪ್ಪ ಗೌಡರು, ಇಂತಹ ಹಿರಿಯರು ಇದ್ದಂಥ ಸಮಿತಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದಾಗ ನಾನು ಬೇಡ, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು ಇದ್ದಾರೆ, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುವಂತ ಹೇಳುವ ಸಂದರ್ಭದಲ್ಲಿ ಅವರು ಕೂಡ ನೀವೇ ಸೂಕ್ತ, ನೀವೇ ಆಗಬೇಕು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತೇಳುವ ಎಲ್ಲ ಹಿರಿಯರ ಒಂದು ಅಭಿಪ್ರಾಯದೊಂದಿಗೆ ನಾನು ದೇವರ ಅನುಗ್ರಹದಿಂದ ಆ ಒಂದು ನನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾನು ಪ್ರಾಮಾಣಿಕವಾಗಿ ಅವರು ಏನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನನಗೊಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ, ಈ ಊರಿನವರು ಏನು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅವರ ವಿಶ್ವಾಸಕ್ಕೆ ದ್ರೋಹ ಮಾಡದ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇನೆ ಅಂತೇಳುವಂಥ ತೃಪ್ತಿ ನನಗಿದೆ ಅಂತೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನೆಯಿಂದ ಇವತ್ತಿನವರೆಗೆ ಈಗ ಬ್ರಹ್ಮಕಲಶ ನಾಳೆ ನಡೆಯುವುದಾದರೂ 1 ತಿಂಗಳಿನಿಂದ ನಿರಂತರವಾಗಿ ಇಲ್ಲಿ ಕೆಲಸ ಕಾರ್ಯಕ್ರಮ ನಡೀತಿದೆ. ರಾತ್ರಿ ಹಗಲು ಬೆಳಿಗ್ಗೆ ಶುರುವಾದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಕೆಲಸ ಕಾರ್ಯ ನಡೀತದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರ ಕೆಲಸವನ್ನೆಲ್ಲ ಮಾಡಿ ಇಲ್ಲಿಗೆ ಬಂದು ಕೆಲಸವನ್ನು ರಾತ್ರಿ ಕೆಲಸ ಮಾಡೋದು. ಬೆಳಿಗ್ಗೆ ವಿಶೇಷವಾಗಿ ರಮೇಶ್ ಮೇಸ್ತ್ರಿಯನ್ನು ನಾವು ಸನ್ಮಾನ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ, ರಮೇಶ ಹಗಲು ಟೈಮಲ್ಲಿ ಎಲ್ಲ ಮೇಸ್ತ್ರಿ ಕೆಲಸವನ್ನು ಹಗಲು ಟೈಮಲ್ಲಿ ಮಾಡೋದು, ರಾತ್ರಿ ನಮ್ಮೊಟ್ಟಿಗೆ ಶ್ರಮದನೊಟ್ಟಿಗೆ ಕೆಲಸ ಮಾಡೋದು. ಅದಕ್ಕೆ ಪೂರಕವಾಗಿ ಹೆಂಗಸರು ಕೂಡ ಪುಷ್ಪಲತರವರು ಮತ್ತು ಅವರ ಗಂಡ ಇದ್ದಾರೆ ಪದ್ಮಯ್ಯಗೌಡರವರು, ಅವರು ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ರಾತ್ರಿ ಬಂದು ಇಲ್ಲಿ ಶ್ರಮದಾನ ಮಾಡುವವರೆಗೆ ಊಟೋಪಚಾರದ ವ್ಯವಸ್ಥೆ, ಅವರು 6 ಗಂಟೆವರೆಗೆ ಅವರು ಹೋಟೆಲನ್ನು ಆವಾಗ ಹೋಟೆಲ್ ಬಂದಿತ್ತು, ಇಲ್ಲೇ ಇದ್ದು ಊಟೋಪಚಾರದ ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ಅವರು ಹೋಟೆಲನ್ನು ಬಂದ್ ಮಾಡುವುದು, 6 ಗಂಟೆಗೆ ಇಲ್ಲಿ ಬರುವುದು, ರಾತ್ರಿನ ಚಹಾ ತಿಂಡಿ ಮಾಡುವುದು, ಶ್ರಮದಾನದವರಿಗೆ ಕೊಡುವುದು. ಈ ರೀತಿಯ ಒಂದು ಒಮ್ಮತದ ಕೆಲಸ ಕಾರ್ಯಗಳಿಂದಾಗಿ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ. ವೆಂಕಟೇಶ ಭಟ್ರನ್ನು ನನಗೆ ಅವರ ಹೆಸರನ್ನು ಸೂಚನೆ ಮಾಡಲಿಕ್ಕೆ ದೇವರ ಒಂದು ಪ್ರೇರೇಪಣೆ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ವೇಳೆ ನನ್ನೊಟ್ಟಿಗೆ ವೆಂಕಟೇಶ ಭಟ್ರು ಅಂತ ಒಬ್ಬ ವ್ಯಕ್ತಿ ಇಲ್ಲದಿದ್ದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತದೆ ಇಲ್ಲುವಂಥ ಒಂದು ಸಂಶಯ ನನಗೆ ಬರ್ತದೆ. ಯಾಕಂತೇಳಿದರೆ 2020ನೇ ಇಸವಿಯಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಾನು ಮತ್ತು ಅವರು ಇಬ್ಬರು, ಬಾಕಿ ಎಲ್ಲ ಯುವಕರು ಕೆಲಸ ಮಾಡಿಕೊಂಡಿದ್ದರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಕೂತುಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ. ಸಂಬಳವನ್ನು ನಾವು ಎಲ್ಲಾದರೂ ಮೊಬೈಲ್ನ ಟಾರ್ಚ್ ಹಿಡಿದು, ಅವರು ಟಾರ್ಚ್ ಹಿಡಿಯೋದು, ಇಲ್ಲದ್ರೆ ನಾನು ಟಾರ್ಚ್ ಹಿಡಿದು ಸಂಬಳ ಲೆಕ್ಕ ಮಾಡಿ ಕೆಲಸವರಿಗೆ ಕೊಡುವುದು. ಇಲ್ಲಿ ಕೊಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ಅವರೊಂದೊಮ್ಮೆ ಅವರ ಆರೋಗ್ಯ ಕೂಡ ಕೆಟ್ಟು ಹೋಗಿತ್ತು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವತ್ತಿಂದ ಇವತ್ತಿನವರೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ದುಡಿದಂತಹ ವೆಂಕಟೇಶ್ ಭಟ್ರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಂದರ್ಭದಲ್ಲಿ ಸಲ್ಲಿಕೆ ಇಚ್ಛೆ ಪಡ್ತೇನೆ. ಅದೇ ಶ್ರೀ ನಾಗೇಶ್ ಕೆಡೆಂಜಿ, ಈಗಾಗಲೇ ನಾನು ಮತ್ತು ಸೀತಾರಾಮ್ ರೈ ಅವರು ಅಣ್ಯಾಡಿಯಲ್ಲಿ ಅವರೆಲ್ಲ ಅಣ್ಯಾಡಿ ಕುಟುಂಬಸ್ಥರೊಂದು ಸೇರಿ ಒಂದು ನಮ್ಮ ಅದು ದೇವರ ಪ್ರೇರೇಪಣೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತೇಳಿದ್ರೆ ಗ್ರಾಮ ದೈವದ ಒಂದು ಪ್ರತಿಷ್ಠೆ, ಅದರ ಒಂದು ಬ್ರಹ್ಮಕಲಶ ಇಲ್ಲಿಯ ದೇವರ ಬ್ರಹ್ಮಕಲಶಕ್ಕೆ ಮೊದಲು ಆಗುವಂತಹ ಒಂದು ಏನೋ ಒಂದು ದೇವರ ಸಂಕಲ್ಪ ಇತ್ತು. ಅದಕ್ಕೆ ನಾವು ಭಾವಿಸಲೇ ಇಲ್ಲ. ನನ್ನನ್ನು ಮತ್ತು ಸೀತಾರಾಮಯ್ಯವರನ್ನು ಅವರು ಬರಮಾಡಿಕೊಂಡು ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ ನನ್ನನ್ನು ಅಧ್ಯಕ್ಷನನ್ನು ಮಾಡಿ ಕೇವಲ 1 ತಿಂಗಳಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅದಕ್ಕೆ ಕೂಡ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಉತ್ತಮವಾದ ಬ್ರಹ್ಮಕಲಶೋತ್ಸವವನ್ನು ನಡೆಸಿ ಅದರ ನಂತರ ನಿರಂತರವಾಗಿ ನನ್ನೊಟ್ಟಿಗೆ ಬರಬೇಕಂತ ಹೇಳುವಾಗ ಬ್ರಹ್ಮಕಲಶದ ಉಪಾಧ್ಯಕ್ಷನಾಗಿ ಎಲ್ಲ ಹಂತದಲ್ಲಿ ಒಂದು ಫೋನಿನಲ್ಲಿ ಒಂದು ಮಾತನ್ನು ಹೇಳಿದರೆ ಹೋಗಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದು ಅಂತಹ ಅನೇಕ ಯುವಕರಿದ್ದಾರೆ. ಇನ್ನು ಲೋಹಿತಾಕ್ಷ ಕಡಿಂಜಿಘಟ್ಟ ಯುವಕ, ಈ ಬೆಳಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ, ಚಿಕ್ಕ ಪ್ರಾಯದ ಹುಡುಗ,
ಆದರೆ ಅಧ್ಯಕ್ಷನೆಂಬ ಹಾಮಿಲ್ಲದೆ ಎಲ್ಲ ಯುವಕರನ್ನು ಸೇರಿಸಿಕೊಂಡು ದ್ವೈತ ಎಲ್ಲಿದ್ದಾನೆ ಅಂತೇಳಿ ಫೋನ್ ಮಾಡಿದರೆ ಅವೆಲ್ಲಾದರೂ ಯುವಕರ ಮಧ್ಯದಲ್ಲಿ ಅನ್ನ ಬಡಿಸುವ ಕಾರ್ಯದಲ್ಲಿ ಮತ್ತೊಂದಲ್ಲಿ ಏನಾದರೂ ಒಂದು ಕೆಲಸ ಮಾಡೋ ಕಾರ್ಯದಲ್ಲಿ ನಿರಂತರವಾಗಿ ಕೆಲಸ ಮಾಡಿಕೊಂಡಿರ್ತಾನೆ. ಅದೇ ರೀತಿ ಮಹಿಳೆಯರು ಇವತ್ತು ಮೊನ್ನೆ ನಾನು ಸಭೆಯನ್ನೊಂದು ಕರೆದು ಬ್ರಹ್ಮಕಲಶೋತ್ಸವದ ಮುಂಚಿನ ದಿವಸ ನೀವು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅಂತೇಳಿ ಯುವಕರನ್ನೆಲ್ಲ ಕರೆದು ಸೇರಿಸಿದಾಗ 2 ತಂಡ ಮಾಡಿದಾಗ ಒಂದೊಂದು ತಂಡದಲ್ಲಿ 150 ಮಂದಿ ಯುವಕರು ಮತ್ತು ಮಹಿಳೆಯರು ಇವತ್ತು ಅವರು ಪ್ರತಿ ದಿವಸ 3 ಗಂಟೆ ಮಧ್ಯಾಹ್ನದಿಂದ ನಾಳೆ 3 ಗಂಟೆ ಮಧ್ಯಾಹ್ನದವರೆಗೆ ಒಂದು ತಂಡಕ್ಕೆ ಜವಾಬ್ದಾರಿ ಕೊಟ್ಟರೆ ನಾಳೆ 3 ಗಂಟೆಯಿಂದ ನಾಡಿದ್ದು 3 ಗಂಟೆವರೆಗೆ ಇನ್ನೊಂದು ತಂಡಕ್ಕೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಆ ಜವಾಬ್ದಾರಿಯನ್ನು ಎಲ್ಲ ಊಟ ಬಡಿಸಿ ಸ್ವಚ್ಛತೆಯನ್ನು ಮಾಡಿ ಪಾತ್ರೆ ತೊಳೆದು ರಾತ್ರಿ 2 ಗಂಟೆ 2:30 ಗಂಟೆಗೆ ಹೋಗಿ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬಂದು ಎಲ್ಲ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಅಂತೇಳಿದರೆ ಚಿಕ್ಕ ಕಾರ್ಯಕ್ರಮ ಅಲ್ಲ. ಈಗ 3 ಗಂಟೆಗೆ ಎಲ್ಲ ಒಂದು ಏನು ಈ ವಟಾರಕ್ಕೆ ಸೆಗಣಿಯನ್ನು ಸಾರಿಸಿದ್ದಾರೆ ಮಹಿಳೆಯರು. ಈಗ ನಾಳೆ ಕೂಡ ಸೆಗಣಿ ಸಾರಿಸಲಿಕ್ಕಿದೆ, ನಾಳೆ ಸಂಜೆ ಸೆಗಣಿ ಸಾರಿಸಲಿಕ್ಕಿದೆ. ಈ ಕೆಲಸವನ್ನು ನಾನು ಹೇಳಿ ಮಾಡುವುದಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಬಂದು ಎಲ್ಲ ಕೆಲಸಗಳನ್ನು ಮಾಡಿದ್ದರಿಂದ ಈಗ ನಾವು ಯಶಸ್ವಿಯಾಗಿ ಈ ಬ್ರಹ್ಮಕಲಶೋತ್ಸವ ನಡೆಸಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇನ್ನೂ ಕೂಡ ನಮ್ಮ ಅನೇಕ ಯೋಜನೆಗಳಿದೆ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಈ ಒಂದು ಅಂಗಣ ಏನು ನಮ್ಮ ಇಲ್ಲಿ ಒಂದು 15,500 ಸ್ಕ್ವೇರ್ ಫೀಟ್ ಏನು ಮಾಡನ್ನು ಮಾಡಿ ನಾವು ಈಗ ಮಣ್ಣಿನ ನೆಲ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಕಲ್ಲನ್ನು ಹಾಸುವಂತಹ ಕೆಲಸವನ್ನು ಮಾಡಬೇಕಂತ ಒಂದು ಇರಾದೆ ನಮ್ಮದಿದೆ. ಅದಕ್ಕೆ ಒಂದು 25 ಲಕ್ಷದ ಒಂದು ಬಜೆಟನ್ನು ಕೂಡ ಮಾಡಿದ್ದೇವೆ. ನಾವು ನಮ್ಮ ಎಲ್ಲ ಸಾಲ ತೀರಿ ಬ್ರಹ್ಮಕಲಶೋತ್ಸವ ಉತ್ತಮ ಆದ ಮೇಲೆ ನಾವು ಅದಕ್ಕೆ ಕೂಡ ಸೀತಾರಾಮಯ್ಯ ಹತ್ರ ಮಾತಾಡಿದ್ದೇನೆ. ಅವರು ನಮ್ಮ ಮುಂದಿನ ಯೋಜನೆ ಅದು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಕೂಡ ನಿಮ್ಮದೆಲ್ಲರ ಸಹಕಾರ ಬೇಕಂತೇಳಿ ಯಾಚಿಸಿಕೊಂಡು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಹಕರಿಸಿದ ನಿಮಗೆಲ್ಲರಿಗೂ ದೇವರ ಅನುಗ್ರಹ ಸಂಪೂರ್ಣ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ಯಾವತ್ತೂ ದೇವಸ್ಥಾನದ ಈ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಹಿರಿಯರ ಆಶೀರ್ವಾದ ಕಿರಿಯರ ಸಹಕಾರವನ್ನು ಅಪೇಕ್ಷಿಸಿಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯ ಮೆರುಗನ್ನು ನೀಡಿದಂತಹ ಸತೀಶ್ ಕುಮಾರ್ ಕಿಡಂಜಿ ವಂದನೆಗಳು ನಿಮಗೆ. ಸೇರಿರುವಂತಹ ಭಗವದ್ಭಕ್ತರು ಒಂದು ಸೂಚನೆಯನ್ನು ಗಮನಿಸಿ. ಮಳೆಯ ಕಾರಣದಿಂದಾಗಿ ಶಾಮಿಯಾನದ ಕಬ್ಬಿಣದ ಕಂಬಗಳು ಶಾಕು ಹೊಡಿತಾ ಇವೆ ಅನ್ನೋ ಸೂಚನೆ ಬಂದಿದೆ. ದಯವಿಟ್ಟು ಯಾರು ಕೂಡ ಶಾಮಿಯಾನದ ಕಬ್ಬಿಣದ ಕಂಬಗಳನ್ನು ಮುಟ್ಟುವಂತಹ ಕೆಲಸವನ್ನ ಮಾಡಬೇಡಿ. ಮಕ್ಕಳ ಬಗ್ಗೆಯೂ ಜಾಗೃತಿ ವಹಿಸಿ ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸ್ಮರಣಿಕೆಗಾಗಿ ವೇದಿಕೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಧಾರ್ಮಿಕ ಉಪನ್ಯಾಸವನ್ನು ಮಾಡಿದಂತಹ ವಿದ್ವಾನ್ ವೇದಮೂರ್ತಿ ಕೇಶವ ಭಟ್ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಸವನೂರು ಸೀತಾರಾಮರೈಗಳು ಸವಿ ನೆನಪಿನ ಕಿರು ಸ್ಮರಣಿಕೆಯನ್ನು ನೀಡಬೇಕು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಇಡ್ಯಡ್ಕ ಮೋಹನ್ ಗೌಡ ಇವರಿಗೆ ಈ ಕಾರ್ಯಕ್ರಮದ ಸಲುವಾಗಿನ ಸವಿ ನೆನಪಿನ ಕಿರು ಸ್ಮರಣಿಕೆ. ಎಪಿಎಂಸಿಯ ಅಧ್ಯಕ್ಷರು ದಿನೇಶ್ ಮೆದು ಇವರಿಗೂ ಕೂಡ ಈ ಕಾರ್ಯಕ್ರಮದ ಸಲುವಾಗಿನ ಸವಿ ನೆನಪಿನ ಕಿರು ಸ್ಮರಣಿಕೆಯನ್ನು ನೀಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧಾರ್ಮಿಕ ಸಭೆಯ ಈ ಸಮಯ ನಡೆದಿರುವುದು ಸ್ವಚಿಂತನೆಗಳ ವಿನಿಮಯ. ಸಹಕರಿಸಿದವರೆಲ್ಲರ ಸಂವೇದನೆ ಸಲ್ಲಿಸಬೇಕಿದೆ. ಕೃತಜ್ಞತಾ ಸಮರ್ಪಣೆ. ವೇದಿಕೆ ವೆಂಕಟೇಶ್ ಭಟ್ ಇವರಿಗೆ. ಮುಂದಿನ ಕಾರ್ಯಕ್ರಮಗಳಿಗೆ ಧೈರ್ಯ ತುಂಬಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಹಾಗೆ ನಾಗೇಶ ತಂತ್ರಿಗಳು ಒಂದು ಬ್ರಹ್ಮಕಲಶ ಅಂತ ಹೇಳಿದರೆ ಅದು ಎಷ್ಟು ಚೆನ್ನಾಗಿ ನಡೆದಿದೆ ಅಂತ ಹೇಳಿದರೆ
ಅದು ಕಾರ್ಯಕರ್ತರ ಮೇಲೆ ಅವಲಂಬಿತವಾಗಿದೆ, ಸಮಿತಿಗಳ ಮೇಲೆ ಅವಲಂಬಿತವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ವೈದಿಕ ವಿಚಾರಗಳು ತಂತ್ರಿಗಳ ಮೇಲೆ ಅವಲಂಬಿತವಾಗಿದೆ. ಯಾವುದೇ ವೈದಿಕ ಕಾರ್ಯಕ್ರಮಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ತಂತ್ರಿಗಳು ನಮಗೆ ಮಾರ್ಗದರ್ಶನ ನೀಡಿ ನಾವು ಅನುಷ್ಠಾನಗೊಳಿಸಿದಾಗ ಬ್ರಹ್ಮಕಲಶೋತ್ಸವವು ಸುಸೂತ್ರವಾಗಿ ನಡೀತದೆ. ಅಂತ ನಾಗೇಶ ತಂತ್ರಿಗಳನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಅವರಿಗೆ ಕೂಡ ಸನ್ಮಾನ ಸ್ವೀಕರಿಸಿದ ನಿಮಗೂ ಕೂಡ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೇಶವ ಭಟ್ ಕೇಕಣಜೆ ಬ್ರಹ್ಮಕಲಶೋತ್ಸವ ಯಾಕೆ ನಡೆಸಬೇಕು ಎನ್ನುವುದರ ಬಗ್ಗೆ ದೇವರು, ಚಿಂತನೆ ಇತ್ಯಾದಿ ವಿಚಾರಗಳ ಬಗ್ಗೆ ವಿವರವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೋಹನಗೌಡ ಇಡ್ಯಾಡ್ಕ, ಪ್ರಾಯಶಃ ಈ ಹತ್ತೂರಿನ ಜನರಿಗೆ ಮೋಹನಗೌಡರ ಹೆಸರು ಗೊತ್ತಿಲ್ಲದೆ ಇರಲಿಕ್ಕಿಲ್ಲ. ಅದೊಂದು 86ನೇ ಇಸವಿ ನನ್ನ ನೆನಪು. ಅಂದಿನಿಂದ ಎಲ್ಲಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗ್ತದೆ ಅಲ್ಲಿ ಮೋಹನಗೌಡರು ಇರ್ತಾರೆ. ಕಾರಣ ಇಷ್ಟೇ, ಕಪಿಲೇಶ್ವರ ದೇವಸ್ಥಾನವನ್ನು ಅವರು ಅಜೀರ್ಣಾವಸ್ಥೆಯಲ್ಲಿದ್ದ ಕಪಿಲೇಶ್ವರ ದೇವಸ್ಥಾನವನ್ನು ಎದ್ದು ನಿಲ್ಲಿಸಿ ಬ್ರಹ್ಮಕಲಶೋತ್ಸವ ಮಾಡಿಸಬೇಕಾದಂತಹ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ದರು. ಹಾಗಾಗಿ ಪ್ರತಿ ದೇವಸ್ಥಾನಗಳ ಬ್ರಹ್ಮಕಲಶ ಯಾವ ರೀತಿ ನಡೀತದೆ, ಅಲ್ಲಿ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಅಂತ ಹೇಳೋದನ್ನು ನೋಡ್ತಾ ಇದ್ದರು. ಆ ಮೂಲಕ ಚಾರ್ವಕ್ಕ ಗ್ರಾಮದ ಕಪಿಲೇಶ್ವರ ದೇವಸ್ಥಾನವನ್ನು ಪ್ರಾರಂಭಿಸಿದರು. ಅದನ್ನು ಅಭಿವೃದ್ಧಿಪಡಿಸಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದ ಕೀರ್ತಿ ಕೂಡ ಮೋಹನಗೌಡರಿಗಿದೆ. ಅವರು ಈಗಲೂ ಕೂಡ ಯಾವುದೇ ದೇವಸ್ಥಾನದ ಬ್ರಹ್ಮಕಲಶ ಇರಲಿ, ಅವರ ಆತ್ಮೀಯರ ಸಂಘಟನೆಯಲ್ಲಿದ್ದರೆ ಕೆಲವು ಅತೀ ಅಗತ್ಯದ ಮಾಹಿತಿಗಳನ್ನು ಕೂಡ ಕೊಟ್ಟು ತಮ್ಮಿಂದಾದ ಸೇವೆಯನ್ನು ಯಾವತ್ತೂ ಕೊಡ್ತಾ ಇದ್ದಾರೆ. ಮೋಹನಗೌಡರ ನಿಮ್ಮ ಸೇವೆ ಇನ್ನೂ ಕೂಡ ಬೇಕು, ನಮಗೆ ನೀವು ನಮ್ಮೊಂದಿಗೆ ಇರ್ತೀನಿ ಅಂತ ಹೇಳುವ ಭಾವನೆಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಕಾರ್ಕಳದವರು ಸುಧಾಕರ ಶೆಟ್ಟಿ ಅಂತೇಳಿ ನಮ್ಮ ರಾಮಚಂದ್ರರು ಕರೆತಂದದ್ದು ಒಳ್ಳೆಯದೇ. ಇನ್ನೊಂದು ಜಿಲ್ಲೆಯ, ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಗಳು ಹರಿದಾಡಿದರೆ ಆ ಊರಿನ ವೈಶಿಷ್ಟ್ಯ ಇನ್ನೊಂದು ಕಡೆಯವರಿಗೆ ಗೊತ್ತಾಗ್ತದೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೀತಾರಾಮರೈ ಸವಣೂರು ಅವರ ಬಗ್ಗೆ ಹೇಳಬೇಕಾಗಿಯೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಬ್ರಹ್ಮಕಲಶ ಕಾರ್ಯಕ್ರಮ ಇರಲಿ, ಒಂದು ಅಧ್ಯಕ್ಷರಾಗಿರ್ತಾರೆ, ಇಲ್ಲದ್ರೆ ಅತಿಥಿಗಳಾಗಿರ್ತಾರೆ, ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಒಂದು 75ರ ಹರೆಯದಲ್ಲಿ ಕೂಡ ನಮ್ಮೊಂದಿಗೆ ಹಗಲು ರಾತ್ರಿ ಇದನ್ನು ವಿಚಾರಿಸಿಕೊಂಡು, ಇಲ್ಲಿಯ ಊಟೋಪಚಾರದ ಬಗ್ಗೆ ವಿಚಾರಿಸಿಕೊಂಡು ಬಹಳಷ್ಟು ಕಾಳಜಿ. ನನಗೆ ಒಂದು 30 ವರ್ಷಗಳ ಒಡನಾಟ ಇದೆ. ಒಂದು ಕಂಬ ಕೂಡ ಎಲ್ಲಿ ಹಾಕುವುದು ಅಂತ ಹೇಳಿದರೆ ಅವರೇ ನೋಡಿ ನಿರ್ಧರಿಸ್ತಾರೆ. ಅಷ್ಟು ಕೂಡ ಕರಾರುವಕ್ಕಾದಂಥ ಕೆಲಸಗಳು ಅವರಿಂದ ನಿರೀಕ್ಷೆ ಮಾಡ್ತಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲೇ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ದೇವಸ್ಥಾನದ ಅನುವಂಶೀಯ ಮುಕ್ತೇಸರರಾದ ನನ್ನ ಮಿತ್ರರಾದಂತಹ ಪ್ರವೀಣ್ ಕೆಡೆಂಜಿಯವರು, ನಗರಿ ಹರೀಶ್ ಆಚಾರ್ಯವರು, ಇವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬೆಳಗಿನ ಹೊತ್ತಿಗೆ ಆಗಮಿಸಿದಂಥ ಮಾನ್ಯ ಸಚಿವರಾದಂತಹ ಶೋಭಾ ಕರಂದ್ಲಾಜೆ, ರೇಣುಕಾ ಪ್ರಸಾದ್ KV, ಒಕ್ಕಲಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಇದರ ಅಧ್ಯಕ್ಷರುಗಳು, ಸದಸ್ಯರುಗಳಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಇಷ್ಟೇ ಇದ್ದರೆ ಬ್ರಹ್ಮಕಲಶ ಆಗುವುದಿಲ್ಲ. ಬ್ರಹ್ಮಕಲಶ ಆಗಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸ್ವಯಂ ಸೇವಕರು ಬೇಕಾಗ್ತದೆ. ಈ ಸಂದರ್ಭದಲ್ಲಿ ರಾತ್ರಿ 1 ಗಂಟೆ 2 ಗಂಟೆಯವರೆಗೆ ಕಾಂಕ್ರೀಟಿನ ಕಾಮಗಾರಿ ನಡೆದಾಗ 100-150 ಮಂದಿ ಗಂಡಸರು ಮತ್ತು ಹೆಂಗಸರು ಶ್ರಮದಾನ ಮಾಡಿದ್ದೀರಿ. ಈ ದೇವಸ್ಥಾನ ಆಡಳಿತ ಸಮಿತಿಯದ್ದಲ್ಲ, ಬ್ರಹ್ಮಕಲಶೋತ್ಸವ ಸಮಿತಿಯದ್ದಲ್ಲ, ನಿಮ್ಮದ್ದು. ನಿಮಗಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮಗೆ 20 ಲಕ್ಷದ ಸಾಲದ ಹೊರೆ ಇತ್ತು. ಇದನ್ನು ಹೇಗಾದರೂ ಹೊರಗೆ ಬರಬೇಕನ್ನುವ ನಿಟ್ಟಿನಲ್ಲಿ ಕಳೆದ ಆಮಂತ್ರಣ ಪತ್ರ ಯಾವಾಗ ಪ್ರಿಂಟಾಗಿ ಬಿಡುಗಡೆ ಆಯಿತೋ ಆ ದಿನದಿಂದ ಮೊದಲುಗೊಂಡು ಬ್ರಹ್ಮಕಲಶದ ದಿವಸದವರೆಗೆ ಕೂಡ ನಮ್ಮ ಶೂರಪ್ಪ ಗೌಡರು ಬ್ರಹ್ಮಕಲಶದ ದಿವಸ ಕೂಡ ಮಧ್ಯಾಹ್ನವರೆಗೆ ಕಲೆಕ್ಷನ್ಗೆ ಹೋಗಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 11 ಗಂಟೆಗೆ ಮನೆ ಸೇರುತ್ತಿದ್ದವರು ಉಂಟು. ಆಮಂತ್ರಣ ನಮ್ಮ ಉದ್ದೇಶ ಒಂದು ಹಣ ಸಂಗ್ರಹವಾದರೆ ಇನ್ನೊಂದು ಹಿಂದಿನ ಬಾರಿ ನಾವು ಹಣ ಸಂಗ್ರಹಿಸಿದವರಿಗೆ ಆಮಂತ್ರಣ ಪತ್ರವನ್ನು ತಲುಪಿಸುವುದು ಕೂಡ ಆಗಿತ್ತು. ದುಡ್ಡು ದೆತ್ತೊಂದು ಪೋಯಿರು ಬ್ರಹ್ಮಕಲಶಾನಕ ಸುದ್ದಿ ಇದ್ದೆ ಅಂತೇಳಿ ಆಗಬಾರದು ಅಂತ ಹೇಳುವ ದೃಷ್ಟಿಯಿಂದ ಪ್ರತಿ ಮನೆಗೂ ಭೇಟಿ ಕೊಟ್ಟು ಆಮಂತ್ರಣವನ್ನು ವಿತರಿಸಿ ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿವಿಧ ಸಮಿತಿಗಳು ಮತ್ತು ಅದರ ನಾಯಕತ್ವವನ್ನು ವಹಿಸಿಕೊಂಡಂತಹ ಸನ್ಮಿತ್ರರಿಗೆ, ಸಂಚಾಲಕರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬೆಳ್ಳಂಬೆಳಗ್ಗೆ ಇಡೀ ವಟಾರವನ್ನು ಮಹಿಳೆಯರು ಮತ್ತು ಕೆಲವು ಪುರುಷರು ಸೇರಿಕೊಂಡು 150 ಜನರ ಸಮಿತಿ 150 ಜನರ ಸ್ವಯಂ ಸೇವಕರ ಟೀಮು ಗುಡಿಸಿ ಸ್ವಚ್ಛ ಮಾಡ್ತಿದ್ದು. ನಾನು ಬರುವಾಗ ಪ್ರತಿ ದಿವಸ ಸ್ವಚ್ಛ ಮಾಡ್ತಿದ್ದರು. ಹಾಗೆ ಇನ್ನೊಂದು ಸಮಸ್ಯೆ ಎದುರಾಯಿತು. ಸಾಮಾನ್ಯವಾಗಿ ಎಲ್ಲ ಕಡೆ ಈ ಹಳ್ಳಿ ಪ್ರದೇಶದಲ್ಲಿ ಇರ್ತಾರೆ, ಶೌಚಾಲಯಗಳಿದ್ದಾವೆ, ಇದನ್ನು ಸ್ವಚ್ಛ ಮಾಡುವವರು ಯಾರು? ನನಗೆ ಅದು ಕ್ಲೀನ್ ಮಾಡಬೇಕಂತ ಕಾಣ್ತದೆ, ನಾನು ಯಾರಲ್ಲಿ ಹೇಳಿ? ಇಂಥ ಸಮಸ್ಯೆಗೆ ನಾನು ಪುಷ್ಪಲತಾ ಮತ್ತು ಭವಾನಿ ಕಡಿಂಜಿಯವರಲ್ಲಿ ಹೇಳಿದೆ, 500 ಕ್ಲೀನ್ ಮಾಡ್ಬೋಣ ಅಂಡತ್ತ ಅಣ್ಣರ ಎಂಕ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳಿ ನಮ್ಮಲ್ಲಿ ಒಂದು 5-6 ಶೌಚಾಲಯಗಳು 3-4 ಬಾತ್ರೂಮ್ಗಳುಂಟು. ಫಿನಾಯಿಲ್ ಸೋಪ್ ಹಾಕಿ ಬಹಳ ಅಚ್ಚುಕಟ್ಟಾಗಿ ನವೀನ ರೀತಿಯ ಹೊಸ ಟಾಯ್ಲೆಟ್ಗಳಾಗಿ ಮಾಡಿಕೊಟ್ಟಿದ್ದಾರೆ ಅಕ್ಕಂದಿರಿಗೆ. ನಿಮಗೂ ಕೂಡ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹೊರೆಕಾಣಿಕೆಗೆ ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆಯವರಲ್ಲಿ ಮನವಿ ಮಾಡಿದ್ದೆವು. ಪ್ರಾಯಶಃ ಆ ದಿವಸ 5ನೇ ತಾರೀಕಿನ ದಿವಸ ನಮ್ಮ ನಿರೀಕ್ಷೆಗೂ ಮೀರಿದಂತಹ ಹೊರೆಕಾಣಿಕೆಯಲ್ಲಿ ಹರಿದು ಬಂದಿದೆ. ನೀಡಿದ ಎಲ್ಲ ಭಗವದ್ಭಕ್ತರಿಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಇದ್ದಾನೆ. ಹಾಗೆ ಅನ್ನದಾನದ ಕರ್ತರುಗಳಿಗೆ, ಭಜನಾ ತಂಡಗಳಿಗೆ, ಆರ್ಥಿಕ ಸಹಾಯವನ್ನು ನೀಡಿದಂತಹ ಸಹೃದಯ ಭಕ್ತ ಬಾಂಧವರಿಗೆ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಘಟನೆ ನಾನು ನಿಮ್ಮಲ್ಲಿ ಖಂಡಿತವಾಗಿ ಪ್ರಸ್ತಾವಿಸಬೇಕು. ಒಂದು ನಿಮಿಷ ದಯವಿಟ್ಟು ಕೇಳಿಸಿಕೊಳ್ಳಿ. ಭಗವದ್ಭಕ್ತರ ಪ್ರೇರಣೆ ಯಾವ ರೀತಿಯಲ್ಲಿ ನಮ್ಮ ಮುಂದೆ ಬರ್ತದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬ್ರಹ್ಮಕಲಶ ಪ್ರಾರಂಭವಾಗುವ ಒಂದು ವಾರದ ಮೊದಲು 4-5 ದಿವಸ ಮೊದಲು ನಾನು 8 ಕಾಲಕ್ಕೆ ಇಲ್ಲಿಗೆ ಬಂದೆ. ಬರುವಾಗ ದಂಪತಿಗಳಿದ್ದರು. ಮಾತಾಡಿಸಿದೆ ಸ್ವಾಭಾವಿಕವಾಗಿ. ನಾನು ಪ್ರತಿಯೊಬ್ಬರನ್ನು ಮಾತಾಡಿಸುವ, ಯಾಕೆಂತ ಹೇಳಿದರೆ ನಮಗೆ ಹಣ ಆಗಬೇಕಿತ್ತು. ಮಾತಾಡಿಸಿದೆ. ಅವರು ಈ ಸಂಕದ ಆಚೆಯ ತುದಿಯಲ್ಲಿ ಕಾರನ್ನು ನಿಲ್ಲಿಸಿ ಈ ಹೊಳೆಯನ್ನು ನೋಡುವಂಥ ಉದ್ದಕ್ಕೆ ವಾಕಿಂಗ್ ಬಂದರು. ವಾಕಿಂಗ್ ಬಂದವರಿಗೆ ದೇವಸ್ಥಾನ ಕಂಡಿತು. ದೇವಸ್ಥಾನದ ಒಳಗೆ ಬಂದರು. ಅವರು ದೇವಸ್ಥಾನ ಪ್ರಸಾದ ತೆಕ್ಕೊಂಡು ಹೋಗುವ ಹೊತ್ತಿಗೆ ನಾನು ಪ್ರವೇಶ ಆದೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ, ನಾವು ಭಾಳ ಕಷ್ಟದಲ್ಲಿದ್ದೇವೆ, ಇದು ದೇವಸ್ಥಾನ ಬ್ರಹ್ಮಕಲಶಕ್ಕೆ ಮುಂದಡಿಟ್ಟಿದ್ದೇವೆ ಅಂತೇಳಿ ಆಮಂತ್ರಣ ಎಲ್ಲ ಕೊಟ್ಟೆ. ಇಡೀ ನಿಮಗೆ ಸಮಯ ಇದ್ದರೆ 1 ನಿಮಿಷ ನನ್ನೊಟ್ಟಿಗೆ ಬನ್ನಿ ಅಂತೇಳಿ ನಾವು ನಮ್ಮ ಮಾಡಿಸಿದ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿದೆ. ಪ್ರಾಯಶಃ ನಮ್ಮ ಈಶಾನ್ಯ ಭಾಗದಲ್ಲಿ ಒಂದು 30-40 ಲಕ್ಷ ರೂಪಾಯಿಯನ್ನು ನಾವು ಮಣ್ಣಿನಲ್ಲಿ ಹೂತಿಟ್ಟಿದ್ದೇವೆ. ಈಗ ಕಾಂಕ್ರೀಟಿನ ಪಿಲ್ಲರ್ ಹಾಕುವುದರ ಮೂಲಕ ಹೂತಿಟ್ಟಿದ್ದೇವೆ. ಇದನ್ನು ತೋರಿಸಿದೆ ಅವರಿಗೆ. ಇಷ್ಟು ಖರ್ಚಾಗಿದೆ ನಮಗೆ, ಈಶಾನ್ಯ ಭಾಗದಲ್ಲಿ ಇಷ್ಟೇ ಇದ್ದದ್ದು, ಈಗ ಹೀಗಾಗಿದೆ, ನಾನೇನು ಕೊಡಲಿ ನಿಮಗೆ ಅಂತ ಕೇಳಿದರು. ನಾನು ಹೇಳಿದೆ, ಸ್ವಾಮಿ ನಿಮ್ಮ ಹತ್ರ ನಿಮ್ಮ ದುಡ್ಡನ್ನು ನಾನು ಹೇಗೆ ಕೇಳಲಿ, ಎಷ್ಟು ಅಂತ ಕೇಳಲಿ ಅಂತ ಹೇಳಿ, ನಿಮ್ಮ ಪ್ರಾಜೆಕ್ಟ್ ಹೇಳಿ ಅಂತ ಹೇಳಿದರು. ನಾವೀಗ ಇದಕ್ಕೊಂದು ಟೈಲ್ಸ್ ಹಾಕುವ ಯೋಜನೆಯಲ್ಲಿದ್ದೇವೆ, ಟೈಲ್ಸ್ ತಂದಿದೆ, 1 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳಿದೆ. ಅವರು ಕೂಡಲೇ 1,10,100 ರೂಪಾಯಿಗಳನ್ನು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು. ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ ನಮಗೆ. ಮತ್ತು ಹೇಳಿದರು, ನೀವು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ನಮ್ಮ ಆಮಂತ್ರಣವನ್ನು ನಮಗೆ ವಾಟ್ಸಪ್ ಮಾಡಿ ಕಳಿಸಿ, ಸಾಧ್ಯದಷ್ಟು ದುಡ್ಡು ಕಳಿಸ್ತಾ ಇರ್ತೇವೆ ಅಂತೇಳಿ. ಅವರದ್ದೋ ಪೈಕಿದೊಂದು ಕಾರ್ಯಕ್ರಮ ಉಂಟು, ಇಲ್ಲಿ ನಡೆಸಬಹುದು ಅಂತೇಳಿ ಕೂಡ ಕೇಳಿದರು. ಇಂಥ ಒಂದು ಕೆಲವು ಪ್ರೇರಣೆಗಳು ನಮ್ಮನ್ನು ಇನ್ನಷ್ಟು ಕುಗ್ಗಿದಾಗ, ದುಡ್ಡಿಲ್ಲ ಅಂತೇಳಿ ಬೇಸರದಲ್ಲಿದ್ದಾಗ ಧೈರ್ಯವನ್ನು ತಂದು ಕೊಡ್ತದೆ. ಅದು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಊಟದ ವಿಚಾರಕ್ಕೆ ಬಂದರೆ, ಇಲ್ಲಿ ಪ್ರಕಾಶ್ ಭಟ್ರು, ನಮ್ಮಲ್ಲೊಂದು ಸಮಿತಿ ಇರಬೇಕಿತ್ತು, ಬಲವಾದ ಸಮಿತಿ ಇರಬೇಕಿತ್ತು. ಕಾಲಕ್ಕೆ ಅದನ್ನು ನಮಗೆ ರೂಢಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಪ್ರಕಾಶ್ ಭಟ್ರು ನಮಗೆ ಭಾಳ 20-30 ವರ್ಷದಿಂದ ಈ ದೇವಸ್ಥಾನದ ಪಾಕಶಾಸ್ತ್ರಜ್ಞರು, ನಮಗೆ ಅಡಿಗೆ ಮಾಡಿಕೊಡುವವರು ಅವರು. ನಮ್ಮ ಸಮಸ್ಯೆಯನ್ನು ಅರ್ಥಕೊಂಡು, ನಮ್ಮ ಆಲೋಚನೆಗಳನ್ನು ಅರ್ಥಕೊಂಡು, ನಮಗೆ ಬೇಕಾದ ರೀತಿಯಲ್ಲಿ ಮಾಹಿತಿಯನ್ನು ಅವರೇ ಕೊಟ್ಟುಕೊಂಡು ನಾವು ಮಾಡಬೇಕಾದ ಕೆಲಸವನ್ನು ಮುಂದೆ ನಿಂತು ನಡೆಸಿಕೊಟ್ಟವರು ಪ್ರಕಾಶ್ ಭಟ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಕೆಲಸಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮ ನಿರೂಪಣೆ ವಸಂತ ಸಾರಕುಟೇಲ್ ಮತ್ತು ಗಣೇಶ ನಡುವಾಲು. ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕಿದ್ರೆ ಅದರ ನಿರೂಪಣೆ ಕೂಡ ಚೆನ್ನಾಗಿರಬೇಕು. ನಮ್ಮ ಕೆಲಸದ ಒತ್ತಡದ ನಡುವೆ ಕೂಡ ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮೊನ್ನೆಯಿಂದ ಈ ದಿನಸದ ತನಕ ಮತ್ತು ನಾಳೆ ಬ್ರಹ್ಮಕಲಶ ಮುಡಿಯುವ ತನಕ ನಮ್ಮ ಪತ್ರಕರ್ತರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಈ ಕಾರ್ಯಚಟುವಟಿಕೆಗಳನ್ನು ಫೋಕಸ್ ಮಾಡಿದ್ದಾರೆ. ಪತ್ರಿಕೆಗಳ ಮೂಲಕ, ಮಾಧ್ಯಮದ ಮೂಲಕ ಬಿತ್ತರಿಸಿದ್ದೀರಿ. ನಿಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ವಸಂತ ಸಾರಕೋಟೆಯಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗಣೇಶ್ ನಡುವಾಲು ಆಗಿದೆ, ಸರಿ. ಹಾಗೆ ಲೈಟಿನ ವ್ಯವಸ್ಥೆ ಮಾಡಿದವರು, ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದವರು, ಶಾಮ್ಯಾನದ ವ್ಯವಸ್ಥೆ ಮಾಡಿದವರು, ಹಾಗೆ ಎಲ್ಲ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ದೊಡ್ಡ ಗಮನಕ್ಕೆ ಬಂದು ಗಮನಕ್ಕೆ ಬಾರದೆ ಎಷ್ಟೋ ಕೆಲಸಗಳನ್ನು ಎಲ್ಲರೂ ಸ್ವಪ್ರೇರಣೆಯಿಂದ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಇದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಲೋಹಿತಾಕ್ಷ ಕಣಂಜಿಕಟ್ಟ ಯುವಕ ಒಳ್ಳೆ ಅವರ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮಕಲಶ ಆಗ್ತಾ ಇದೆ ಅಂತ ಹೇಳಿ ಅವರು ಎಲ್ಲಿ ಕೂಡ ತಾನು ಅಧ್ಯಕ್ಷ ಅಂತೇಳಿ ತೋರಿಸಿಕೊಳ್ಳಿಲ್ಲ. ನಾನು ಪ್ರತಿ ಸಾರಿ ಅವರನ್ನು ಕರೆಯುವುದು ಅಧ್ಯಕ್ಷರೇ ಅಂತೇಳಿ, ಆಗ ಬುಡ್ಚಣ್ಣರು ಬುಡ್ಚಿ ನಾನು ಮುಲ್ಪ ಸಾಮಾನ್ಯ ಕಾರ್ಯಕರ್ತೆ ಅಂತೇಳಿ ಅವರ ಆ ಹಿರಿತನಕ್ಕೆ, ಅವರ ಒಳ್ಳೆಯತನಕ್ಕೆ ಇನ್ನಷ್ಟು ಅವಕಾಶಗಳು ಅವರಿಗೆ ಸಿಕ್ಕಲಿ, ದೇವರವರಿಗೆ ಒಳ್ಳೆಯ ಕೃಪೆಯನ್ನು ಮಾಡಲಿ ಅಂತೇಳಿ ಹಾರೈಸ್ತಾ, ಪತ್ರಕರ್ತ ಮಿತ್ರರಾದ ಸುದ್ದಿ ಬಳಗದ ಸುಧಾಕರ್, ಹಾಗೆ ನಮ್ಮ ಪ್ರಚಾರ ಸಮಿತಿಯಲ್ಲಿ ಇರುವಂಥ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಸುಧಾಕರ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕು. 5-6 ದಿವಸಗಳ ಬ್ರಹ್ಮಕಲಶದ ಈ ಕಾರ್ಯಕ್ರಮದಲ್ಲಿ ಬೋಟಿಂಗ್ ಉತ್ಸವವನ್ನು ಇಲ್ಲಿ ಸಂಘಟಿಸಲಿಕ್ಕೆ ಸಹಾಯ ಮಾಡಿದಂಥ ರಾಮಚಂದ್ರ, ಕಾರ್ಕಳದಲ್ಲಿ ಭಾಳ ಪ್ರಸಿದ್ಧರವರು. ನಿಮಗೆ ಕಾರ್ಕಳದಲ್ಲಿ ಹೋದಾಗ ಯಾವುದೇ ವ್ಯವಸ್ಥೆ ಬೇಕಿದ್ದರೆ ರಾಮಚಂದ್ರ ಹತ್ರ ಹೇಳಿದರೆ ಆಯಿತು. ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ನೀವು ಈ ಮಣ್ಣಿನ ಮಗ, ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿ ಅಂತೇಳಿ ಹಾರೈಸ್ತಾ, ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನಾಳೆಯ ಬೆಳಿಗ್ಗೆಯಿಂದ ಪ್ರಾರಂಭವಾಗುವ ಗಣಹೋಮ, ಬ್ರಹ್ಮಕಲಶ ಎಲ್ಲದರಲ್ಲೂ ಶಾಂತ ರೀತಿಯಿಂದ ಇದ್ದು ಭಗವತ್ ಪ್ರೀತಿಗೆ ಪಾತ್ರರಾಗಬೇಕಾಗಿ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಸತೀಶರು ಒಂದು ಮಾತು ಹೇಳಬೇಕಿದ್ದಾರೆ. ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಮರೆತು ಹೋದೆ. ಈ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಜೀರ್ಣೋದ್ಧಾರ ಸಮಿತಿಯ ಆಗಿದ್ದವರು ನಗ್ರಿ ಗುರುನಾಥಾಚಾರ್ಯ. ಇವತ್ತು ಅವರ ಮಗ ಕುಮಾರಸ್ವಾಮಿ ನಗ್ರಿ, ಅವರು ಚಾರ್ಟರ್ಡ್ ಅಕೌಂಟೆಂಟ್ ಬ್ಯಾಂಗ್ಳೂರಲ್ಲಿ. ಅವರು ಈ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಅವರ ಹತ್ರ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ. ನಾವು ಸುತ್ತುಪೌಳಿಗೆ ಗ್ರೆನೇಟನ್ನು ಹಾಕ್ತಾ ಇದ್ದೇವೆ, ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ವೆಚ್ಚ ತಗಲ್ತಾ ಇದ್ದೆ ಅಂತೇಳುವ ಮಾತನ್ನು ಹೇಳಿದಾಗ, ಆ 2 ಲಕ್ಷ ರೂಪಾಯಿಯನ್ನು ನಾನು ಅದನ್ನು ಭರಿಸ್ತೇನೆ ಅಂತೇಳುವ ಮಾತನ್ನು ಹೇಳಿ ಅವರು 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂತಹ ಗೋಪಾಲಕೃಷ್ಣ ಪಟ್ಟಿಲಾಯರ ಮುಖಾಂತರ ನಾನೊಂದು ಫೋನ್ ಮಾಡಿ ಅವರಿಗೆ ನಾವು ಬೆಂಗಳೂರಿಗೆ ಒಂದು ಆಮಂತ್ರಣ ಕೊಡಲಿಕ್ಕೆ ಮತ್ತು ಒಂದು ಧನ ಸಂಗ್ರಹ ಅವರಿಗೆ ಮಾಡಲಿಕ್ಕೆ ಅನುಕೂಲ ಇದ್ದರೆ ನಮಗೊಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಅವರ ಹತ್ರ ವಿನಂತಿಸಬೇಕೆಂಬ ಮಾತನ್ನು ಕೇಳಿದಾಗ ಅವರು ನೇರವಾಗಿ ಅವರು ಬರುವುದು ಬೇಡ, ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಮೊನ್ನೆ ಇಲ್ಲಿ ಬಂದಾಗ ನಾನು 15 ತಾರೀಕಿನ ನಂತರ 15 ಲಕ್ಷ ರೂಪಾಯಿಯನ್ನು ನಿಮಗೆ ಸಂಗ್ರಹ ಮಾಡಿ ಕಳಿಸಿಕೊಡ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆರ್ಥಿಕವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ನಾನು ಬಯಸ್ತಾ ಇದ್ದೇನೆ.